ಹರೇ ಕೃಷ್ಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋಃ ಶ್ರೀಯುತಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ. ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣ ಚೈತನ್ಯದೇವಂ ಶ್ರೀರಾಧಾ ಕೃಷ್ಣಪಾದಾನ್ ಸಹಗಣ ಲಲಿತಾ ಶ್ರೀವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಶ್ರೀ ಶ್ರೀ ರಾಧಾ ಗೋವಿಂದ ಕಿ ಜೈ. ಶ್ರೀ ಶ್ರೀ ಗೌರನಿತಾಯ್ ಕಿ ಜೈ. ಶ್ರೀಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ ಎವ್ರಿಬಡಿ. ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಶ್ರೀ ಶ್ರೀ ರಾಧಾ ಗೋವಿಂದ ಮಂಗಳೂರು ದೇವಸ್ಥಾನ ಇವರು ಆಯೋಜಿಸಿರುವ 3ನೇ ಹಂತದ ತರಗತಿ ಶ್ರೀ ಈಶೋಪನಿಷತ್ತಿನ ತರಗತಿ. ತಮ್ಮೆಲ್ಲರಿಗೂ ಸುಸ್ವಾಗತ. ಹರೇ ಕೃಷ್ಣ. ಇವತ್ತಿನಿಂದ ಇವತ್ತು 14, 15, 16, 17, 18 ಈ ಶ್ಲೋಕಗಳನ್ನು ನಾವು ಮತ್ತೆ ಮೆಲುಕು ಹಾಕೋಣ. ಹರೇ ಕೃಷ್ಣ. ಮಂತ್ರ 14. ಯೇ ಅನ್ಯೇ ಚ ಪಾಪ ಯದ್ ಅಪಾಶ್ರಯಾಶ್ರಯಾಃ ಶುದ್ಧ್ಯಂತಿ ತಸ್ಮೈ ಪ್ರಭ ವಿಷ್ಣವೇ ನಮಃ. ರಿಪೀಟ್ ಮಾಡೋಣ. ಯೇ ಅನ್ಯೇ ಚ ಪಾಪ ये अन्ये च पापा ಯದ್ ಅಪಾಶ್ರಯಾಶ್ರಯಾಃ यदपाश्रयाश्रयः ಹರೇ ಕೃಷ್ಣ. ಇದೇನು ಇಲ್ಲಿ ಸ್ವಲ್ಪ ಹರೇ ಕೃಷ್ಣ ಏನು ರಾಂಗ್ ಆಗಿದೆ. ಹರೇ ಕೃಷ್ಣ ಇಲ್ಲಿ ಸ್ವಲ್ಪ ರಾಂಗ್ ಆಯ್ತು, ತಪ್ಪಾಯ್ತು. ಹರೇ ಕೃಷ್ಣ. ಅಂದ್ರೆ ಅದು ಮಂತ್ರ 14. ಸಂಭೂತಿಂ ಚ ವಿನಾಶಂ ಚ सम्भूतिं च विनाशं च ಯಸ್ತದ್ವೇದೋ ವೇದೋ ಭಯಂ ಸಹ यस्तद्वेदो भयं सः ವಿನಾಶೇನ ಮೃತ್ಯುಂ ತೀರ್ತ್ವಾ विनाशेन मृत्युं तीर्त्वा ಸಂಭೂತ್ಯ ಅಮೃತಮಶ್ನುತೆ. सम्भूत्य अमृतमश्नुते. ಸಂಭೂತಿಂ ಚ ವಿನಾಶಂ ಚ ಯಸ್ತದ್ವೇದೋ ಭಯಂ ಸಹ ವಿನಾಶೇನ ಮೃತ್ಯುಂ ತೀರ್ತ್ವಾ ಸಂಭೂತ್ಯ ಅಮೃತಮಶ್ನುತೆ. ಹರೇ ಕೃಷ್ಣ. सम्भूतिं च ಹರೇ ಕೃಷ್ಣ. ಮನುಷ್ಯನು ದೇವೋತ್ತಮ ಪುರುಷನನ್ನು, ಅವನ ದಿವ್ಯ ನಾಮವನ್ನು ನಾವು ಅದರ ಜೊತೆ ಅನಿತ್ಯವಾದ ಐಹಿಕ ಸೃಷ್ಟಿಯನ್ನು, ಅನಿತ್ಯ ದೇವತೆಗಳು, ಮಾನವರು, ಪ್ರಾಣಿಗಳ ಬಗ್ಗೆಯೂ ಕೂಡ ಚೆನ್ನಾಗಿ ತಿಳಿದುಕೊಳ್ಳಬೇಕು. ಒಬ್ಬನು ಇವುಗಳನ್ನು ಅರಿತ ಮೇಲೆ ಮರಣವನ್ನು, ಕ್ಷಣಭಂಗುರವಾದ ಸೃಷ್ಟಿಯನ್ನು ಮೀರುತ್ತಾನೆ ಮತ್ತು ಭಗವಂತನ ನಿತ್ಯ ಸಾಮ್ರಾಜ್ಯದಲ್ಲಿ ಜ್ಞಾನ ಆನಂದಗಳ ಶಾಶ್ವತ ಜೀವನವನ್ನು ಅನುಭವಿಸುತ್ತಾನೆ. ಶ್ರೀಲ ಪ್ರಭುಪಾದ ಕಿ ಜೈ. ಅನುವಾದ ಮತ್ತು ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದ ಕಿ ಜೈ. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಈ ಮಂತ್ರದಲ್ಲಿ ಅಂದರೆ, ನಾವು ಭಗವಂತನ ಬಗ್ಗೆ ತಿಳ್ಕೊಳ್ಬೇಕು. ಅದರ ಜೊತೆ ಈ ಭೌತಿಕ ಪ್ರಪಂಚ, ಇಲ್ಲಿ ಇರ್ತಕ್ಕಂಥ ಐಹಿಕ ಸೃಷ್ಟಿ ಅದು ಶಾಶ್ವತ ಅಲ್ಲ. ಭಗವಂತ ಶಾಶ್ವತನಾದವನು, ಅವನು ದಿವ್ಯನಾದವನು. ಆ ಭಗವಂತನ ಬಗ್ಗೆ ತಿಳ್ಕೊಳ್ಬೇಕು. ಅದರ ಜೊತೆಗೆ ಈ ಐಹಿಕ ಪ್ರಪಂಚ, ದೇವತೆಗಳು, ಮನುಷ್ಯರು, ಪ್ರಾಣಿಗಳು ಎಲ್ಲರೂ ಕೂಡ ಅವರು ಅಶಾಶ್ವತರು.
ಅವರು ಅವರದ್ದು ಎಲ್ಲವೂ ಕೂಡ ಅವರು ಇರ್ತಕ್ಕಂತಹ ಎಲ್ಲ ಸ್ಥಿತಿ ಅದು ಅನಿತ್ಯವಾದದ್ದು. ಇದನ್ನು ನಾವು ತಿಳ್ಕೊಳ್ಬೇಕು. ಹೀಗೆ ಭಗವಂತ ಶಾಶ್ವತನಾದವನು, ದಿವ್ಯನಾದವನು. ಉಳಿದ ಎಲ್ಲ ಈ ಭೌತಿಕ ಸೃಷ್ಟಿ ಅಲ್ಲಿ ಇರ್ತಕ್ಕಂಥ ಎಲ್ಲ ಜೀವಿಗಳು ಕೂಡ ಅಶಾಶ್ವತ. ಇದನ್ನು ಯಾವಾಗ ಎರಡನ್ನು ನಾವು ತಿಳ್ಕೊಳ್ತೇವೆ, ಆಗ ನಮಗೆ ಈ ಮರಣವನ್ನು ನಾವು ಮೀರಬಹುದು. ನಾವು ಜನ್ಮ ಮೃತ್ಯು ಒಂದು ಚಕ್ರದಿಂದ ಹೊರಗೆ ನಾವು ಬರಬಹುದು. ಆಮೇಲೆ ಭಗವಂತನ ಆ ಒಂದು ಸಾಮ್ರಾಜ್ಯ, ಶಾಶ್ವತ ಸಾಮ್ರಾಜ್ಯ, ಅಲ್ಲಿ ನಮಗೆ ನಿತ್ಯ ಜ್ಞಾನಾನಂದದ ಶಾಶ್ವತ ಜೀವನವನ್ನು ಅನುಭವಿಸ್ಲಿಕ್ಕೆ ಸಾಧ್ಯ. ಸೊ ಹಾಗಾಗಿ ಭಗವಂತನ ಲೋಕ, ಭಗವಂತನನ್ನು ಪಡ್ಕೊಳ್ಬೇಕು, ಭಗವಂತನ ಆಶ್ರಯದಲ್ಲಿ ನಾವು ಇರಬೇಕು, ಭಗವಂತನ ಲೋಕಕ್ಕೆ ಹೋಗಬೇಕು ಅಂದರೆ ನಾವು ಎರಡನ್ನೂ ಕೂಡ ತಿಳ್ಕೊಂಡಿರ್ಬೇಕು. ಈ ಭೌತಿಕ ಪ್ರಪಂಚ ಅನಿತ್ಯವಾದದ್ದು, ಭಗವಂತ ಶಾಶ್ವತನಾದವನು, ಇವೆರಡು ಮತ್ತೆ ದಿವ್ಯನಾದವನು, ಇವೆರಡು ತಿಳ್ಕೊಳ್ಬೇಕು ಅಂತ ಈ ಮಂತ್ರ ನಮಗೆ ಹೇಳುತ್ತೆ. ಮತ್ತೆ ಇಲ್ಲಿ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ವಿಜ್ಞಾನಿಗಳು ತುಂಬಾ ಅಂದ್ರೆ ಈ ಒಂದು ಸಾವನ್ನು, ಮುಪ್ಪನ್ನು ಗೆಲ್ಲಲಿಕ್ಕಾಗಿ ತುಂಬಾ ಪ್ರಯತ್ನ ಮಾಡ್ತಾರೆ. ಸಾವನ್ನು ಗೆಲ್ಲಲಿಕ್ಕೆ ಅವರಿಗೆ ಸಾಧ್ಯವಾಗ್ತಾ ಇಲ್ಲ, ಮುಪ್ಪನ್ನು ಗೆಲ್ಲಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆಗ್ತದೆಯಾ ಹರೇ ಕೃಷ್ಣ? ವಿಜ್ಞಾನಿಗಳಿಗೆ ಆಗೋದಿಲ್ಲ ಮಾತಾಜಿ, ವೈದ್ಯರಿಗೆ ಆಗೋದಿಲ್ಲ. ಯಾಕೆಂತಂದ್ರೆ ಈ ಪ್ರಕೃತಿ ನಿಯಮವೇ ಹಾಗೆ. ಪ್ರಕೃತಿ ನಿಯಮ ಹೇಗಿರುತ್ತೆ ಕೇಳಿದ್ರೆ, ಎಲ್ಲ ಜೀವಿಗಳು ಕೂಡ 6 ಬದಲಾವಣೆಗಳನ್ನ ಹೊಂದಲೇಬೇಕಾಗತ್ತೆ. ಹುಟ್ಟು, ಆಮೇಲೆ ಬೆಳವಣಿಗೆ ಆಗೋದು, ಆಮೇಲೆ ಸ್ವಲ್ಪ ಕಾಲ ಇಲ್ಲಿರೋದು, ಅದಾದ ಮೇಲೆ ಅವರು ಮತ್ತೆ ಉಪ ಉತ್ಪತ್ತಿ ಅಂದ್ರೆ ಮಕ್ಕಳನ್ನು ಪಡ್ಕೊಳ್ಳೋದು, ಅದಾದ ಮೇಲೆ ವಯಸ್ಸಾಗುವುದು, ಆಮೇಲೆ ಸಾವು ಬರುವುದು. ಇದಕ್ಕೆ ಎಲ್ಲರೂ ಕೂಡ ಈ ಒಂದು ಪ್ರಕೃತಿ ನಿಯಮಕ್ಕೆ ಒಳಗಾಗಲೇಬೇಕು ಈ ಐಹಿಕ ಸೃಷ್ಟಿಯಲ್ಲಿ. ಸೊ ಹಾಗಾಗಿ ಎಲ್ಲರೂ, ಈ ದೇವತೆಗಳು ಕೂಡ, ಮನುಷ್ಯರಾಗಲಿ, ಪ್ರಾಣಿಯಾಗಲಿ, ಮರವಾಗಲಿ, ದೇವತೆ ಆಗಲಿ, ಎಲ್ಲರೂ ಕೂಡ ಈ ಭೌತಿಕ ಪ್ರಪಂಚದಲ್ಲಿ ಯಾವಾಗಲೂ ಉಳ್ಕೊಳ್ಳೋಕೆ ಸಾಧ್ಯ ಇಲ್ಲ. ಒಂದಲ್ಲ ಒಂದು ದಿವಸ ಸಾವು ಉಂಟೇ ಉಂಟು. ಇಲ್ಲಿ ಬ್ರಹ್ಮನನ್ನು ಉದಾಹರಣೆ ಕೊಡ್ತಾ ಇದ್ದಾರೆ. ಬ್ರಹ್ಮ ಅವರಿಗೆ ತುಂಬಾ ಆಯಸ್ಸಿರುತ್ತೆ, ಮಿಲಿಯಗಟ್ಟಲೆ ವರ್ಷ, 311 ಟ್ರಿಲಿಯನ್ 40 ಬಿಲಿಯನ್ ವರ್ಷ ಬ್ರಹ್ಮ ಇರ್ತಾರೆ ಈ ಒಂದು ನಾವು ಇರ್ತಕ್ಕಂಥ ಬ್ರಹ್ಮಾಂಡದಲ್ಲಿ. ಹೀಗೆ ಅಂತಹ ಅನೇಕ ಬ್ರಹ್ಮಾಂಡಗಳಿವೆ. ಪ್ರತಿ ಬ್ರಹ್ಮಾಂಡದಲ್ಲೂ ಬಿಲಿಯಗಟ್ಟಲೆ, ಪ್ರತಿ ಬ್ರಹ್ಮಾಂಡದಲ್ಲೂ ಬ್ರಹ್ಮ ಇದ್ದಾರೆ. ಸೊ ಹಾಗಾಗಿ ಈ ಬ್ರಹ್ಮರು ಕೂಡ, ಅವರಿಗೂ ಕೂಡ ಸಾವುಂಟು, ಬ್ರಹ್ಮನಿಗೂ ಕೂಡ. ಸೊ ಆದ್ದರಿಂದ ಈ ಭೌತಿಕ ಪ್ರಪಂಚ, ಇದನ್ನ ಸಾವಿನ ಲೋಕ, ಮೃತ್ಯು ಲೋಕ ಎಂದು ಕರೆಯುತ್ತಾರೆ. ಇದನ್ನ ನಾವು ತುಂಬಾ ಚೆನ್ನಾಗಿ ನೆನಪಿಟ್ಕೋಬೇಕು. ನಾವು ಎಷ್ಟೇ ಪ್ರಯತ್ನ ಮಾಡಲಿ ಇಲ್ಲಿ ಶಾಶ್ವತವಾಗಿ ಉಳಿಲಿಕ್ಕೆ ಸಾಧ್ಯವೇ ಇಲ್ಲ. ಸೊ ಹಾಗಾಗಿ ಇದು ಮೃತ್ಯು ಲೋಕ. ಇದನ್ನ ನಾವು ಯಾವಾಗ ಅರ್ಥ ಮಾಡ್ಕೊಳ್ತೇವೆ, ಭಗವಂತ ಯಾವಾಗ ಶಾಶ್ವತ, ಅವನ ದಿವ್ಯ, ಹಾಗಾಗಿ ನಾವು ಯಾವಾಗಲೂ ಶಾಶ್ವತವಾದದನ್ನ ನಾವು ಪಡ್ಕೊಳ್ಳಿಕ್ಕೆ ಇಷ್ಟಪಡ್ತೇವೆ ಅಲ್ವಾ. ಸೊ ಹಾಗಾಗಿ ನಾವು ಅದಕ್ಕೆ ಶಾಶ್ವತವಾದದ್ದು ಬೇಕು ಅಂದ್ರೆ ಅಶಾಶ್ವತವಾದದ್ದು ಯಾವುದು ಅಂತ ನಾವು ಮನದಟ್ಟು ಮಾಡ್ಕೊಳ್ಬೇಕು. ಇಲ್ಲಿ ಶಕ್ತಿ ಮತ್ತು ಅಪರಾಶಕ್ತಿ. ಈ ಪರಾಶಕ್ತಿ ಅಂದ್ರೆ ಆಧ್ಯಾತ್ಮಿಕ ಒಂದು ಅಂತರಂಗ ಶಕ್ತಿ. ಪರಾಶಕ್ತಿ ಅಂದ್ರೆ ಆಧ್ಯಾತ್ಮಿಕ ಲೋಕಗಳು ಪರಾಶಕ್ತಿಯ ಅಂಡರ್ ಇರ್ತವೆ. ಈ ಅಪರಾಶಕ್ತಿ ಇದು ಭೌತಿಕ ಪ್ರಪಂಚ. ಈ ಅಪರಾಶಕ್ತಿ ಬಾಹ್ಯ ಶಕ್ತಿ. ಸೊ ಹಾಗಾಗಿ ಈ ಬಾಹ್ಯ ಶಕ್ತಿ ಅಥವಾ ಅಪರಾಶಕ್ತಿ ಇದರಿಂದನೇ ಈ ಭೌತಿಕ ನಾವು ಇರ್ತಕ್ಕಂಥ ಭೌತಿಕ ಜಗತ್ತು ಸೃಷ್ಟಿಯಾಗಿರುತ್ತದೆ. ಆದರೆ ಈ ಪರಾಶಕ್ತಿ ಹೇಳ್ತಕ್ಕಂಥದ್ದು ಅದು ಐಹಿಕವಾದ ಆ ಒಂದು ಬಾಹ್ಯ ಶಕ್ತಿ ಅಥವಾ ಅಪರಾಶಕ್ತಿಗಿಂತ ಉತ್ತಮವಾದದ್ದು. ಸೊ ಹಾಗಾಗಿ ಆ ಪರಾಶಕ್ತಿಯ ಒಂದು ಸೃಷ್ಟಿ ಏನಿದೆ ಅದು ಭಗವಂತನ ಶಾಶ್ವತವಾದ ಲೋಕ. ಸೊ ಹಾಗಾಗಿ ಐಹಿಕ ಲೋಕ ಅದು ಏನ್ ಬೇಕಾದ್ರೂ ಲೋಕ ಇರಲಿ, ಸೂರ್ಯಲೋಕ ಇರಲಿ, ಚಂದ್ರಲೋಕ ಇರಲಿ, ಅದೋ ಲೋಕ ಇರಲಿ, ಮಧ್ಯಲೋಕ ಇರಲಿ, ಅದೋ ಲೋಕ ಇರಲಿ, ಎಲ್ಲವೂ ಕೂಡ ಒಂದಲ್ಲ ಒಂದು ದಿವಸ ಅದು ನಾಶವಾಗಲೇಬೇಕು. ಸೊ ಹಾಗಾಗಿ ಜೀವಿತಾವಧಿ ತುಂಬಾ ಹೆಚ್ಚಿದ್ದ ಬ್ರಹ್ಮನು ಕೂಡ ಇದು ಕೂಡ ನಾಶವಾಗಲೇಬೇಕು. ಸೊ ಆದುದರಿಂದ ಇಲ್ಲಿ ಏನಾಗುತ್ತೆ ಅಂದ್ರೆ ಈ ಅವ್ಯಕ್ತ ಮತ್ತು ವ್ಯಕ್ತ ಅಂದ್ರೆ ಬ್ರಹ್ಮನ ಜೀವಿತಾವಧಿಯಲ್ಲಿ ಏನಾಗುತ್ತೆ, ಬ್ರಹ್ಮನ ಒಂದು ದಿವಸ ಕಳೆದುಕೊಳ್ಳೆ, ರಾತ್ರಿ ಬಂದ್ಕೊಳ್ಳೆ ದಿನನಿತ್ಯದ ಪ್ರಳಯ ಆಗತ್ತೆ, ಅಂದ್ರೆ ನಿತ್ಯ ಪ್ರಳಯ ಆಗತ್ತೆ. ಅಂದ್ರೆ ನಿತ್ಯ ಪ್ರಳಯ ಆದಾಗ ಎಲ್ಲ ಜೀವಿಗಳು ಅವ್ಯಕ್ತವಾಗುತ್ತವೆ. ಮತ್ತೆ ಬೆಳಗ ಮುಂಚೆ ಯಾವಾಗ ಬ್ರಹ್ಮ ತಿಲಕ ಇಟ್ಟು ಮತ್ತೆ ಸೃಷ್ಟಿ ಪ್ರಾರಂಭ ಮಾಡ್ತಾನೆ, ಆ ಜೀವಿಗಳು ಮತ್ತೆ ಪ್ರಕಟ ಹೊಂದುತ್ತವೆ. ಈ ರೀತಿ 100 ವರ್ಷ ಆದ್ಮೇಲೆ, ಬ್ರಹ್ಮನ 100 ವರ್ಷ ಆದ್ಮೇಲೆ ಮತ್ತೆ ಕಂಪ್ಲೀಟ್ ಪ್ರಳಯ ಆಗತ್ತೆ, ಸಂಪೂರ್ಣ ಪ್ರಳಯ ಆಗತ್ತೆ.
ಸೊ ಈ ರೀತಿಯಾಗಿ ಪ್ರಕಟವಾಗುವುದು ಅಪ್ರಕಟವಾಗುವುದು ಈ ಜೀವಿಗಳು, ಈ ಬದ್ಧಾತ್ಮರು ಇದಿರುತ್ತೆ. ಸೊ ಹಾಗಾಗಿ ಇಲ್ಲಿ ಅಂದರೆ ಈ ಭೌತಿಕ ಪ್ರಪಂಚ ಹೇಳೋದು ಏಕಪಾದ ವಿಭೂತಿ, ಆಧ್ಯಾತ್ಮಿಕ ಪ್ರಪಂಚ ಅದು ತ್ರಿಪಾದ ವಿಭೂತಿ. ಸೊ ಹಾಗಾಗಿ ನಾವು ಇಲ್ಲಿ ತಿಳ್ಕೊಳ್ಬೇಕು, ಆಧ್ಯಾತ್ಮಿಕ ಪ್ರಕೃತಿ ಇಲ್ಲಿ ಆ ಆಧ್ಯಾತ್ಮಿಕ ಲೋಕಗಳು ಶಾಶ್ವತವಾದ ಲೋಕಗಳಿವೆ. ಅದನ್ನ ನಾವು ಪಡ್ಕೊಂಡ್ರೆ ನಮಗೆ ಯಾವಾಗಲೂ ಶಾಶ್ವತವಾದ ನಿತ್ಯ ಜ್ಞಾನಾನಂದದ ಬದುಕಿದೆ. ಅಲ್ಲಿ ಹುಟ್ಟು, ಸಾವು, ಮುಪ್ಪು, ರೋಗ ಇಲ್ಲ, ಕಾಲದ ಪ್ರಭಾವ ಇಲ್ಲ, ಮೂರು ಗುಣಗಳ ಪ್ರಭಾವ ಇರೋದಿಲ್ಲ. ಸೊ ಹಾಗಾಗಿ ನಾವು ಆಧ್ಯಾತ್ಮಿಕ ಪ್ರಪಂಚವನ್ನು ಪಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಆದರೆ ಈಗ ಭೌತಿಕ ಪ್ರಪಂಚದಲ್ಲಿ ನಾವಿದ್ದೇವೆ, ನಮಗೆ ಭೌತಿಕ ಕಾಯಿಲೆ ಇದೆ, ಇದಕ್ಕೆ ಭವರೋಗ ಅಂತ ಹೇಳ್ತಾರೆ. ಈ ಭವರೋಗ ಅಂದ್ರೆ ಏನು ಅಂತಂದ್ರೆ, ನಮಗೆ ಈ ಭೌತಿಕ ಪ್ರಕೃತಿ ಮೇಲೆ ಪ್ರಭುತ್ವವನ್ನು ಸಾಧಿಸಬೇಕು. ನಮ್ಗೆ ಅದು ಬೇಕು, ಇದು ಬೇಕು, ಇದನ್ನ ಪಡ್ಕೊಳ್ಬೇಕು, ಅದು ಪಡ್ಕೊಳ್ಬೇಕು. ಸೊ ಅದನ್ನ ನಮ್ಮದನ್ನಾಗಿಸಿಕೊಳ್ಳಬೇಕು, ಇದು ಕಾಯಿಲೆ. ಮತ್ತೆ ಇಂದ್ರಿಯ ಭೋಗ ಮಾಡೋದು. ಸೊ ಹಾಗಾಗಿ ಎಲ್ಲಿಯವರೆಗೆ ನಮ್ಮಲ್ಲಿ ಈ ರೀತಿಯಾದ ಒಂದು ಇರುತ್ತದೆ, ಭೌತಿಕ ಭವರೋಗ ಇರ್ತದೆ, ಅಲ್ಲಿವರೆಗೆ ನಮಗೆ ಈ ಭೌತಿಕ ಪ್ರಪಂಚದಲ್ಲೇ ಇರಬೇಕಾಗತ್ತೆ. ಸೊ ಹಾಗಾಗಿ ಈ ಭೌತಿಕ ಪ್ರಪಂಚದಲ್ಲಿ ಇದ್ದಾಗ ಪುನರಪಿ ಜನನ ಪುನರಪಿ ಮರಣ. ಸೊ ಪುನರಪಿ ಜನನಂ ಪುನರಪಿ ಮರಣಂ ಜನನಿ ಜಠರೇ ಶಯನಂ. ಪ್ರತಿಯೊಂದು ಈಗ ಈ ಜನ್ಮದಲ್ಲಿ ಒಂದು ತಂದೆ ತಾಯಿ, ಮತ್ತೆ ಮುಂದಿನ ಜನ್ಮದಲ್ಲಿ ಯಾವ ತಂದೆ ತಾಯಿ ಗೊತ್ತಿಲ್ಲ. ಅವರು ಪ್ರಾಣಿಗಳಾಗ್ಬೋದು, ಪಕ್ಷಿಗಳಾಗ್ಬೋದು, ಮನುಷ್ಯರಾಗ್ಬೋದು, ದೇವತೆಗಳಾಗ್ಬೋದು, ಯಾವುದೇ ಕೂಡ ಆಗ್ಬೋದು. ಸೊ ಆದುದರಿಂದ ಇದೆಲ್ಲವೂ ಕೂಡ ಮತ್ತೆ ಮತ್ತೆ ಅದನ್ನೇ ನಾವು ಯಾಕೆ ಅನುಭವಿಸಬೇಕು, ಮತ್ತೆ ಮತ್ತೆ ಯಾಕೆ ನಾವು ಜನ್ಮ ಮೃತ್ಯು ಜರಾವ್ಯಾಧಿ ಒಳಗೆ ಸಿಕ್ಕಿ ಹಾಕಿಕೊಳ್ಳಬೇಕು. ಸೊ ಇದಕ್ಕೆಲ್ಲ ಅಂತ್ಯಗೊಳಿಸಬೇಕು ಅಂತಂದ್ರೆ ಆಧ್ಯಾತ್ಮಿಕ ಲೋಕಕ್ಕೆ ಹೋಗ್ಬೇಕು. ಈ ಆಧ್ಯಾತ್ಮಿಕ ಲೋಕದಲ್ಲಿ ಏನಿದೆ, ಇಲ್ಲಿ ಭಗವಾನ್ ಕೃಷ್ಣನ ಅಧಿಕಾರ, ಅಂದ್ರೆ ಎಲ್ಲ ಕಡೆಗೂ ಭಗವಂತನದೇ ಅಧಿಕಾರ ಇರುತ್ತೆ. ಆದರೆ ಆಧ್ಯಾತ್ಮಿಕ ಲೋಕದಲ್ಲಿ ಅಲ್ಲಿ ಯಾವಾಗಲೂ ಜನನ ಮರಣ ಮತ್ತೆ ಮುಪ್ಪು ರೋಗ ಇಲ್ಲ. ಮತ್ತೆ ಅಲ್ಲಿ ಯಾರು ಕೂಡ ಅಧಿಕಾರ ಚಲಾಯಿಸೋದಿಲ್ಲ. ನನಗೆ ಅಂದರೆ ಈ ಒಡೆತನದ ಭಾವನೆ ಇದು ಯಾವುದೂ ಇರೋದಿಲ್ಲ. ಸೊ ಹಾಗಾಗಿ ಅಲ್ಲಿ ಮುಖ್ಯ ಕೇಂದ್ರ ಬಿಂದು ಭಗವಂತ. ಸೊ ಹಾಗಾಗಿ ಅಲ್ಲಿ ಭಗವಂತನ ಆನಂದದಲ್ಲಿ ಭಾಗವಹಿಸಿ ಶಾಶ್ವತ ಜ್ಞಾನ ಆನಂದದ ಜೀವನವನ್ನು ಪಡ್ಕೊಳ್ಬೇಕು. ಆದರೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಈ ಭೌತಿಕ ಪ್ರಪಂಚದಲ್ಲಿ ಯಾರೂ ಕೂಡ ಎಲ್ಲಿಯೂ ಕೂಡ ಶಿಕ್ಷಣ ಇಲ್ಲ ಅಲ್ವಾ. ಆಧ್ಯಾತ್ಮಿಕ ಸಾಮ್ರಾಜ್ಯ ಪಡ್ಕೊಳ್ಬೇಕು ಅಂತ ಯಾರು ಕೂಡ ಯಾವ ಶಾಲೆ ಕಾಲೇಜಿನಲ್ಲೂ ಕೂಡ ಇದರ ಶಿಕ್ಷಣ ಇಲ್ಲ ಅಲ್ವಾ. ಹರೇ ಕೃಷ್ಣ. ಹೌದು ಮಾತಾಜಿ. ಎಲ್ಲೂ ಕೂಡ ಹೇಳೋದಿಲ್ಲ. ಆದರೆ ಶಾಸ್ತ್ರದಲ್ಲಿ ನಾವು ಶಾಸ್ತ್ರವನ್ನು ತಿಳ್ಕೊಂಡಾಗ ಇದೆಲ್ಲವೂ ಕೂಡ ನಮಗೆ ಅರ್ಥ ಆಗುತ್ತೆ. ಅಂದರೆ ಒಬ್ಬ ಸಂಪ್ರದಾಯದ ಗುರುವಿನಿಂದ ಶಾಸ್ತ್ರಗಳನ್ನು ನಾವು ತಿಳ್ಕೊಂಡಾಗ ಅರ್ಥ ಆಗತ್ತೆ. ಸೊ ಹಾಗಾಗಿ ಈ ಯಾವುದೇ ಒಂದು ಭೌತಿಕ ಸಮಸ್ಯೆಗಳಿಗೆ ಭೌತಿಕ ಪರಿಹಾರ ಇಲ್ಲ. ಯಾವುದೇ ಒಂದು ಆಸ್ಪತ್ರೆ ತೆಗಿ ಅಥವಾ ಯಾವುದೇ ಒಂದು ಪರಿಹಾರವನ್ನು ನಾವು ಕಂಡುಕೊಳ್ತೇವೆ, ಅದರಿಂದ ಪರಿಹಾರ ಆಗುವುದಿಲ್ಲ. ಯಾಕೆಂದ್ರೆ ಇದು ಭೌತಿಕ ಸಮಸ್ಯೆಗೆ ಭೌತಿಕ ಪರಿಹಾರ ಇಲ್ಲ. ಆಧ್ಯಾತ್ಮಿಕ ಪರಿಹಾರ ಅಂದ್ರೆ ನಮಗೆ ಹುಟ್ಟು ಸಾವು ಮುಪ್ಪು ರೋಗ ಇದರಿಂದ ತಪ್ಪಿಸ್ಕೊಳ್ಬೇಕು ಅಂದ್ರೆ ನಾವು ಆಧ್ಯಾತ್ಮಿಕ ಲೋಕಕ್ಕೆ ಹೋದಾಗ ಮಾತ್ರ ಸಾಧ್ಯ. ಸೊ ಹಾಗಾಗಿ ಇಲ್ಲಿ ಪ್ರಕೃತಿಯ ವಿಕೋಪ, ಎಷ್ಟೋ ರೀತಿಯ ಆದಿದೈವಿಕ, ಆಧ್ಯಾತ್ಮಿಕ, ಆದಿಭೌತಿಕ ತಾಪತ್ರಯಗಳು ಬರುತ್ತೆ. ಅದರಲ್ಲಿ ಪ್ರಕೃತಿ ವಿಕೋಪ ಅಂದರೆ ನಮಗೆ ಭೂಕಂಪ ಬರೋದು ಅಥವಾ ಪ್ರವಾಹ ಬರೋದು, ಇದೆಲ್ಲ ಪ್ರಕೃತಿ ವಿಕೋಪ. ಸೊ ಇಂಥ ವಿಕೋಪಗಳನ್ನು ನಾವು ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅದನ್ನ ನಾವು ಹೇಗೆ ಕಡಿಮೆ ಮಾಡ್ಬೋದು, ಪ್ರಶಾಂತವಾಗಿಸ್ಬೋದು ಪ್ರಕೃತಿಯನ್ನು ಅಂದರೆ ಭಗವತ್ ಪ್ರಜ್ಞೆ, ಕೃಷ್ಣ ಪ್ರಜ್ಞೆಯನ್ನು ಜಾಗೃತಗೊಳಿಸೋದು ಎಲ್ಲರಲ್ಲೂ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಮಗೆ ಮುಖ್ಯವಾಗಿ ಯಾಕೆಂತಂದ್ರೆ ಪ್ರಕೃತಿ ಅದು ಭಗವಂತನ ಕೈ ಕೆಳಗೆ ಇರ್ತಾಳೆ ಅವಳು. ದೈವಿ ಹೇಷ ಗುಣಮಯಿ ಮಮ ಮಾಯಾ ದುರತ್ಯಯ ಮಾಮೇವ ಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತಿ. ಸೊ ಹಾಗಾಗಿ ಪ್ರಕೃತಿಯನ್ನ ನಾವು ಪ್ರಶಾಂತಗೊಳಿಸಬೇಕು. ಪ್ರಕೃತಿ ವಿಕೋಪ ಆಗಬಾರ್ದು ಅಂದ್ರೆ ಭಗವತ್ ಪ್ರಜ್ಞೆ, ಕೃಷ್ಣ ಪ್ರಜ್ಞೆಯನ್ನು ಎಲ್ಲರಲ್ಲೂ ಕೂಡ ಜಾಗೃತಗೊಳಿಸ್ಬೇಕು. ಕೃಷ್ಣ ಪ್ರಜ್ಞೆ ಎಲ್ಲರಲ್ಲೂ ಇದೆ. ಅದು ಕೃಷ್ಣ ಪ್ರಜ್ಞೆ ಹೇಗೆ ಇದೆ ಕೇಳಿದರೆ ಅದು ಸುಪ್ತವಾಗಿರುತ್ತೆ, ಅದನ್ನ ಜಾಗೃತಗೊಳಿಸಬೇಕು. ಸೊ ಆ ಜಾಗೃತಗೊಳಿಸುವುದು ಈ ರೀತಿಯ ಒಂದು ಭಕ್ತಿ ಸೇವಾ ಪ್ರಕ್ರಿಯೆಗಳಿಂದ ನಾವು ಅದನ್ನ ಜಾಗೃತಗೊಳಿಸಬಹುದು. ಸೊ ಹಾಗಾಗಿ ಈ ಮಂತ್ರದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಮನುಷ್ಯನಾದವನು ದೇವೋತ್ತಮ ಪರಮಪುರುಷ ಸಂಭೂತಿ ಅಂದ್ರೆ ಭಗವಂತ, ದೇವೋತ್ತಮ ಪರಮಪುರುಷ ಶ್ರೀಕೃಷ್ಣ, ಅವನ ಬಗ್ಗೆ ತಿಳ್ಕೊಂಡಿರ್ಬೇಕು. ಮತ್ತೆ ವಿನಾಶ ಅಂದ್ರೆ ಉಳಿದಿದ್ದೆಲ್ಲವೂ ವಿನಾಶವಾಗತ್ತೆ. ತಾತ್ಕಾಲಿಕ ಐಹಿಕ ಅಭಿವ್ಯಕ್ತಿ ಇದೆಲ್ಲ ಸೃಷ್ಟಿ,
ಇದನ್ನ ಸಂಪೂರ್ಣವಾಗಿ ತಿಳಿದಿರಬೇಕು ಅಂತ ಈ ಮಂತ್ರ ಉಪದೇಶ ಮಾಡುತ್ತೆ. ಸೊ ಹಾಗಾಗಿ ನಾವು ಈಗ ಶಾಲೆ ಕಾಲೇಜುಗಳಲ್ಲಿ ಏನು ಕಲ್ತ್ಕೋತೇವೆ, ತಾತ್ಕಾಲಿಕ ಐಹಿಕ ಅಭಿವ್ಯಕ್ತಿಯ ವಿಷಯ ಮಾತ್ರ ನಾವು ತಿಳ್ಕೊಳ್ತೇವೆ ಅಲ್ವಾ. ಹೌದು ಮಾತಾಜಿ. ಅಲ್ಲಿ ನಮಗೆ ಆಧ್ಯಾತ್ಮಿಕ ವಿಚಾರಗಳು ಆ ವಿಚಾರಗಳೇ ಇಲ್ಲ. ಸೊ ಹಾಗಾಗಿ ಇಲ್ಲಿ ನಾವು ಯಾವುದೇ ರೀತಿಯಾದ ಒಂದು ಸಮಸ್ಯೆಗೆ ಪರಿಹಾರ ಕೊಂಡ್ರೂ ಕೂಡ ಅದು ಮನುಷ್ಯನನ್ನ ನಾವು ಅದರಿಂದ ಈ ನಾಶ ಆಗೋದು, ಈ ಭೌತಿಕ ಪ್ರಪಂಚ ನಾಶವಾಗೋದು, ಅದು ವಿನಾಶವಾಗೋದು, ಅದನ್ನು ತಪ್ಪಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಮುಪ್ಪು, ಸಾವು ಇದನ್ನೆಲ್ಲ ತಪ್ಪಿಸ್ಲಿಕ್ಕೆ, ರೋಗ ಇದನ್ನೆಲ್ಲ ತಪ್ಪಿಸ್ಲಿಕ್ಕೆ ಸಾಧ್ಯವಿಲ್ಲ. ಸೊ ಹಾಗಾಗಿ ಇಲ್ಲಿ ನಾವು ಏನನ್ನು ಮಾಡಬೇಕು ಅಂತ ಹೇಳ್ತದೆ, ನಮ್ಮ ಸಂಗಡಿಗರನ್ನು ಸರಿಯಾದ ರೀತಿಯಲ್ಲಿ ನಡೆಸಿ ರಕ್ಷಿಸಬೇಕು. ಅಂದರೆ ನಾವು ಕೃಷ್ಣ ಪ್ರಜ್ಞೆಗೆ ಬರಬೇಕು, ಜೊತೆಗೆ ನಮ್ಮವರನ್ನು ಕೂಡ ನಾವು ತಿಳಿಸ್ಬೇಕು ಅವರಿಗೆ. ಈ ರೀತಿಯಾಗಿ ನಾವು ಮಾಡೋದ್ರಿಂದ ನಮಗೆ ಭಗವಂತನ ಬಗ್ಗೆ ತಿಳ್ಕೊಳ್ಳೋದು ಮತ್ತು ಭೌತಿಕ ಪ್ರಪಂಚದ ಅನಿತ್ಯತೆ ಅದೇ ಇದನ್ನು ತಿಳ್ಕೊಂಡಾಗ ನಮಗೆ ಅರ್ಥ ಆಗತ್ತೆ. ನಮಗೆ ಇದು ಎಷ್ಟು ಮಾಡಿದ್ರು ಈ ಭೌತಿಕ ಪ್ರಪಂಚ ಒಂದು ದಿವಸ ನಾವು ಇಲ್ಲಿ ನಾಶವಾಗಿ ಆಗುತ್ತೆ. ಭೌತಿಕ ಪ್ರಪಂಚ ನಾವು ಸಾಯಲೇಬೇಕು, ಸತ್ತ ಮೇಲೆ ಮತ್ತೊಂದು ಶರೀರ ಬರುತ್ತೆ. ಹಾಗೆಯೇ ಮತ್ತೊಂದು ಶರೀರ ಬರಲಿ ನಾವು ಇಲ್ಲೇ ಉಳ್ಕೊಳ್ಳೋಣ ಅಂದರೆ ಅದು ಉಳ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ಮತ್ತೊಮ್ಮೆ ಅದು ಎಲ್ಲ ಪ್ರಪಂಚ ಪ್ರಳಯ ಆಗಿ ಹೋಗ್ಬಿಡುತ್ತೆ. ಸೊ ಹಾಗಾಗಿ ಇದು ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಸೊ ಸತ್ಯವನ್ನು ಒಪ್ಪುವ ಇಲ್ಲವೇ ಬಿಡುವ ಪ್ರಶ್ನೆ ಇಲ್ಲ, ಅದು ಇದ್ದೇ ಇದೆ. ಸತ್ಯ ನೀವು ಒಪ್ಕೊಳ್ಳಿ ಬಿಟ್ಕೊಳ್ಳಿ, ಇದು ಸತ್ಯ. ಇದನ್ನ ಬಿಟ್ಟರು ಒಪ್ಪದೇ ಇದ್ರೂ ಕೂಡ ಅದು ಹಾಗೇ ಆಗತ್ತೆ, ಒಪ್ಪಿದ್ರೂ ಕೂಡ ಆಗತ್ತೆ. ಆದ್ದರಿಂದ ನಾವು ಅದನ್ನ ತಿಳ್ಕೊಂಡು ಒಪ್ಕೊಳ್ಬೇಕು ಅಲ್ವಾ. ಹರೇ ಕೃಷ್ಣ. ಹೌದು ಮಾತಾಜಿ. ಮತ್ತೆ ನಾವು ಈ ರೀತಿ ಮತ್ತೆ ಮತ್ತೆ ಹುಟ್ಟುವುದು, ಮತ್ತೆ ಮತ್ತೆ ಸಾಯುವುದು, ಇದನ್ನ ನಾವು ತಪ್ಪಿಸಬೇಕು ಅಂದ್ರೆ ಭಕ್ತಿ ಸೇವೆಯನ್ನ ನಾವು ಅವಲಂಬಿಸಬೇಕು. ಇದಕ್ಕೆ ರಾಜಿ ಸೂತ್ರ ಇಲ್ಲ, ಇದಕ್ಕೆ ಬೇರೆ ಯಾವ ಪರಿಹಾರವೂ ಇಲ್ಲ ಅಂತ ಶ್ರೀಲ ಪ್ರಭುಪಾದರು ನಮಗೆ ಹೇಳ್ತಾರೆ. ಹಾಗಾಗಿ ಭಕ್ತಿ ಸೇವೆ ಹೇಳೋದು ಅತ್ಯವಶ್ಯಕ. ಈ ಮಂತ್ರದ ನಾವೇನು ತಿಳ್ಕೊಳ್ಬೇಕು, ಭಗವಂತನ ಬಗ್ಗೆ ತಿಳ್ಕೊಳ್ಬೇಕು. ನಾವು ಐಕ ಪ್ರಕೃತಿ ನಶ್ವರ, ಇಲ್ಲಿರ್ತಕ್ಕಂಥ ಜೀವಿಗಳು ಎಲ್ಲರೂ ಕೂಡ ಶಾಶ್ವತವಾಗಿ ಬದುಕಲಿಕ್ಕೆ ಇಲ್ಲಿ ಸಾಧ್ಯ ಇಲ್ಲ. ಸೊ ಹಾಗಾಗಿ ನಾವು ಶಾಶ್ವತವಾಗಿ ಈ ಸಾವು ಮತ್ತೆ ಮತ್ತೆ ಹುಟ್ಟು ಸಾವನ್ನು ತಪ್ಪಿಸಬೇಕು ಅಂದ್ರೆ ನಾವು ಭಕ್ತಿ ಸೇವೆಯನ್ನ ಅವಲಂಬಿಸಬೇಕು ಅಂತ ಈ ಮಂತ್ರ ನಮಗೆ ಉಪದೇಶ ನೀಡುತ್ತೆ. ಮಂತ್ರ 15ಕ್ಕೆ ಹೋಗೋಣ. ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಪಿ ಹಿತಂ ಮುಖಂ ತತ್ವಂ ಪೂಷನ್ ಅಪಾವೃಣು ಸತ್ಯಧರ್ಮಾಯ ದೃಷ್ಟಯೇ. ರಿಪೀಟ್ ಮಾಡೋಣ. ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಪಿ ಹಿತಂ ಮುಖಂ ತತ್ವಂ ಪೂಷನ್ ಅಪಾವೃಣು ಸತ್ಯಧರ್ಮಾಯ ದೃಷ್ಟಯೇ. ಹರೇ ಕೃಷ್ಣ. ಮಂತ್ರ 15, 16, 17, 18 ಇದು ಭಗವಂತನಿಗೆ ಮಾಡ್ತಕ್ಕಂತಹ ಪ್ರಾರ್ಥನೆಗಳು. ಇಲ್ಲಿ ಅನುವಾದ ಮತ್ತು ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದ ಕೀ ಜೈ. ಓ ಪ್ರಭುವೆ, ಸಕಲ ಜೀವಿಗಳ ಪೋಷಕನೇ, ನಿನ್ನ ನಿಜವಾದ ಮುಖವು ನಿನ್ನ ಉಜ್ವಲವಾದ ತೇಜಸ್ಸಿನಿಂದ ಮುಚ್ಚಿ ಹೋಗಿದೆ. ಅದನ್ನು ತೆಗೆದು ನಿನ್ನನ್ನು ನೀನು ಶುದ್ಧ ಭಕ್ತನಿಗೆ ತೋರಿಸಿಕೋ. ಇಲ್ಲಿ ಏನ್ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅಂತಂದ್ರೆ, ಭಗವಂತನ ಆ ಒಂದು ಬ್ರಹ್ಮಜ್ಯೋತಿಯ ಕಿರಣ ಅದು ಕಾಣೋದಿಲ್ಲ, ಭಗವಂತ ಅದರಲ್ಲಿ ಮುಚ್ಚಿ ಹೋಗಿರ್ತಾನೆ. ಸೊ ಅದನ್ನ ತೆಗೆದು ತೋರಿಸ್ಕೋ. ಅಂದ್ರೆ ಬ್ರಹ್ಮಜ್ಯೋತಿಯ ಕಿರಣ, ಅದನ್ನ ಬ್ರಹ್ಮ ಜ್ಯೋತಿಯ ಕಿರಣ ಏನು ಅಂದ್ರೆ ಭಗವಂತನ ಶರೀರದಿಂದ ಬರ್ತಕ್ಕಂಥ ಪ್ರಭೆ. ಸೊ ಅದನ್ನೇ ಹೇಳ್ತಾರೆ, ಬ್ರಹ್ಮಣೋಯಿ ಪ್ರತಿಷ್ಠಾಹಂ ಅಮೃತಸ್ಯ ಅವ್ಯಯಸ್ಯ ಚ ಶಾಶ್ವತಸ್ಯ ಚ ಧರ್ಮಸ್ಯ ಸುಖಸ್ಯೈಕಾಂತಿಕಸ್ಯ ಚ. ಇದನ್ನ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ಸೊ ಆ ಬ್ರಹ್ಮಜ್ಯೋತಿ ಕಿರಣ, ಆ ಬ್ರಹ್ಮನ್ ಅಂತ ಹೇಳ್ತಾರಲ್ಲ, ಅದಕ್ಕೆ ಕಾರಣ ಭಗವಂತನೇ ಮೂಲಾಧಾರ. ಸೊ ಹಾಗಾಗಿ ಇಲ್ಲಿ ಭಗವಂತ ಬ್ರಹ್ಮನ್ ಅಂತ ಹೇಳೋದು, ಬ್ರಹ್ಮಜ್ಯೋತಿಯ ಕಿರಣ ಭಗವಂತನೇ ಆಕರ. ಸೊ ಹಾಗಾಗಿ ಭಗವಂತ ಹೇಳ್ತಾನೆ, ಇಷ್ಟೆಲ್ಲ ಜಗತ್ತನ್ನೇ ನಾನು ಆವರಿಸ್ಕೊಂಡಿದ್ದೇನೆ. ಹೇಗೆ ಏಕಾಂಶದಿಂದ ಸ್ಥಿತೋ ಜಗತ್ ಅಲ್ಲಿ ಹೇಳ್ತಾನೆ. ಅಂದ್ರೆ ನನ್ನ ಬಗ್ಗೆ ನಿನಗೆ ತಿಳ್ಕೊಳ್ಬೇಕು, ಇಷ್ಟೆಲ್ಲ ವಿವರವಾಗಿ ಏನಿಲ್ಲ, ಒಂದೇ ಒಂದು ಕಿಡಿ ಅಂಶದಿಂದ ಈ ಇಡೀ ಜಗತ್ತನ್ನೇ ಆವರಿಸ್ಕೊಂಡ್ಬಿಟ್ಟಿದ್ದಾನೆ. ಅಂದರೆ ಸರ್ವಾಂತರ್ಯಾಮಿ ಪರಮಾತ್ಮನಾಗಿ
ಆ ಒಂದು ಪರಮಾತ್ಮ ಭಗವಂತನ ಒಂದು ಸ್ವಾಂಶ ವಿಸ್ತರಣೆ. ಸೊ ಹಾಗಾಗಿ ಇಡೀ ಸ್ವಾಂಶ ವಿಸ್ತರಣೆ ಪರಮಾತ್ಮ ಇಡೀ ಬ್ರಹ್ಮಾಂಡವನ್ನು ನಡೆಸ್ತಾನೆ, ಒಂದೊಂದು ಬ್ರಹ್ಮಾಂಡ. ಸೊ ಹಾಗಾಗಿ ಅದನ್ನ ನಾವು ತಿಳ್ಕೊಳ್ಬೇಕು. ಈ ಶ್ರುತಿ ಮಂತ್ರದಲ್ಲಿ ಪೂಷನ್ ಅಂತ ಹೇಳಿದ್ದಾರೆ. ಇಲ್ಲಿ ಪೂಷನ್ ಅಂತಂದ್ರೆ ಪೋಷಣೆ ಮಾಡ್ತಕ್ಕಂಥವನು. ಸೊ ಹಾಗೆ ಪರಮಾತ್ಮನಾಗಿ ಅವನು ಎಲ್ಲರನ್ನು ಕೂಡ ಪೋಷಣೆ ಮಾಡ್ತಾನೆ. ಭಗವಂತ ಎಲ್ಲರನ್ನು ಪೋಷಣೆ ಮಾಡ್ತಕ್ಕಂಥವನು. ಹಾಗಾಗಿ ಭಗವಂತನನ್ನ ನಾವು ಇಲ್ಲಿ ಏನು ಪ್ರಾರ್ಥನೆ ಅಂತ ಕೇಳಿದರೆ, ನಮಗೆ ಭಗವಂತ ನಿನ್ನ ಒಂದು ಆ ಹಿರಣ್ಮಯೇನ ಪಾತ್ರೆಯನ್ನ, ಆ ಒಂದು ಹಿರಣ್ಮಯವಾದ ಅದು ಬಂಗಾರದಂತ ನಿನ್ನ ಹೊದಿಕೆಯನ್ನು ನೀನು ತೆಗೆದು ತೋರಿಸು. ಅಂದರೆ ಭಗವಂತ ನಮಗೆ ಅರ್ಥ ಆಗಬೇಕು ಅಂತಂದರೆ ಭಗವಂತನೇ ಅವನು ತನ್ನನ್ನೇ ತಾನು ಪ್ರಕಟಪಡಿಸ್ಕೊಳ್ಬೇಕು. ಸೊ ಅದನ್ನ ಭಗವಂತನನ್ನು ನಮ್ಮ ಭೌತಿಕ ಕಣ್ಣಿಂದ ಅಥವಾ ಭೌತಿಕ ಇಂದ್ರಿಯಗಳಿಂದ ನೋಡಲಿಕ್ಕೆ ಸಾಧ್ಯ ಇಲ್ಲ. ಅತ ಶ್ರೀಕೃಷ್ಣ ನಾಮಾದಿ ನ ಭವೇತ್ ಗ್ರಾಹ್ಯಮಿಂದ್ರಿಯೈ ಸೇವೋನ್ಮುಖೈ ಜಿಹ್ವಾದೋ ಸ್ವಯಂ ಏವ ಸ್ಫುರತಿ ಆದಹ. ಸೊ ಭಗವಂತನೇ ಕಾಣಿಸಿಕೊಂಡ್ರೆ, ನಾವು ತೋರಿಸ್ಕೊಂಡ್ರೆ ನಾವು ನೋಡ್ಬೋದು ಅವನ ಒಂದು ಅನುಗ್ರಹದಿಂದ. ಸೊ ಹಾಗಾಗಿ ಈಗ ಇಲ್ಲಿ ಭಗವಂತ ನಿರಾಕಾರ ಹೇಳೋದನ್ನ ಇಲ್ಲಿ ಈ ಒಂದು ಶ್ಲೋಕದಲ್ಲಿ ನಿರಾಕಾರ ಅಲ್ಲ, ಅವನಿಗೆ ಆಕಾರ ಇದೆ, ಅವನಿಗೆ ರೂಪ ಇದೆ, ಅದನ್ನ ನೀನು ತೋರಿಸು ನಿನ್ನ ಸ್ವರೂಪವನ್ನಂತ ಈ ಮಂತ್ರದಿಂದ ನಮಗೆ ಅರ್ಥ ಆಗತ್ತೆ ಪ್ರಾರ್ಥನೆ. ಸೊ ಹಾಗಾಗಿ ಶ್ರೀಕೃಷ್ಣ ಕೆಲವರಿಗೆ ನಿರಾಕಾರ ರೂಪ ಅಂತ ತಿಳ್ಕೊಂಡ್ಬಿಡ್ತಾರೆ ಕೆಲವರು, ಅಂದರೆ ನಿರಾಕಾರವಾದಿಗಳು. ಆದರೆ ಭಕ್ತರು ಭಗವಂತ ಅವನು ಸಾಕಾರ ರೂಪ, ಆ ಪರದೈವ ಅಂತ ಭಗವಂತನನ್ನ ಪೂಜೆ ಮಾಡ್ತಾರೆ. ಸೊ ಆದರೆ ಲೌಕಿಕರಾದವರು ಭಗವಂತ ಸಾಧಾರಣ ಮನುಷ್ಯ ಅಂತ ತಿಳ್ಕೊಂಡ್ಬಿಡ್ತಾರೆ. ಅಂತಹ ಭಗವಂತ ಇಲ್ಲಿ ಒಂದು ಎಷ್ಟು ಅವರು ಪುಣ್ಯ ಪಡೆದಿದ್ದಾರೆ ಗೋಪಬಾಲಕರು, ಅವ್ರ ಜೊತೆ ಆಟ ಆಡ್ತಾನೆ ಭಗವಂತ. ಸೊ ಹಾಗಾಗಿ ವೃಂದಾವನದಲ್ಲಿ ಅವನು ತನ್ನೆಲ್ಲ ಒಂದು ಲೀಲೆಗಳನ್ನ ಮಾಡಿ ತೋರಿಸ್ತಾನೆ. ಸೊ ಬೆಣ್ಣೆಕಳ್ಳನ ಪಾತ್ರ, ಆಮೇಲೆ ಒಂದು ತನ್ನ ಗೋಪಿಯರೊಂದಿಗೆ ಅವನು ಅಲ್ಲಿ ಇದನ್ನ ನೃತ್ಯ ಮಾಡೋದು, ರಾಸಲೀಲೆ ಮಾಡೋದು, ಹೀಗೆಲ್ಲ ಅವನು ಭಕ್ತರಿಗೆ ಸಂತೋಷ ಉಂಟು ಮಾಡಲಿಕ್ಕಾಗಿ ಈ ರೀತಿಯ ಎಲ್ಲ ಲೀಲೆಗಳನ್ನು ಮಾಡ್ತಾನೆ. ಆದರೆ ಈ ಲೀಲೆಗಳನ್ನು ಮಾಡುವ ಅದನ್ನು ನೋಡುವ ಪುಣ್ಯ ಅವ್ರ ಜೊತೆಗೆ ಇರ್ತಕ್ಕಂಥದ್ದು, ಅವರು ಎಷ್ಟು ಪುಣ್ಯ ಮಾಡಿದ್ದಾರೆ ಗೊತ್ತಿಲ್ಲ. ಅಷ್ಟು ಅವರು ಆ ಒಂದು ಪುಣ್ಯ ಮಾಡಿದ್ರಿಂದ ಅವರಿಗೆ ಭಗವಂತನ ಜೊತೆ ಆಡುವ, ಭಗವಂತನ ಜೊತೆ ಆ ಲೀಲೆಗಳನ್ನು ಮಾಡುವ ಅವಕಾಶ ಇದೆ. ಸೊ ಹಾಗಾಗಿ ಕೃಷ್ಣ ಅವನು ವ್ಯಕ್ತಿ, ಭಗವಂತ ವ್ಯಕ್ತಿ, ಅವನಿಗೆ ರೂಪ ಇದೆ. ಸೊ ಅವನು ತನ್ನ ಒಂದು ಶುದ್ಧ ಭಕ್ತರ ಜೊತೆ, ಅವನ ಒಂದು ನಿತ್ಯ ಪರಿಷದರ ಅವರ ಜೊತೆ ಯಾವಾಗಲೂ ಅವನು ಸಂಬಂಧದಿಂದ ಇರ್ತಾನೆ. ಅಂದರೆ ಎಲ್ಲರಿಗೂ ಕೂಡ ಸಂಬಂಧ ಇದೆ ಭಗವಂತನ ಜೊತೆ. ಆದರೆ ಈ ಶುದ್ಧ ಭಕ್ತರು ಅವರು ದಾಸ್ಯ, ಸಖ್ಯ, ವಾತ್ಸಲ್ಯ, ಮಾಧುರ್ಯ ಈ ರೀತಿಯ ಸಂಬಂಧದಲ್ಲಿ ಭಗವಂತನ ಜೊತೆಗೆ ಅಲ್ಲಿ ಲೀಲೆ ಕಾರ್ಯಗಳಲ್ಲಿ ಭಾಗವಹಿಸುತ್ತಾರೆ. ಸೊ ಹಾಗಾಗಿ ಇಲ್ಲಿ ನಾವು ಭಗವಾನ್ ಸಾಕ್ಷಾತ್ಕಾರ ಮಾಡ್ಕೊಳ್ಬೇಕು. ಈ ಬ್ರಹ್ಮನ್ ಸಾಕ್ಷಾತ್ಕಾರ ಅಂದ್ರೆ ಅದು ಮೊದಲ ಹಂತ. ಸೊ ಆ ಬ್ರಹ್ಮನ್ ಸಾಕ್ಷಾತ್ಕಾರದಲ್ಲಿ ನಿರಾಕಾರ ಸಾಕ್ಷಾತ್ಕಾರ ಆಗ್ಬಿಡುತ್ತೆ. ನಾನು ದೇಹ ಅಲ್ಲ, ನಾನು ಆತ್ಮ ಅಂತ ತಿಳ್ಕೊಳ್ಳೋದು. ಪರಮಾತ್ಮ ಸಾಕ್ಷಾತ್ಕಾರದಲ್ಲಿ ನಮಗೆಲ್ಲ ಗೊತ್ತಿದ್ದಂತೆ ಎಲ್ಲರ ಹೃದಯದಲ್ಲಿ ಪರಮಾತ್ಮನಾಗಿದ್ದಾನೆ ಅಂತ ತಿಳ್ಕೊಳ್ಳೋದು. ಆದರೆ ಇಲ್ಲಿ ಭಗವಾನ್ ಸಾಕ್ಷಾತ್ಕಾರ ಬಹಳ ಮುಖ್ಯವಾದದ್ದು. ಯಾಕೆಂತಂದ್ರೆ ಭಗವಾನ್ ಸಾಕ್ಷಾತ್ಕಾರ ಮಾಡಿಕೊಂಡಾಗ ನಾವು ಭಗವಂತನನ್ನು ಅವನ ಒಂದು ಸೇವೆ ಮಾಡಲಿಕ್ಕೆ ಅವಕಾಶ ಉಂಟು. ಹಾಗಾಗಿ ಇಲ್ಲಿ ಏನು ಹೇಳ್ತಾರೆ ಅಂತಂದ್ರೆ, ಆ ಹೊಳೆಯುವ ಹೊದಿಕೆಯನ್ನು ತೆಗೆದು ನನಗೆ ನಿನ್ನನ್ನು ತೋರಿಸಿಕೋ ಭಕ್ತನಿಗೆ ಅಂತ ಇಲ್ಲಿ ಪ್ರಾರ್ಥನೆ ಇದೆ. ಹಾಗಾಗಿ ನಮಗೆಲ್ಲ ಗೊತ್ತಿದ್ದಂತೆ, ಈಗಾಗಲೇ ತಿಳ್ಕೊಂಡಂತೆ, ಈ ಭೌತಿಕ ಪ್ರಪಂಚ ಇದನ್ನ 3 ವಿಷ್ಣು ತತ್ವಗಳಿದೆ. ಅಂದರೆ ಕ್ಷೀರೋದಕ್ಷಾಯಿ ವಿಷ್ಣು ಪರಮಾತ್ಮನಾಗಿ ಎಲ್ಲರ ಹೃದಯದಲ್ಲಿ ಇರ್ತಾನೆ. ಗರ್ಭೋದಕ್ಷಾಯಿ ವಿಷ್ಣು ಅವನು ಇಡೀ ಒಂದು ಬ್ರಹ್ಮಾಂಡದಲ್ಲಿ, ಅವನು ಆ ಬ್ರಹ್ಮಾಂಡಕ್ಕೆ ಒಂದು ಅವನ ಹೊಕ್ಕಳಿನಿಂದ ಬರ್ತಕ್ಕಂತಹ ಒಂದು ಕಮಲ, ಅದರ ಕಮಲದ ದೇಟಿನಿಂದ ತುದಿಯಲ್ಲಿ ಅಲ್ಲಿ ಬ್ರಹ್ಮನ ಸೃಷ್ಟಿ ಮಾಡ್ತಾನೆ. ಆಮೇಲೆ ಕಾರಣೋದಕಶಾಯಿ ವಿಷ್ಣು ಅವನು ಮೊದಲ ಪುರುಷ. ಸೊ ಅವನು ಇಡೀ ಅನೇಕ ಬ್ರಹ್ಮಾಂಡಗಳನ್ನ ಸೃಷ್ಟಿ ಮಾಡ್ತಾನೆ. ಸೊ ಇದು ಈ 3 ಬ್ರಹ್ಮರ ಬಗ್ಗೆ ತಿಳ್ಕೊಳ್ಬೇಕು. ಈ 3 ವಿಷ್ಣುಗಳ ಬಗ್ಗೆ ನಾವು ತಿಳ್ಕೊಳ್ಬೇಕು. ಸೊ ಹಾಗಾಗಿ ಈ ಈಶೋಪನಿಷತ್ತಿನ ಮಂತ್ರದಲ್ಲಿ
ಭಗವಂತನ ಮುಖ ಅಂದರೆ ಭಗವಂತನ ಸ್ವರೂಪ, ಆ ಸಾಕಾರ ರೂಪ, ದಿವ್ಯಮಂಗಳ ಸ್ವರೂಪನ ನನಗೆ ತೋರಿಸ್ಕೊಡು ನೀನು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ, ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಭಗವಂತ ನಿರಾಕಾರ ಆಗಿದ್ರೆ ಅವನ ಹತ್ರ ನಾವು ನಿನ್ನ ಮಂಗಳ ರೂಪವನ್ನು ತೋರಿಸು ಅಂತ ಪ್ರಾರ್ಥನೆ ಮಾಡ್ಲಿಕ್ಕಾಗತ್ತಾ? ಹರೇ ಕೃಷ್ಣ. ಆಗಲ್ಲ ಇಲ್ಲ ಮಾತಾಜಿ. ಮಾತಾಜಿ. ಆಗೋದಿಲ್ಲ. ಸೊ ಹಾಗಾಗಿ ನಾವು ಈ ಮಂತ್ರದ ತಿಳ್ಕೊಳ್ಬೇಕು, ಭಗವಂತ ನಿರಾಕಾರ ಅಲ್ಲ, ಅವನಿಗೆ ದಿವ್ಯ ಮಂಗಳ ರೂಪ ಇದೆ, ಅವನು ಸಚ್ಚಿದಾನಂದ ವಿಗ್ರಹ. ಸೊ ಈ ರೀತಿಯಾದ ಅಂದರೆ ಭಗವಾನ್ ಸಾಕ್ಷಾತ್ಕಾರ ಆಗೋದು ಈ ಅನೇಕ ಜನ್ಮಗಳ ನಂತರ ಈ ನಿರಾಕಾರವಾದಿಗಳಿಗೆ ಆಗ್ತದೆ ಅಂತೆ. ಬಹುನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾ ಪ್ರಪದ್ಯತಿ ವಾಸುದೇವಂ ಸರ್ವಮಿತಿ ಸ ಮಹಾತ್ಮ ಸುದುರ್ಲಭ, ಭಗವದ್ಗೀತೆಯಲ್ಲಿ ಹೇಳಿದೆ. ಸೊ ವಾಸುದೇವನಾದ ಶ್ರೀಕೃಷ್ಣನೇ ಸರ್ವಸ್ವ ಅಂಥೇಳಿ ಆಮೇಲೆ ಅರ್ಥ ಆಗುತ್ತೆ. ಆದರೆ ಭಕ್ತಿ ಮಾರ್ಗಕ್ಕೆ ಬಂದರೆ ನೇರವಾಗಿ ನಮಗೆ ಭಗವಂತ ಕೃಷ್ಣ ಅವನು ಸರ್ವಕಾರಣ ಕಾರಣ, ಇದನ್ನು ನಮಗೆ ಅರ್ಥ ಮಾಡ್ಕೊಳ್ಬಹುದು. ಮತ್ತು ಆ ನಿಟ್ಟಿನಲ್ಲಿ ನಾವು ಭಕ್ತಿ ಸೇವೆಯಲ್ಲಿ ತೊಡಗಬಹುದು. ಹಾಗಾಗಿ ಅನೇಕ ಜನ್ಮಗಳು ಯಾಕೆ ನಾವು ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ತೆಗಿಬೇಕು? ನಾವು ಇದೇ ಜನ್ಮದಲ್ಲಿ ಭಕ್ತಿ ಮಾರ್ಗಕ್ಕೆ ಬರಬಹುದು. ಅದಕ್ಕೆ ಹೇಳ್ತಾರೆ, ಈಶ್ವರ ಪರಮಃ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರಾದಿರ್ ಗೋವಿಂದ ಸರ್ವಕಾರಣ ಕಾರಣ. ಸರ್ವಕಾರಣ ಕಾರಣ ಅಂತ ಬ್ರಹ್ಮನೇ ಹೇಳಿದ್ದಾನೆ. ಅದರಿಂದ ಇದನ್ನು ನಾವು ಈ ಒಂದು ಸಂಪ್ರದಾಯದಲ್ಲಿ ಬಂದ ಗುರುವಿನ ಮೂಲಕ ನಾವು ಇದೆಲ್ಲ ತಿಳ್ಕೊಂಡ್ರೆ ನಾವು ನೇರವಾಗಿ ಭಗವಂತನ ಸೇವೆಯಲ್ಲಿ ತೊಡ್ಕೋಬಹುದು. ಹಾಗಾಗಿ ಕರ್ಮಿಗಿಂತ ಶ್ರೇಷ್ಠನಾದವನು ಜ್ಞಾನಿ, ಜ್ಞಾನಿಗಿಂತ ಶ್ರೇಷ್ಠನಾದವನು ಭಕ್ತ. ಯಾಕೆ ಭಕ್ತ ಶ್ರೇಷ್ಠನಾದವನು ಅಂದರೆ ಅವನು ಭಗವಂತನ ಸೇವೆಯಲ್ಲಿ ಸದಾ ನಿರತನಾಗಿರುತ್ತಾನೆ, ಭಗವಾನ್ ಸಾಕ್ಷಾತ್ಕಾರವನ್ನು ಮಾಡ್ಕೊಳ್ತಾನೆ. ಆದರೆ ಈ ಜ್ಞಾನಿಯಾದವರು ಬ್ರಹ್ಮನ ಸಾಕ್ಷಾತ್ಕಾರ ಮಾಡ್ತಾರೆ. ಸೊ ಹಾಗಾಗಿ ಅವರು ಕರ್ಮಿಗಳಿಗಿಂತ ಜ್ಞಾನಿ ಶ್ರೇಷ್ಠ, ಜ್ಞಾನಿಗಿಂತ ಭಕ್ತ ಶ್ರೇಷ್ಠ. ಸೊ ಆದ್ದರಿಂದ ಈ ಭಗವಾನ್ ಸಾಕ್ಷಾತ್ಕಾರ ಮಾಡ್ಕೊಳ್ಬೇಕು ಅಂತ ಈ ಒಂದು ಮಂತ್ರ ನಮಗೆ ತಿಳಿಸುತ್ತದೆ. ಈಗ 16ನೇ ಮಂತ್ರಕ್ಕೆ ಹೋಗೋಣ. ಪೂಷನ್ನೇ ಕರ್ಷೆ ಯಮ ಸೂರ್ಯ ಪ್ರಾಜಾಪತ್ಯ ವ್ಯೂಹರಶ್ಮಿನ್ ಸಮೂಹ ತೇಜೋ ಯತ್ತೇ ರೂಪಂ ಕಲ್ಯಾಣತಮಂ ತತ್ತೇ ಪಶ್ಯಾಮಿ ಯೋ ಅಸೌ ಅಸೌ ಪುರುಷಃ ಸೋ ಅಹಮಸ್ಮಿ. ರಿಪೀಟ್ ಮಾಡೋಣ. ಪೂಷನ್ನೇ ಕರ್ಷೆ ಯಮ ಸೂರ್ಯ ಪ್ರಾಜಾಪತ್ಯ ಪೂಷನ್ನೇ ಕರ್ಷೆ ಯಮ ಸೂರ್ಯ ಪ್ರಜಾಪತ್ಯ ವ್ಯೂಹರಶ್ಮಿನ್ ಸಮೂಹ ತೇಜೋ ವ್ಯೂಹರಶ್ಮಿನ್ ಸಮೂಹ ತೇಜೋ ಯತ್ತೇ ರೂಪಂ ಕಲ್ಯಾಣತಮಂ ತತ್ತೇ ಪಶ್ಯಾಮಿ. ಏತತೆ ರೂಪಂ ಕಲ್ಯಾಣತಮಂ ತತ್ತೇ ಪಶ್ಯಾಮಿ. ಯೋ ಅಸೌ ಅಸೌ ಪುರುಷಃ ಸೋ ಅಹಮಸ್ಮಿ. ಯೋ ಅಸೌ ಪುರುಷಃ ಸೋಹಮಸ್ಮಿ. ಹರೇ ಕೃಷ್ಣ. ಅನುವಾದ ಮತ್ತು ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದ ಕಿ ಜೈ. ಇಲ್ಲಿ ಭಗವಂತನನ್ನ ಯಾವ ರೀತಿ ಇಲ್ಲಿ ಪ್ರಾರ್ಥನೆ ಮಾಡ್ತಾರೆ ನೋಡೋಣ. ಓ ಭಗವಂತನೇ, ಓ ಆದಿ ದಾರ್ಶನಿಕನೇ, ಓ ಜಗನ್ನಿಯಾಮಕನೇ, ಶುದ್ಧ ಭಕ್ತರ ಗಮ್ಯ ಸ್ಥಾನನಾದ ಪ್ರಾಜಾಪತ್ಯನೇ, ದಯವಿಟ್ಟು ನಿನ್ನ ಕಿರಣಗಳ ತೇಜಸ್ಸನ್ನು ತೆಗೆ, ಆಗ ನಾನು ನಿನ್ನ ಆನಂದಮಯ ಸ್ವರೂಪವನ್ನು ನೋಡಲು ಸಾಧ್ಯ. ಸೂರ್ಯನಿಗೆ ಹೇಗೋ ನನಗೂ ಹಾಗೆ ನೀನು ನಿತ್ಯನಾದ ದೇವೋತ್ತಮ ಪರಮಪುರುಷ. ಇಲ್ಲಿ ಕೂಡ ನಿನ್ನ ಆನಂದಮಯ ಸ್ವರೂಪವನ್ನು ನಾನು ನೋಡಬೇಕು, ನಿನ್ನ ದಿವ್ಯ ಕಿರಣ ಅದನ್ನು ನೀನು ತೇಜಸ್ಸನ್ನು ತೆಗಿ, ಆ ಬ್ರಹ್ಮಜ್ಯೋತಿಯ ಆ ಪರೆಯನ್ನು ನೀನು ತೆಗಿ ಅಂತ ಹೇಳ್ತಾ ಇದ್ದಾರೆ. ಸೊ ಭಗವಂತ ಅವನು ಆದಿ ದಾರ್ಶನಿಕ, ಅವನು ಜಗತ್ತಿಗೆ ನಿಯಾಮಕ, ಜಗನ್ನಿಯಾಮಕ, ಇದನ್ನ ನಾವು ತಿಳ್ಕೊಳ್ಬೇಕು. ಸೊ ಪೂಷನ್ ಅಂದ್ರೆ ಅವನು ಎಲ್ಲರನ್ನೂ ಪಾಲಿಸುವವನು, ಅವನು ಎಲ್ಲರನ್ನೂ ಪಾಲಿಸುವವನು, ಆದಿ ತತ್ವಜ್ಞ ಮತ್ತು ಎಲ್ಲರ ನಿಯಂತ್ರಕ. ಹಾಗಾಗಿ ನಾವು ತಿಳ್ಕೊಳ್ಬೇಕು ಅಂದ್ರೆ ಗೋಲೋಕ ವೃಂದಾವನದಲ್ಲಿ ಭಗವಂತ ಇದ್ದಾನೆ, ಅವನಿಂದ ಆ ಬ್ರಹ್ಮಜ್ಯೋತಿಯ ಕಿರಣಗಳು ಹೊರಸೂಸುತ್ತವೆ. ಇದನ್ನು ಹೇಗೆ ತಿಳ್ಕೊಳ್ಳೋದು ಅಂದ್ರೆ ಸೂರ್ಯನಿಂದ ಸೂರ್ಯ ಕಿರಣಗಳು ಹೊರಸೂಸುತ್ತವೆ, ಇದು ನಮಗೆ ಅರ್ಥ ಆಗುತ್ತೆ ಅಲ್ವಾ. ಸೊ ಅದೇ ರೀತಿ ಆ ಒಂದು ಬ್ರಹ್ಮಜ್ಯೋತಿಯ ಕಿರಣ ಭಗವಂತನ ಮೈಯಿಂದ ಬರ್ತಕ್ಕಂಥ ಸ್ಫುರಣ. ಸೊ ಹಾಗಾಗಿ ಇಲ್ಲಿ ಅಂದರೆ ಗೋಲೋಕದ ವರ್ಣನೆ ಇದೆ ಈ ಒಂದು ಮಂತ್ರದಲ್ಲಿ, ಒಂದು ಬ್ರಹ್ಮ ಸಂಹಿತೆಯ ಒಂದು ಶ್ಲೋಕದಲ್ಲಿ.
ಚಿಂತಾಮಣಿ ಪ್ರಕರ ಸದ್ಮ ಸುಕಲ್ಪ ವೃಕ್ಷ ಲಕ್ಷಾವೃತೇಷು ಸುರಭೀರ್ ಅವಿಪಾಲಯಂತಂ ಲಕ್ಷ್ಮೀ ಸಹಸ್ರ ಶತ ಸಂಭ್ರಮ ಸೇವ್ಯಮಾನಂ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಆ ಭಗವಂತನ ಆ ಗೋಲೋಕ ಕೃಷ್ಣಲೋಕ ಹೇಗಿದೆ ಕೇಳಿದರೆ ಅಲ್ಲಿ ಅದು ಚಿಂತಾಮಣಿಯಿಂದ ಆಗಿದೆ. ಚಿಂತಾಮಣಿ ಹೇಳ್ತಕ್ಕಂಥದ್ದು ಅದೊಂದು ರೀತಿಯ ಇದು ಕಲ್ಲು, ಚಿಂತಾಮಣಿ ಕಲ್ಲು. ಅದು ಮುಟ್ಟಿದ್ರೆ ಬಂಗಾರ ಆಗ್ತದೆ ಅಂಥದ್ದು. ಆಮೇಲೆ ಲಕ್ಷಾವೃತೇಷು ಸುರಭಿರ್ ಲಕ್ಷಾಂತರ ಸ್ತ್ರೀಯರು ಲಕ್ಷ್ಮಿಯರು ಭಗವಂತನ ಒಂದು ಸೇವೆ ಮಾಡ್ತಾರೆ. ಮತ್ತು ಕಲ್ಪವೃಕ್ಷ ಬೇಡಿದ್ದನ್ನೇ ಕೊಡ್ತಕ್ಕಂಥ, ಯಾವುದನ್ನು ಬೇಡಿದರೂ ಕೊಡ್ತಕ್ಕಂಥ ಕಲ್ಪವೃಕ್ಷಗಳಿವೆ. ಲಕ್ಷಾಂತರ ಸುರಭಿ ಗೋವುಗಳು ಹಾಲನ್ನು ಸುರಿಸ್ತಾ ಇರ್ತವೆ. ಸೊ ಅದರಿಂದ ಅಂತಹ ಆ ಗೋಲೋಕದಲ್ಲಿರ್ತಕ್ಕಂಥ ಭಗವಂತ ಗೋವಿಂದ ಅವನನ್ನು ನಾನು ಪೂಜಿಸುತ್ತೇನೆ ಅಂತ ಬ್ರಹ್ಮದೇವರು ಹೇಳ್ತಾರೆ. ಹಾಗಾಗಿ ಇಲ್ಲಿ ಭಗವಂತನ ಆನಂದಮಯ ದಿವ್ಯ ರೂಪವನ್ನು ನೋಡಲು ಅನುಕೂಲವಾಗುವಂತೆ ಬ್ರಹ್ಮಜ್ಯೋತಿಯ ದೇದೀಪ್ಯಮಾನ ಕಿರಣಗಳನ್ನು ದೂರೀಕರಿಸಬೇಕೆಂದು ಈಶೋಪನಿಷತ್ ಕೋರುತ್ತದೆ. ಸೊ ಅದರಿಂದ ಭಗವಂತ ನಿನ್ನ ಈ ಬ್ರಹ್ಮಜ್ಯೋತಿಯ ಕಿರಣಗಳನ್ನು ಸರಿಸಿ ನಿನಗೆ ನಿನ್ನ ಆನಂದಮಯ ದಿವ್ಯ ರೂಪವನ್ನು ನನಗೆ ತೋರಿಸುವಂತ ಬೇಡ್ಕೊಳ್ಳೋದು ಈ ಮಂತ್ರದಲ್ಲಿ. ಹಾಗಾಗಿ ನಾವು ಇಲ್ಲಿ ತಿಳ್ಕೊಳ್ಬೇಕು, ಆ ಭಗವಾನ್ ಸಾಕ್ಷಾತ್ಕಾರ ಅದು ಅತ್ಯಂತ ಶುಭಕರವಾದ ಸ್ವರೂಪ. ನಿರಾಕಾರ ಜ್ಯೋತಿಯನ್ನು, ಬ್ರಹ್ಮಜ್ಯೋತಿಯನ್ನು ನಾವು ಸಾಕ್ಷಾತ್ಕಾರ ಮಾಡಿಕೊಂಡ್ರೆ ಭಗವಂತನ ಶುಭ ಸ್ವರೂಪ ಅರ್ಥ ಆಗತ್ತೆ. ಪರಮಾತ್ಮ ಸಾಕ್ಷಾತ್ಕಾರ ಮಾಡಿಕೊಂಡ್ರೆ ಇನ್ನೂ ಹೆಚ್ಚಿನ ಶುಭಕರ ಆಗತ್ತೆ. ಆದರೆ ಭಗವಾನ್ ಸಾಕ್ಷಾತ್ಕಾರ ಮಾಡಿಕೊಂಡ್ರೆ ಭಗವಂತನನ್ನು ಮುಖಾಮುಖಿ ಭಗವಂತನನ್ನು ಸಂಧಿಸಿ ಆಮೇಲೆ ಅವನ ಆ ಶುಭಕರವಾದ, ಅತ್ಯಂತ ಶುಭಕರವಾದ ಸ್ವರೂಪವನ್ನು ಕಂಡುಕೊಳ್ಬಹುದು. ಸೊ ಆದ್ದರಿಂದ ಆ ಭಗವಾನ್ ಸಾಕ್ಷಾತ್ಕಾರದಲ್ಲಿ ಏನಾಗಿರುತ್ತೆ, ಭಗವಂತನ ಲೋಕಕ್ಕೆ ಹೋಗಿ ಅಲ್ಲಿ ಅವನೊಂದಿಗೆ ಆ ಒಂದು ಮುಖಾಮುಖಿ ಭಗವಂತನ ಜೊತೆ ಜೀವನ ಮಾಡೋದು, ಅವನ ಆನಂದ ಲೀಲೆಗಳಲ್ಲಿ ಆನಂದಿಸೋದು, ಭಾಗವಹಿಸೋದು, ಮತ್ತೆ ಶಾಶ್ವತವಾದ ನಿತ್ಯವಾದ ಆನಂದದಿಂದ ಕೂಡಿದ ಜೀವನದಲ್ಲಿ ಇರತಕ್ಕಂಥದ್ದು, ಇದು ಬಹಳ ಮುಖ್ಯವಾದದ್ದು. ಹಾಗಾಗಿ ಈ ಶ್ಲೋಕದಲ್ಲಿಯೂ ಕೂಡ ಭಗವಂತ ನಿರಾಕಾರ ಅಲ್ಲ ಎಂದು ಈ ಈಶೋಪನಿಷತ್ತು ತೀರ್ಮಾನ ಕೊಡುತ್ತದೆ. ಹಾಗಾಗಿ ಹಿಂದಿನ ಶ್ಲೋಕದಲ್ಲೂ ಕೂಡ ಭಗವಂತ ನಿರಾಕಾರ ಅಲ್ಲ, ಈ ಶ್ಲೋಕದಲ್ಲೂ ಕೂಡ ಭಗವಂತ ನಿರಾಕಾರ ಅಲ್ಲ. ಸೊ ಹಾಗಾಗಿ ಇಲ್ಲಿ ಭಗವಾನ್ ಎಂಬ ಶಬ್ದಕ್ಕೆ ಜೀವ ಗೋಸ್ವಾಮಿಯರು ಅರ್ಥವನ್ನ ಹೇಳ್ತಾರೆ. ಅಂದರೆ ಭಗವಾನ್ ಇಲ್ಲಿ ಭಾ ಅಂದ್ರೆ ಎರಡು ರೀತಿಯ ಅರ್ಥ. ಒಂದು ಪೂರ್ಣವಾಗಿ ಕಾಪಾಡುವವನು, ಎರಡನೆಯದು ರಕ್ಷಕ. ಗ ಅಂದ್ರೆ ಮಾರ್ಗದರ್ಶಕ, ನಾಯಕ, ನಮಗೆ ಮಾರ್ಗದರ್ಶನ ಮಾಡುವವನು. ಆಮೇಲೆ ಸೃಷ್ಟಿಕರ್ತ ಅಂತ ಅರ್ಥ. ವಾ ಅಂದರೆ ಪ್ರತಿಯೊಂದು ಜೀವಿಯಲ್ಲೂ ಆ ಭಗವಂತ ಇರ್ತಾನೆ. ಮತ್ತೆ ಭಗವಂತನು ಪ್ರತಿಯೊಂದು ಜೀವಿಯೂ ಆ ಭಗವಂತನಲ್ಲಿ ಇರ್ತಾನೆ. ಇದು ಎರಡೂ ಕೂಡ. ಸೊ ಆಗ ಭಗವಂತ ಎಲ್ಲರ ಹೃದಯದಲ್ಲಿ ಪರಮಾತ್ಮನಾಗಿರ್ತಾನೆ. ಹಾಗೆ ಪ್ರತಿಯೊಂದು ಜೀವಿಯು ಆ ವಿರಾಟ್ ರೂಪದಲ್ಲಿ ಭಗವಂತನ ವಿರಾಟ್ ರೂಪದಲ್ಲಿ ಇರುತ್ತದೆ. ಸೊ ಹಾಗಾಗಿ ಈ ಭಗವಾನ್ ಹೇಳೋದು ಶಬ್ದ ಬಹಳ ಮುಖ್ಯವಾದದ್ದು. ಸೊ ಆ ಭಗವಂತ ಹೇಗೆ ಕಾಪಾಡ್ತಾನೆ ಎಲ್ಲರನ್ನು, ಈ ಭಕ್ತರನ್ನು, ಅವನು ಎಲ್ಲರನ್ನೂ ಕಾಪಾಡ್ತಾನೆ. ಆದರೆ ಭಕ್ತರಲ್ಲಿ ವಿಶೇಷವಾದ ಒಂದು ಪ್ರೀತಿ ಇರುತ್ತದೆ ಭಗವಂತನ. ಯಾಕೆಂದ್ರೆ ಭಕ್ತರು ಸಂಪೂರ್ಣವಾಗಿ ಭಗವಂತನಿಗೆ ಶರಣಾಗತರಾಗಿರುತ್ತಾರೆ. ಹಾಗಾಗಿ ಅಂತ ಶುದ್ಧ ಭಕ್ತರು ಅವರಿಗೆ ಮಾರ್ಗದರ್ಶನ ಭಗವಂತನೇ ಕೊಡ್ತಾನೆ. ಯಾಕೆಂದ್ರೆ ಅವರು ತಮ್ಮನ್ನು ತಾವೇ ಅರ್ಪಿಸಿಕೊಂಡಿರ್ತಾರೆ ಭಗವಂತನ ಸೇವೆಗೆ. ಸೊ ಹಾಗಾಗಿ ಅಂತಹ ಭಗವಂತನ ಭಕ್ತರು ಹೇಗೆ ಭಗವಂತನನ್ನು ಕಣ್ಣಾರ ನೋಡ್ಲಿಕ್ಕೆ ಸಾಧ್ಯ? ಭಗವಂತನ ಕೃಪೆಯಿಂದ ಮಾತ್ರ ಸಾಧ್ಯ. ಸೊ ಭಗವಂತನ ಭಕ್ತ್ಯಾ ಮಾಂ ಅಭಿಜಾನಾತಿ ಯಾವಾನ್ ಇಚ್ಛಾಸ್ಮಿ ತತ್ವತಃ. ಆ ಭಗವಂತನನ್ನು ಕಾಣೋದು ಭಗವಂತನ ಕೃಪೆಯಿಂದ ಮಾತ್ರ. ಭಕ್ತರು ಮಾತ್ರ ನೋಡ್ಲಿಕ್ಕೆ ಸಾಧ್ಯ. ಹೇಗೆ ಭಕ್ತರು ನೋಡ್ಲಿಕ್ಕೆ ಸಾಧ್ಯ? ಭಗವಂತನೇ ತನ್ನನ್ನು ತಾನು ಭಕ್ತರಿಗೆ ಪ್ರಕಟಪಡಿಸುತ್ತಾನೆ. ಹೇಗೆ ಪ್ರಕಟಪಡಿಸುತ್ತಾನೆ? ಅವರಿಂದ ಸುಪ್ರೀತನಾಗಿರುತ್ತಾನೆ. ಸೊ ಆದ್ದರಿಂದ ತನ್ನ ಈ ಒಂದು ಆ ಶುದ್ಧ ದಿವ್ಯ ಮಂಗಳ ರೂಪವನ್ನು ಭಕ್ತರಿಗೆ ತೋರಿಸ್ತಾನೆ. ಸೊ ಹಾಗಾಗಿ ಇಲ್ಲಿ ಶ್ರೀಲ ಪ್ರಭುಪಾದರು ನಮ್ಗೆ ಹೇಳ್ತಾರೆ, ಭಗವಂತ ಸರ್ವಕಾರಣ ಕಾರಣ. ಸೊ ಅವನು ಎಲ್ಲರಿಗೂ ಮೂಲ ಕಾರಣ. ಅಹಂ ಸರ್ವಸ್ಯ ಪ್ರಭವೋ ಮತ್ತಃ ಸರ್ವಂ ಪ್ರವರ್ತತೆ. ಎಲ್ಲವೂ ಕೂಡ ಭಗವಂತನಿಂದಲೇ ಹೊರಹೊಮ್ಮುತ್ತದೆ.
ಮತ್ತೆ ಅವನು ಆತ್ಮಾರಾಮ, ಯಾವಾಗಲೂ ಭಗವಂತ ತನ್ನಲ್ಲಿಯೇ ತಾನು ಆನಂದದಿಂದ ಇರ್ತಾನೆ. ಅವನು ಯಾವತ್ತೂ ಕೂಡ ಭಗವಂತ ಈ ಒಂದು ಭೌತಿಕ ಶಕ್ತಿ, ಈ ಐಹಿಕ ಶಕ್ತಿ ಅದರ ಒಂದು ಇದರಲ್ಲಿ ನಿಯಂತ್ರಣದಲ್ಲಿ ಇಲ್ಲ. ಭಗವಂತನ ನಿಯಂತ್ರಣದಲ್ಲಿ ಭೌತಿಕ ಶಕ್ತಿ ಕೆಲಸ ಮಾಡುತ್ತೆ. ಆಮೇಲೆ ಈಗ ಇಲ್ಲಿ ಹೇಳ್ತಾ ಇದ್ದಾರೆ, ಯಾಕೆ ಭಗವಂತನ ಈ ಒಂದು ಭೌತಿಕ ಪ್ರಪಂಚವನ್ನ ಯಾಕೆ ಮಾಡಿದ, ಇದೊಂದು ಪ್ರಶ್ನೆ ನಮಗೆ ಬರುತ್ತೆ ಅಲ್ವಾ? ಹರೇ ಕೃಷ್ಣ. ಹೌದು ಮಾತಾಜಿ. ಆದರೆ ಇಷ್ಟು ಒಂದು ದುಃಖಾಲಯ, ಅಶಾಶ್ವತ, ಇಲ್ಲಿ ಯಾಕೆ ನಮಗೇನೆ ಇಟ್ಟಿರಬೇಕು, ಈ ರೀತಿಯಾದ ಪ್ರಶ್ನೆಗಳು ನಮಗೆ ಬರುತ್ತೆ ಅಲ್ವಾ? ಹರೇ ಕೃಷ್ಣ. ಹೌದು ಮಾತಾಜಿ. ಇದು ಬರುತ್ತೆ ಯಾಕಂತಂದ್ರೆ ಜೀವಿಗಳು ಅಂದ್ರೆ ಹೇಳ್ತಾರೆ, ಪ್ರಕೃತಿಯ ಮೇಲೆ ಪ್ರಭುತ್ವ ನಡೆಸುವ ಅವರ ಒಲವನ್ನು ಪೂರೈಸಿಕೊಡಲು ಭಗವಂತ ಅವಕಾಶ ಮಾಡ್ತಾನೆ. ಯಾಕೆಂತಂದ್ರೆ ಇಲ್ಲಿ ಜೀವಿಗಳು ಭಗವಂತನ ಲೋಕಕ್ಕೆ ಸೇರಿದವರೇ. ಆದರೆ ಯಾವುದೋ ಒಂದು ಸಮಯದಲ್ಲಿ ಅವ್ರಿಗೆ ಏನಿಸುತ್ತೆ, ಜೀವಿಗಳಿಗೆ ಆ ಬದ್ಧಾತ್ಮರಾದವರಿಗೆ ಏನಿಸಿರುತ್ತೆ, ನಾಳೆ ಯಾಕೆ ಕೃಷ್ಣನೇ ಭಗವಂತನೇ ಯಾಕೆ ಅಲ್ಲಿ ಒಡೆಯಾಗಬೇಕು, ನಾವು ಒಡೆತನ ಮಾಡಬೇಕು, ಅವನೇ ಒಬ್ಬನು ಯಾಕೆ ಆನಂದದಿಂದ ತನ್ನಷ್ಟಕ್ಕೆ ತಾನೇ ಇರಬೇಕು, ನಾವು ಕೂಡ ನಾವು ಸ್ವತಂತ್ರವಾಗಿ ಆನಂದ ಅನುಭವಿಸ್ಬೇಕು. ಈಗ ನಮಗೆ ಜೀವಾತ್ಮರಿಗೆ ಏನಿದೆ ಅಂತಂದ್ರೆ, ಭಗವಂತನ ಆನಂದದಲ್ಲಿ ನಾವು ಭಾಗವಹಿಸ್ಕೊಂಡು ನಾವು ಆನಂದ ಪಡಬೇಕು. ಆದರೆ ಯಾವಾಗ ನಮಗೆ ಪ್ರಭುತ್ವ ನಡೆಸಬೇಕು, ಆ ಕೃಷ್ಣನ ಹಾಗೆ ನಾವು ನಡೆಸಬೇಕು, ಭಗವಂತನ ಹಾಗೆ, ಅದು ಬಂದಾಗ ನಮಗೆ ಆ ಒಂದು ಆಧ್ಯಾತ್ಮಿಕ ಲೋಕದಲ್ಲಿ ಇರುವ ಆ ಒಂದು ಅಲ್ಲಿ ಇರ್ತಕ್ಕಂಥ ಒಂದು ನಾವು ನಮ್ಮ ಒಂದು ಹಕ್ಕನ್ನು ನಾವು ಕಳ್ಕೊಂಡ್ಬಿಡ್ತೇವೆ. ಆಗ ಆ ಜೀವಿಗಳಿಗೆ ಒಂದು ಇಂಟ್ರೆಸ್ಟ್ ಇರುತ್ತೆ ಅಲ್ವಾ, ನಾನು ಪ್ರಭುತ್ವ ಮಾಡಬೇಕು, ನಾವು ಒಡೆತನದ ಭಾವನೆ ಅದನ್ನು ಪೂರೈಸ್ಕೊಳ್ಬೇಕು. ಇಂದ್ರಿಯ ಭೋಗ ಇರ್ತದೆ ಅವರಿಗೆ, ಅಂದರೆ ಆನಂದ, ಕೃಷ್ಣನನ್ನು ಬಿಟ್ಟು ಬೇರೆ ತಾನೇ ಸ್ವತಃ ಆನಂದಿಸಬೇಕು. ಇದನ್ನ ನಡೆಸ್ಕೊಡ್ಲಿಕ್ಕಾಗಿ ಅವನು ಭೌತಿಕ ಪ್ರಪಂಚವನ್ನ ಮಾಡ್ತಾನೆ. ಭಗವಂತನೇ ತಾನೇ ವಿಸ್ತಾರ ಹೊಂದಿ ಕಾರಣದಕ್ಷಾಯ ವಿಷ್ಣುವಾಗಿ ಅನೇಕ ಬ್ರಹ್ಮಾಂಡಗಳನ್ನು ಸೃಷ್ಟಿಸುತ್ತಾನೆ. ಆ ಅನೇಕ ಬ್ರಹ್ಮಾಂಡದಲ್ಲಿ ಮತ್ತೆ ಗರ್ಭೋದಕಶಾಹಿ ವಿಷ್ಣುವಾಗಿ ವಿಸ್ತಾರ ಹೊಂದಿ ಅಲ್ಲಿ ಎಲ್ಲ ಪ್ರವೇಶ ಮಾಡಿ, ಆಮೇಲೆ ಅಲ್ಲಿಂದ ಅವನ ಹೊಕ್ಕಳಿನಿಂದ ಬ್ರಹ್ಮ ಬರ್ತಾನೆ. ಮತ್ತೆ ಆ ರೀತಿಯಾದ ಸೆಕೆಂಡರಿ ಎರಡನೆಯ ಸೃಷ್ಟಿ ಬ್ರಹ್ಮನಿಂದ ಪ್ರಾರಂಭವಾಗುತ್ತೆ. ಸೊ ಹಾಗಾಗಿ ಈ ಭೌತಿಕ ಎಲ್ಲ ಈ ಬದ್ಧಾತ್ಮರಿಗೆ ಈ ನಮಗೆ ಭೌತಿಕ ಪ್ರಕೃತಿ ಮೇಲೆ ಒಂದು ಪ್ರಭುತ್ವ ನಡೆಸಲಿಕ್ಕೆ ಎಲ್ಲ ಸೌಕರ್ಯನ ಭಗವಂತ ಕೊಡ್ತಾನೆ. ಆಯಿತು, ನಿಮಗೆ ಇಚ್ಛೆ ಆಗಿದೆ, ಮಾಡ್ಕೊಂಡು ಬನ್ನಿ ಅಂತ ಹೇಳ್ತಾನೆ. ಆದರೆ ಭಗವಂತ ಯಾವಾಗಲೂ ಕಾತರದಲ್ಲಿ ಇರ್ತಾನೆ, ಯಾವಾಗ ನನ್ನ ಮಕ್ಕಳು ಮತ್ತೆ ಹಿಂದೆ ತಿರುಗಿ ಆಧ್ಯಾತ್ಮಿಕ ಲೋಕಕ್ಕೆ ಬರ್ತಾರೆ ಅಂತ ಅವನು ಯಾವಾಗಲೂ ಕಾಯ್ತಾ ಇರ್ತಾನೆ. ಸೊ ಹಾಗಾಗಿ ಪರಮಾತ್ಮನಾಗಿ ಅವನು ಜೀವಿಗೆ ಬಂದು ಆ ಜೀವಿಗೆ ನಿರ್ದೇಶನ ಕೊಡ್ತಾನೆ. ಹಾಗಾಗಿ ಪರಮಾತ್ಮ ಆತ್ಮಡನೆ ಸಂಪೂರ್ಣವಾಗಿ ಸಹಕಾರ ಕೊಡ್ತಾನೆ. ಎಷ್ಟು ಒಂದು ಮಲದಲ್ಲಿ ಇರತಕ್ಕಂಥ ಹುಳುವಾದರೂ ಕೂಡ ಪರಮಾತ್ಮ ಅದರ ಜೊತೆಗೆ ಬರ್ತಾನೆ. ಯಾಕೆ? ಆ ಜೀವಿಗೆ ಮಾರ್ಗದರ್ಶನ ಕೊಡಬೇಕು ಪರಮಾತ್ಮ. ಆ ಒಂದು ನಿಟ್ಟಿನಲ್ಲಿ ಭಗವಂತ ಬರ್ತಾನೆ. ಆದರೆ ನಮಗೆ ಭಗವಂತನ ಕಡೆ, ಪರಮಾತ್ಮನ ಕಡೆ, ಅವನು ಹೇಳಿದ ಪರಮಾತ್ಮ ಹೇಳಿದ ಯಾವುದೇ ವಿಚಾರಗಳ ಕಡೆಗೆ ನಮಗೆ ಲಕ್ಷ್ಯವೇ ಇರೋದಿಲ್ಲ. ಯಾಕೆ ಇರುವುದಿಲ್ಲ ಅಂದ್ರೆ, ನಾವು ಮಾಯೆಯಿಂದ ಆಕರ್ಷಿತರಾಗಿ ಬಿಡ್ತೇವೆ. ಅದಕ್ಕಾಗಿ ಈ ರೀತಿ ಆಗತ್ತೆ. ಸೊ ಹಾಗಾಗಿ ಇಲ್ಲಿ ಶ್ರೀಲ ಪ್ರಭುಪಾದ ನಮ್ಗೆ ಹೇಳ್ಕೊಡ್ತಾರೆ, ಅಂದ್ರೆ ಭಗವಂತ ಪರಮಾತ್ಮನಿಗೂ ಮೂಲ, ಬ್ರಹ್ಮನಿಗೂ ಮೂಲ. ಬ್ರಹ್ಮನಂದ್ರೆ ಬ್ರಹ್ಮಜ್ಯೋತಿ ಕಿರಣ, ಅದು ಭಗವಂತನ ಶರೀರದಿಂದ ಬರುತ್ತೆ. ಪರಮಾತ್ಮ ಅಂದರೆ ಭಗವಂತನ ಸ್ವಾಂಶ ವಿಸ್ತರಣೆ, ಅವನು ಕ್ಷೀರೋದಕಶಾಹಿ ವಿಷ್ಣು ಪರಮಾತ್ಮ, ಅವನು ಭಗವಂತನ ವಿಸ್ತರಣೆಯಿಂದ ಬಂದಿರ್ತಾನೆ. ಸೊ ಹಾಗಾಗಿ ಎಲ್ಲದಕ್ಕೂ ಕೂಡ ಮೂಲ ಕೃಷ್ಣ. ಸೊ ಹಾಗಾಗಿ ಯಾವಾಗ ನಮಗೆ ಮೂಲ ಕೃಷ್ಣ ಅಂತ ತಿಳಿದಾಗ ನಾವು ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡ್ಕೊಳ್ತಾನೆ. ಅಂದ್ರೆ ಅಹಂ ಸರ್ವಸ್ಯ ಪ್ರಭವೋ ಮತ್ತಃ ಸರ್ವಂ ಪ್ರವರ್ತತಿ ಇತಿ ಮತ್ವ ಭಜಂತೆ ಬುಧಾಭಾವ ಸಮನ್ವಿತಾಹ. 10.8 ಹೇಳಿದ್ದಾರೆ. ಯಾವಾಗ ಗೊತ್ತಾಗುತ್ತೆ ಭಗವಂತನೇ ಎಲ್ಲದಕ್ಕೂ ಮೂಲ ಕಾರಣ ಅಂತಂದಾಗ, ಯಾವಾಗ ಆ ಜ್ಞಾನ ಉಂಟಾಗತ್ತೆ, ಆವಾಗ ಆ ಭಕ್ತನಾದವನು ಭಕ್ತಿ ಸೇವೆಯಲ್ಲಿ ತೊಡಗ್ತಾನೆ, ಯಾವಾಗ ಅಂತಹ ವ್ಯಕ್ತಿ. ಸೊ ಹಾಗಾಗಿ ಅಂದ್ರೆ ಮರದ ಬೇರಿಗೆ ನೀರು ಹಾಕಿದಾಗ ಎಲ್ಲ ಗಿಡ, ಆ ಮರದ ರೆಂಬೆ, ಕೊಂಬೆಗಳು, ಎಲೆಗಳು, ಅವಕ್ಕೆಲ್ಲ ಒಂದು ಪೋಷಣೆ ಸಿಗುತ್ತೆ. ಆದ್ದರಿಂದ ಇದನ್ನ ನಾವು ಅರ್ಥ ಮಾಡ್ಬೇಕು. ಎಲ್ಲಕ್ಕೂ ಕಾರಣ ಸರ್ವ ಕಾರಣ ಭಗವಂತ. ಸೊ ಅದಕ್ಕೆ ಭಗವಂತ ಯಾವಾಗಲೂ ಶುದ್ಧ ಭಕ್ತರಿಗೆ ಅವಶ್ಯಕವಾದ ಜ್ಞಾನವನ್ನು ನೀಡಿ
ನೆರವನ್ನು ನೀಡ್ತಾನೆ. ಇದು ಕೂಡ ಭಗವದ್ಗೀತೆ 10.10 ಹೇಳಿದೆ. ತೇಷಾಂ ಸತತ ಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿಯೋಗಂ ತಂ ಯೇನ ಮಾಂ ಉಪಯಾಂತಿತೆ. ಮತ್ತೆ 10.11 ಹೇಳಿದ್ದಾನೆ, ತೇಷಾಮೇವಾನುಕಂಪಾರ್ಥಂ ಅಹಂ ಅಜ್ಞಾನಜಂ ತಮಃ ನಾಶಯಾಮಿ ಆತ್ಮಭಾವಸ್ಥೋ ಜ್ಞಾನದೀಪೇನ ಭಾಸ್ವತ. ಹಾಗಾಗಿ ಭಕ್ತರಿಗೆ ಅವಶ್ಯಕವಾದ ಜ್ಞಾನವನ್ನು ನೀಡಿ ಭಗವಂತನು ಭಕ್ತಿ ಸೇವೆಯಲ್ಲಿ ಮುಂದುವರಿಯುವಂತೆ ಅವರಿಗೆ ವಿಶೇಷ ಅನುಗ್ರಹ ಕೊಡ್ತಾನೆ. ಭಗವಂತ ಆ ಭಕ್ತರ ಹೃದಯದಲ್ಲಿ ಜ್ಞಾನದ ದೀಪವನ್ನು ಬೆಳಗ್ತಾನೆ. ಸೊ ಹಾಗಾಗಿ ಅವರು ಭಗವಂತನನ್ನೇ ಆಶ್ರಯಿಸಿರ್ತಾರೆ. ಹಾಗಾಗಿ ಅವರಿಗೆ ಭಗವಂತನ ಬಗ್ಗೆ ತಿಳ್ಕೊಳ್ಳಿಕ್ಕೆ ಭಕ್ತರಿಗೆ ಸಾಧ್ಯ. ಯಾಕೆ ಸಾಧ್ಯ ಅಂದರೆ ಭಗವಂತನ ಅನುಗ್ರಹ ಇರುತ್ತದೆ ಭಕ್ತರ ಮೇಲೆ. ಅವರು ಭಗವಂತನಿಗೆ ಶರಣಾಗತರಾಗಿರ್ತಾರೆ. ಸೊ ಹಾಗಾಗಿ ಇಲ್ಲಿ ಏನು ಹೇಳ್ತಾ ಇದ್ದಾನೆ, ಭಕ್ತನಾದವನು ಇಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ನಿನ್ನ ಅನುಗ್ರಹದಿಂದ ನನಗೆ ತೋರಿಸು, ನಿನ್ನನ್ನು ನನಗೆ ನಿನ್ನ ಆ ರೂಪ, ಆ ದಿವ್ಯ ಮಂಗಳ ರೂಪ ಅದರನ್ನು ನನಗೆ ತೋರಿಸು, ಆ ಭಾಗ್ಯವನ್ನು ನನಗೆ ಕೊಡು ಅಂತ ಬೇಡ್ತಾ ಇದ್ದಾನೆ ಇಲ್ಲಿ. ಸೊ ಈಶೋಪನಿಷತ್ತು ಬ್ರಹ್ಮಜ್ಯೋತಿಯ ಪರಿಧಿಗೆ ಮೀರಿದ ಭಗವದ್ ಅನುಗ್ರಹದ ಬಗ್ಗೆ ತಿಳಿಸುತ್ತದೆ. ಸೊ ಬ್ರಹ್ಮಜ್ಯೋತಿಗಿಂತ ಅದನ್ನು ಮೀರಿದ್ದು ಭಗವಂತ. ಯಾಕೆಂದರೆ ಬ್ರಹ್ಮಜ್ಯೋತಿ ಬರ್ತಕ್ಕಂಥದ್ದು ಭಗವಂತನ ದಿವ್ಯ ಶರೀರದ ಸ್ಫುರಣ. ಈಗ ಮಂತ್ರ 17ಕ್ಕೆ ಹೋಗೋಣ. ವಾಯುರ್ ಅನಿಲಂ ಅಮೃತಂ ಅಥೇದಂ ಭಸ್ಮಾಂತಂ ಶರೀರಂ ಓಂ ಕ್ರತೋ ಸ್ಮರ ಕೃತಂ ಸ್ಮರ ಕ್ರತೋ ಸ್ಮರ ಕೃತಂ ಸ್ಮರ. ರಿಪೀಟ್ ಮಾಡೋಣ. ವಾಯುರ್ ಅನಿಲಂ ಅಮೃತಂ ಅಮೃತಂ ಅಥೇದಂ ಭಸ್ಮಾಂತಂ ಶರೀರಂ ಅಥೇದಂ ಓಂ ಕ್ರತೋ ಸ್ಮರ ಕೃತಂ ಸ್ಮರ ಓಂ ಸ್ಮರ ಕ್ರತೋ ಸ್ಮರ ಕೃತಂ ಸ್ಮರ. ಅನುವಾದ ಮತ್ತು ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದ ಕಿ ಜೈ. ಈ ಕ್ಷಣಿಕ ಶರೀರ ಸುಟ್ಟು ಬೂದಿಯಾಗಲಿ, ಪ್ರಾಣವಾಯುವು ಗಾಳಿಯೊಂದಿಗೆ ಬರೆಯಲಿ. ಈಗ ಭಗವಂತನೇ, ನಾನು ಮಾಡಿದ ಯಜ್ಞ ಯಾಗಾದಿಗಳನ್ನೆಲ್ಲ ಸ್ಮರಿಸಿಕೋ. ನೀನೇ ಅಂತಿಮ ಸ್ವೀಕರ್ತನಾಗಿದ್ದರಿಂದ ನಾನು ಮಾಡಿರುವುದನ್ನೆಲ್ಲ ದಯವಿಟ್ಟು ಜ್ಞಾಪಕದಲ್ಲಿಟ್ಟುಕೋ. ಇಲ್ಲಿ ಭಕ್ತನಾದವನು ಏನು ಹೇಳ್ತಾ ಇದ್ದಾನೆ, ಭಗವಂತನಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ನಾನು ಏನು ಮಾಡಿದ್ದೇನೆ ಭಕ್ತಿ ಸೇವೆ ಅದನ್ನು ನೀನು ನೆನಪು ಮಾಡ್ಕೋ. ನನ್ನ ಶರೀರ ಸುಟ್ಟು ಹೋಗಲಿ, ನನ್ನ ಪ್ರಾಣವಾಯು ಗಾಳಿಯೊಂದಿಗೆ ಬರೆಯಲಿ. ಅಂದರೆ ಎಲ್ಲವನ್ನೂ ಕಳ್ಕೊಂಡು ನಾವು ಭಗವಂತನ ಸೇರಬೇಕು. ಸೊ ಅದಕ್ಕೆ ಭಗವಂತನ ಸೇರ್ಲಿಕ್ಕೆ ಭಗವಂತನ ಅನುಗ್ರಹ ಬೇಕು. ಅದಕ್ಕೆ ನಾನು ಏನು ಮಾಡಿದ್ದೇನೆ, ಈಗ ಭೌತಿಕ ಪ್ರಪಂಚದಲ್ಲಿ ಇದ್ದಾಗ ನನಗೆ ಈ ಐಹಿಕ ದೇಹ ಸಿಕ್ಕಿದಾಗ ಇದನ್ನು ನಾನು ಮಾಡಿದೆ, ಭಕ್ತಿ ಸೇವೆ ಮಾಡಿದೆ, ಅದನ್ನ ನೆನಪಿಟ್ಕೋ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಇಲ್ಲಿ ಶ್ರೀಲ ಪ್ರಭುಪಾದರು ನಮ್ಗೆ ತಿಳಿಸ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ ಈ ಭಾವಾರ್ಥ. ಅಂದರೆ ಈ ಭೌತಿಕ ಶರೀರ ಹೇಳ್ತಕ್ಕಂಥದ್ದು ಅದು ಕ್ಷಣಿಕವಾದದ್ದು. ಯಾಕೆಂದರೆ ಇದಕ್ಕೆ ಸಾವುಂಟು. ಇದು ಒಂದು ನಮ್ಮ ಭೌತಿಕ ಶರೀರ ಭಗವದ್ಗೀತೆಯಲ್ಲಿ ನಾವು ನೋಡಿದ್ದೇವೆ. ಅಂದರೆ ಇದು ಈ ದೇಹಿನೋ ಅಸ್ಮಿ ಅಂತ ಹೇಳ್ತಾರೆ. ಅಂದರೆ ದೇಹದಲ್ಲಿ ಇರ್ತಕ್ಕಂಥ ಆತ್ಮ. ಈ ಆತ್ಮಕ್ಕೆ 2 ಹೊದಿಕೆ, ಒಂದು ಹೊರಗಿನ ಒಂದು ಸ್ಥೂಲಕಾಯ, ಆಮೇಲೆ ಅದರ ಒಳಗಡೆ ಮತ್ತೊಂದು ಸೂಕ್ಷ್ಮ ಶರೀರ. ಸೊ ಹಾಗಾಗಿ ಇದು ಈ ಕ್ಷಣಿಕವಾದದ್ದು ಈ ಭೌತ ಶರೀರ. ಯಾಕೆಂದ್ರೆ ಅದು ನಾಶವಾಗಿ ಹೋಗುತ್ತೆ ಆ ಭೌತ ದೇಹ. ಹಾಗಾಗಿ ಇದನ್ನ ನಾವು ಆದರೆ ಅವನು ಜೀವಾತ್ಮ ಸ್ವಸ್ವರೂಪವನ್ನು ಕಳ್ಕೊಳ್ಳೋದಿಲ್ಲ, ಜೀವಿಯ ಸ್ವರೂಪವನ್ನು ಕಳ್ಕೊಳ್ಳೋದಿಲ್ಲ. ಜೀವಿಗೆ ಒಂದು ಸ್ವರೂಪ ಇರುತ್ತೆ. ಆ ಜೀವಿ ಹರೇ ಕೃಷ್ಣ ಹರೇ ಕೃಷ್ಣ. ಮಾತಾಜಿ ಮ್ಯೂಟ್ ಮಾಡಿ. ಹರೇ ಕೃಷ್ಣ. ಸೊ ಜೀವಿಗೆ ಒಂದು ಸ್ವರೂಪ ಇರುತ್ತೆ. ಆ ಸ್ವರೂಪ ಯಾವಾಗಲೂ ನಿರಾಕಾರ ಅಲ್ಲ, ಅದಕ್ಕೆ ಆಕಾರ ಇರುತ್ತೆ. ಆದರೆ ಅದು ಅವಿನಾಶಿ. ಅಂದರೆ ಆತ್ಮ ಅವಿನಾಶಿ, ಆದರೆ ಅದರದ್ದು ಶರೀರ, ಭೌತಿಕ ಶರೀರ ನಾಶವಾಗ್ತಕ್ಕಂಥದ್ದು. ಅಲ್ಲಿ ಏನು ಹೇಳ್ತಾರೆ ಅಂತಂದರೆ, ಅಪರಿಪೂರ್ಣ ಜ್ಞಾನವಿರುವವರು ತಪ್ಪಾಗಿ ಭಾವಿಸುವಂತೆ ಯಾವ ಜೀವಿಯೂ ಮೂಲತಃ ನಿರಾಕಾರವಲ್ಲ. ಅಲ್ಲಿ ನಿರಾಕಾರವಾದಿಗಳು ಏನು ಹೇಳ್ತಾರೆ, ಜೀವಿಯೂ ನಿರಾಕಾರ, ದೇವರು ನಿರಾಕಾರ ಅಂತ ಹೇಳ್ಬಿಡ್ತಾರೆ. ಅಂದರೆ ಈ ದೇಹ ಕಳೆದ ಮೇಲೆ ಜೀವಿ ನಿರಾಕಾರ ಬ್ರಹ್ಮಜ್ಯೋತಿಯಲ್ಲಿ ಲೀನವಾಗುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಈ ಮಂತ್ರದಲ್ಲಿ ಏನು ಹೇಳ್ತಾರೆ ಅಂದರೆ, ಜೀವಿ ಅದು ಐಹಿಕ ದೇಹ ನಾಶವಾದ ಮೇಲೂ ಕೂಡ ಅಸ್ತಿತ್ವದಲ್ಲಿ ಇರ್ತದೆ. ನಮಗೇನು ಕಾಣುತ್ತೆ, ಒಬ್ಬ ವ್ಯಕ್ತಿ ಪ್ರಾಣ ಅಂದರೆ ದೇಹ ತ್ಯಾಗ ಮಾಡಿದ ಅಂದರೆ
ಅವನು ನಾಶವಾಗಿ ಹೋದ ಅವನು ಅಂತ ತಿಳ್ಕೊಂಡ್ಬಿಡ್ತೇವೆ ಅಲ್ವಾ? ಹರೇ ಕೃಷ್ಣ. ಹೌದು ಮಾತಾಜಿ. ಅದಿಲ್ಲ. ಅಂದ್ರೆ ಆತ್ಮ ಯಾವಾಗಲೂ ನಾಶವಾಗೋದಿಲ್ಲ. ಅಂದ್ರೆ ಎಲ್ಲ ಜೀವಿಗಳಲ್ಲೂ ಕೂಡ ಜೀವಾತ್ಮ ಅಂದ್ರೆ ಆತ್ಮ. ಸೊ ನಾವು ಜೀವಾತ್ಮ, ನಾವು ದೇಹ ಅಲ್ಲ. ಸೊ ಇದನ್ನ ನಾವು ಮೊಟ್ಟ ಮೊದಲು ನಮಗೆ ಭಗವದ್ಗೀತೆ ತಿಳಿಸಿಕೊಡುತ್ತೆ. ಅದನ್ನು ನಾವು ಅರ್ಥ ಚೆನ್ನಾಗಿ ಮಾಡ್ಕೊಳ್ಬೇಕು. ಇಲ್ಲದಿದ್ದರೆ ನಮಗೆ ನಾವೇನು ತಿಳ್ಕೊಂಡ್ಬಿಡ್ತೇವೆ, ಜೀವಿ ಅಂದರೆ ನಾಶವಾಗ್ಬಿಡ್ತಾನೆ ಅಂತ. ಜೀವಿ ನಾಶವಾಗೋದಿಲ್ಲ, ಆತ್ಮ ನಾಶವಾಗೋದಿಲ್ಲ. ಆತ್ಮ ಐಹಿಕ ದೇಹ ನಾಶವಾದ ಮೇಲೂ ಕೂಡ ಅಸ್ತಿತ್ವದಲ್ಲಿ ಇರ್ತದೆ. ಮತ್ತೆ ಈ ದೇಹ ಇಲ್ಲಿ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದಾರೆ ಶ್ರೀಲ ಪ್ರಭುಪಾದರು. ಹೇಗೆ ಜೀವಾತ್ಮರಿಗೆ ಬೇರೆ ಬೇರೆ ದೇಹ ಸಿಕ್ಕತ್ತೆ ಅಲ್ವಾ? ಒಬ್ಬರಿಗೆ ಅಂದರೆ ಮನುಷ್ಯರ ದೇಹ ಸಿಕ್ಬೋದು, ಆಮೇಲೆ ಒಬ್ಬರಿಗೆ ಪ್ರಾಣಿ ದೇಹ ಸಿಕ್ಬೋದು, ಆಮೇಲೆ ಒಬ್ಬರಿಗೆ ಬೇರೆ ಬೇರೆ ದೇವತೆಯ ಶರೀರ ಸಿಕ್ಬೋದು, ಅಥವಾ ಒಂದು ಮರದ ಶರೀರ ಸಿಕ್ಬೋದು, ಅಥವಾ ಒಂದು ಜಲಚರದಲ್ಲಿ ಜೀವಿಗಳ ಶರೀರ ಸಿಕ್ಬೋದು. ಇದು ಹೇಗೆ ಸಿಕ್ಕತ್ತೆ ಅಂದರೆ ಅಲ್ಲಿ ಹೇಳ್ತಾ ಇದ್ದಾರೆ, ನಾನಾ ಬಗೆಯ ದೇಹವನ್ನು ಈ ಪ್ರಕೃತಿ ಸೃಷ್ಟಿ ಮಾಡ್ತದೆ. ಹೇಗೆ ಸೃಷ್ಟಿ ಮಾಡುತ್ತೆ ಅಂದರೆ ಅವರವರ ಅಂದರೆ ಕರ್ಮಣ ದೈವ ನೇತ್ರೇಣ, ಅಂದರೆ ದೈವ ಅಂದರೆ ಭಗವಂತನೇ. ಆ ಎಲ್ಲ ನಾವು ಏನೇನು ಕೆಲಸ ಮಾಡಿದ್ದೇವೆ ಭೌತಿಕ ಪ್ರಪಂಚದಲ್ಲಿ ಇದ್ದಾಗ, ಈ ಶರೀರದಲ್ಲಿ ಇದ್ದಾಗ, ಎಲ್ಲದರದ ಕರ್ಮ ಫಲವನ್ನು ನೋಡಿ ಮತ್ತೆ ಸಾಯುವಾಗ ನಮಗೆ ಯಾವ ಸ್ಥಿತಿ ಇರ್ತದೆ ಆ ಸ್ಥಿತಿಯನ್ನು ಅಂದರೆ ನಮಗೆ ಸಾಯುವಾಗ ಭಗವಂತ ನೆನಪಾದರೆ ನಮಗೆ ಭಗವಂತನ ಲೋಕಕ್ಕೆ ಹೋಗ್ಬೋದು. ಆಮೇಲೆ ನಮಗೆ ಏನಾಗುತ್ತೆ, ಅಂತೆ ನಾರಾಯಣ ಸ್ಮೃತಿ ಬಂದರೆ ಅದು ಶುದ್ಧ ಭಕ್ತರಿಗೆ ಅದನ್ನು ಪಡೀಲಿಕ್ಕೆ ಸಾಧ್ಯ. ಆವಾಗ ಅವರಿಗೆ ಆಧ್ಯಾತ್ಮಿಕ ಶರೀರ ಸಿಕ್ಕತ್ತೆ. ಯಾರಿಗೆ ಅಂತೆ ನಾರಾಯಣ ಸ್ಮೃತಿ ಬರೋದಿಲ್ಲ ಅವರಿಗೆ ಭೌತಿಕ ಶರೀರ ಸಿಕ್ಕತ್ತೆ. ಸೊ ಹೇಗೆ ಸಿಕ್ಕತ್ತೆ? ಅವರವರ ಕರ್ಮಫಲಕ್ಕೆ ಅನುಸಾರವಾಗಿ ಮತ್ತೆ ಅವರವರ ಇಚ್ಛೆಗೆ ಅನುಸಾರವಾಗಿ. ಕೆಲವರಿಗೆ ಏನಾಗಿರುತ್ತೆ, ಇಲ್ಲಿ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಅಮೇಧ್ಯ ತಿನ್ನುವ ಈ ಇಚ್ಛೆ ಇರ್ತದೆ ಅಂತೆ. ಸೊ ಅದು ಅವರಿಗೆ ಹಂದಿ ದೇಹ ಸಿಕ್ಕತ್ತೆ. ಆಮೇಲೆ ಕೆಲವರಿಗೆ ಮಾಂಸ ಭಕ್ಷಣೆ ಕೆಲವು ಜೀವಾತ್ಮರಿಗೆ ಮಾಂಸ ಭಕ್ಷಣೆ ಮಾಡುವ ಬಯಕೆ ಇದ್ದರೆ ಅವರಿಗೆ ಹುಲಿಯ ದೇಹವನ್ನು ಕೊಡಲಾಗುತ್ತೆ. ಸೊ ಹಾಗಾಗಿ ಇಲ್ಲಿ ಮಾನವ ಶರೀರದಲ್ಲಿ ಮುಖ್ಯವಾಗಿ ಅಲ್ಲಿ ಹಣ್ಣು ತರಕಾರಿಗಳನ್ನು ತಿನ್ನಲಿಕ್ಕೆ ಈ ಶರೀರ ಇರ್ತಕ್ಕಂಥದ್ದು ಮಾನವ ಶರೀರ. ಸೊ ಆದರೆ ಅವನು ಮಾಂಸವನ್ನು ತಿನ್ನಬಹುದಾದರೆ 2 ಕೋರೆದಾಡುಗಳನ್ನು ಕೊಡಲಾಗಿದೆ ಅಂತ ಹೇಳ್ತಾರೆ, ಕೋರೆ ಹಲ್ಲುಗಳನ್ನು. ಆದರೆ ಮನುಷ್ಯ ಶರೀರ ಮುಖ್ಯವಾಗಿರ್ತಕ್ಕಂಥದ್ದು ಹಣ್ಣು ತರಕಾರಿ ಮತ್ತು ದವಸ ಧಾನ್ಯಗಳನ್ನು ತಿನ್ನಲಿಕ್ಕೆ. ಸೊ ಅದು ಮಾಂಸ ತಿನ್ನಲಿಕ್ಕೆ ಆಗಿಲ್ಲ. ಹಾಗಾಗಿ ಇಲ್ಲಿ ನಾವು ತಿಳ್ಕೊಳ್ಬೇಕು, ನಮಗೆ ಇರ್ತಕ್ಕಂಥ ಈ ಭೌತಿಕ ಶರೀರ ಅದು ಪರಕೀಯ. ಹಾಗಾದ್ರೆ ಏನು ಅರ್ಥ ಪರಕೀಯ ಅಂತಂದ್ರೆ, ನಾವು ಮೂಲ ಆಧ್ಯಾತ್ಮಿಕ ಪ್ರಪಂಚಕ್ಕೆ ಸೇರಿದವರು. ಅಲ್ಲಿ ನಮಗೆ ಶಾಶ್ವತವಾದ ಶರೀರ ಇರ್ತದೆ, ಆಧ್ಯಾತ್ಮಿಕ ಶರೀರ. ಆದರೆ ಇಲ್ಲಿ ನಾವು ಭೌತಿಕ ಪ್ರಪಂಚಕ್ಕೆ ಬಂದಾಗ ನಮಗೆ ಭೌತಿಕ ಶರೀರ ಬರ್ತದೆ. ಸೊ ಅದರಿಂದ ಅದು ಪರಕೀಯ, ಅದು ನಮಗೆ ಹೊಂದಾಣಿಕೆ ಇಲ್ಲ. ಯಾಕೆಂದ್ರೆ ಅದು ಅಪರಾಶಕ್ತಿಯಿಂದ ಬಂದಿದ್ದು, ಜೀವಾತ್ಮ ಪರಾಶಕ್ತಿ. ಸೊ ಅದರಿಂದ ಪರಾಶಕ್ತಿ ಅಪರಾಶಕ್ತಿ, ಅದು ಪರಾಶಕ್ತಿ ಜೀವಾತ್ಮನಿಗೆ, ಅಪರಾಶಕ್ತಿ ಈ ಶರೀರ ಅಪರಾಶಕ್ತಿಯಿಂದ ಬಂದಿರುತ್ತೆ. ಸೊ ಆದ್ದರಿಂದ ಅದು ಪರಕೀಯ. ಸೊ ಹಾಗಾಗಿ ಇಲ್ಲಿ ನಮಗೆ ಎಲ್ಲ ರೀತಿಯ ತೊಂದರೆ ತಾಪತ್ರಯಗಳು ಬರುತ್ತೆ. ಸೊ ಹಾಗಾಗಿ ಇಲ್ಲಿ ಈ ರೀತಿಯಾದ ಭೌತಿಕ ಶರೀರ ಇದೆಯಲ್ಲ, ಅದು ನಮ್ಮ ಇಂದ್ರಿಯ ಸುಖಾಭಿಲಾಷೆಗೆ ತಕ್ಕಂತೆ ಬದಲಾಗುತ್ತೆ. ಸೊ ಇದನ್ನು ನಾವೀಗ ಆಲ್ರೆಡಿ ನೋಡಿದ್ದೇವೆ. ಈಗ ಮಾಂಸ ತಿನ್ನುವ ಇಚ್ಛೆ ಇದ್ದರೆ ಹುಲಿ ಶರೀರ ಬರ್ಬೋದು, ಅಮೇಧ್ಯ ತಿನ್ನುವ ಇಚ್ಛೆ ಇದ್ದರೆ ಹಂದಿ ಶರೀರ ಬರ್ಬೋದು. ಸೊ ಹಾಗಾಗಿ ಅದು ನಮ್ಮ ಇಚ್ಛೆಗೆ ತಕ್ಕಂತೆ ಈ ರೀತಿ ಶರೀರಗಳು ಬದಲಾವಣೆ ಆಗುತ್ತೆ. ಸೊ ಇಲ್ಲಿ ವಿಕಾಸ ಚಕ್ರ ಇರುತ್ತೆ. ಮೊದಲ ವಿಕಾಸ ಚಕ್ರದಲ್ಲಿ ಏನಾಗುತ್ತೆ ಅಂತಂದರೆ, ಮೊಟ್ಟ ಮೊದಲು ಪ್ರಳಯ ಆದಾಗ ಪ್ರಪಂಚ ಫುಲ್ ಈ ಬ್ರಹ್ಮಾಂಡ ಫುಲ್ ನೀರಿನಿಂದ ಆವೃತವಾಗಿರುತ್ತೆ, ಜಲಾವೃತವಾದ. ಅದು ಮೊದಲು ಹೇಗೆ ಶುರುವಾಯಿತು ಅಂದರೆ ಜಲಚರ ಪ್ರಾಣಿ ಉತ್ಪನ್ನ ಆಗುತ್ತೆ. ಜಲಚರ ಪ್ರಾಣಿಯಿಂದ ಆಮೇಲೆ ವಿಕಸನ ಹೊಂದಿ ಭೂಮಿ ಬರ್ತದೆ. ಆ ಭೂಮಿಯ ಮೇಲೆ ಸಸ್ಯ ಆಗ್ತಾನೆ, ಆ ಸಸ್ಯ ಆದಮೇಲೆ ಸಸ್ಯದಿಂದ ಮುಂದೆ ವಿಕಾಸ ಹೊಂದಿ ಕ್ರಿಮಿಕೀಟಗಳು ಜನ್ಮ ಆಗತ್ತೆ. ಆ ಕ್ರಿಮಿಕೀಟದಿಂದ ಪಕ್ಷಿ ಜನ್ಮ ಆಗತ್ತೆ. ಆ ಪಕ್ಷಿ ಜನ್ಮದಿಂದ ಪ್ರಾಣಿ ಜನ್ಮ ಬರುತ್ತೆ. ಸೊ ಪ್ರಾಣಿ ಜನ್ಮದಿಂದ ಏನಾಗತ್ತೆ ಅಂತಂದರೆ ಮನುಷ್ಯನ ಜನ್ಮ ಬರುತ್ತದೆ. ಸೊ ಹಾಗಾಗಿ ಇಲ್ಲಿ ಬಹಳ ಮುಖ್ಯವಾಗಿದ್ದು ಇದೆಲ್ಲ. ಹಂಗೆ ಹೇಗೆ ನಮಗೆ ಬೇರೆ ಬೇರೆ ರೀತಿಯಾದ ಒಂದು ಶರೀರ ಸಿಕ್ಕತ್ತೆ, ಇದನ್ನು ನಾವು ತಿಳ್ಕೊಳ್ಬೇಕು.
ಅದಕ್ಕೆ ಹೇಳ್ತಾರೆ ಜಲಜಾನವ ಲಕ್ಷಾಣಿ ಸ್ಥಾವರ ಲಕ್ಷವಿಂಶತಿ ಕೃಮಯೋ ರುದ್ರ ಸಂಖ್ಯಾಕಃ ಪಕ್ಷಿಣಾಂ ದಶಲಕ್ಷಣಂ ತ್ರಿಂಶಲಕ್ಷಾಣಿ ಪಶುರ್ ಚತುರ್ಲಕ್ಷಾಣಿ ಮಾನವಃ. ಅಂದರೆ ಈ ರೀತಿ ಅದು ವಿಕಾಸ ಚಕ್ರ ಈ ರೀತಿ ಬರುತ್ತೆ. ನಮ್ಮ ವಿಜ್ಞಾನ ಬೇರೆ ರೀತಿಯಿಂದ ಹೇಳುತ್ತೆ, ಆದರೆ ಶಾಸ್ತ್ರ ನಮಗೆ ಇದನ್ನು ಈ ರೀತಿಯಾಗಿ ಪ್ರಾಣಿಗಳ ಈ ರೀತಿಯಾಗಿ ಜೀವಿಗಳ ವಿಕಾಸ ಚಕ್ರ ಆಗತ್ತೆ ಅಂತ ನಮಗೆ ಜ್ಞಾನವನ್ನು ಈ ನಮ್ಮ ಶಾಸ್ತ್ರ ಕೊಡ್ತದೆ. ಅಂದರೆ ಜಲಜ ಅಂದರೆ ನೀರಿನಲ್ಲಿ 9 ಲಕ್ಷ ಜೀವಿಗಳು, ಆಮೇಲೆ ಒಂದು ಇದು ಸಸ್ಯ ಜನ್ಮ ಮರಗಳು ಅವರು 20 ಲಕ್ಷ, ಕ್ರಿಮಿಕೀಟಗಳು 11 ಲಕ್ಷ, ಪಕ್ಷಿ 10 ಲಕ್ಷ, ಮನುಷ್ಯ 4 ಲಕ್ಷ. ಸೊ 84 ಲಕ್ಷ ಜನ್ಮ ಅದನ್ನು ದಾಟಿ ನಮಗೆ ಮನುಷ್ಯ ಜನ್ಮ ಸಿಕ್ಕತ್ತೆ. 84 ಲಕ್ಷ ಎಲ್ಲ ಶರೀರ ದಾಟಿದ ಮೇಲೆ ಮನುಷ್ಯನ ಶರೀರ ಸಿಕ್ಕತ್ತೆ. ಸೊ ಆ ಮನುಷ್ಯನ ಶರೀರ ಸಿಕ್ಕಿದ್ದು ಅತ್ಯುತ್ತಮವಾದ ಜನ್ಮ. ಯಾಕೆಂದರೆ ಇಲ್ಲಿ ಪ್ರಜ್ಞೆ ಪೂರ್ಣವಾಗಿರುತ್ತೆ. ಸೊ ಪ್ರಜ್ಞೆ ತುಂಬ ಉತ್ತಮವಾದ ಪ್ರಜ್ಞೆ ಕೊಟ್ಟಿರೋದ್ರಿಂದ ಆಧ್ಯಾತ್ಮಿಕ ಜ್ಞಾನ ಪಡ್ಕೊಳ್ಳಿಕ್ಕೆ ಮನುಷ್ಯ ಜನ್ಮ ಮುಖ್ಯವಾದದ್ದು. ಸೊ ಹಾಗಾಗಿ ಇಲ್ಲಿ ಏನು ಹೇಳ್ತಾ ಇದ್ದಾನೆ ಭಕ್ತನಾದವನು, ಏನು ಹೇಳ್ತಾನೆ, ಈ ಶರೀರ ಸುಟ್ಟು ಬೂದಿ ಆಗುತ್ತೆ ಅಲ್ವಾ ಹರೇ ಕೃಷ್ಣ? ಹೌದು ಮಾತಾಜಿ. ಸುಟ್ಟು ಬೂದಿ ಆಗುತ್ತೆ ಈ ಭೌತ ದೇಹ. ಸೊ ಅದನ್ನ ತ್ಯಜಿಸಿ ಆಮೇಲೆ ಪ್ರಾಣವಾಯು ಇರುತ್ತೆ. ಪ್ರಾಣವಾಯುವನ್ನ ವಾಯುರಾಶಿಯಲ್ಲಿ ಅದನ್ನ ಬೆರೆಯಲು ಬಿಡಬೇಕು. ಯಾಕಂತಂದ್ರೆ ಈ ದೇಹದಲ್ಲಿ ಏನಾಗುತ್ತೆ ಅಂದ್ರೆ ಪ್ರಾಣವಾಯು ಇರುತ್ತೆ. ಪ್ರಾಣವಾಯು ಅಂತಂದ್ರೆ ಅಲ್ಲಿ 5 ರೀತಿಯ ವಾಯು ಸಂಚಾರ ಆಗ್ತಾ ಇರುತ್ತೆ ಶರೀರದಲ್ಲಿ. ಈ ವಾಯು ಹೇಗಿರುತ್ತೆ ಅಂದ್ರೆ ಅದು 5 ರೀತಿಯ ವಾಯುವಿನಲ್ಲಿ ಆತ್ಮ ಅದು ಇದಿರುತ್ತೆ. ಅದು ಶರೀರದೊಂದಿಗೆ ಆತ್ಮ ಮಿಕ್ಸ್ ಆಗೋದಿಲ್ಲ, ಆದರೆ ಅದರಲ್ಲಿ ಇರ್ತದೆ ಆ ವಾಯುವಿನಲ್ಲಿ. ಪ್ರಾಣವಾಯು, ಅಪಾನವಾಯು, ಉದಾನವಾಯು, ಸಮಾನವಾಯು, ವ್ಯಾನವಾಯು ಹೀಗೆಲ್ಲ ಇರುತ್ತೆ. ಆಮೇಲೆ ಈ ವಾಯು ಆತ್ಮ ಏನು ಮಾಡುತ್ತೆ, ಒಂದು ವಾಯು ವೃತ್ತದಿಂದ ಇನ್ನೊಂದು ವಾಯು ವೃತ್ತಕ್ಕೆ ಅದು ಚಲನೆ ಮಾಡಿ ಈ ಎಲ್ಲ ಯೋಗಿಗಳು ಏನು ಮಾಡ್ತಾರೆ ಅಂತಂದರೆ ಅವರು ಪ್ರಾಣಾಯಾಮ ಮಾಡ್ತಾರೆ ಮತ್ತು ಕಂಟ್ರೋಲ್ ಮಾಡ್ತಾರೆ. ಸೊ ಕಂಟ್ರೋಲ್ ಮಾಡಿ ಆ ಚಲನೆ ಆತ್ಮದ ಚಲನೆಯನ್ನು ಅವರು ಒಂದು ವಾಯು ವೃತ್ತದಿಂದ ಮತ್ತೊಂದು ವಾಯು ವೃತ್ತಕ್ಕೆ ಹೋಗಿ ಬ್ರಹ್ಮರಂಧ್ರದವರೆಗೆ ಬರ್ತಾರೆ. ಅಂದರೆ ನಮಗೆ ಎಲ್ಲರಿಗೂ ಕೂಡ ಚಕ್ರಗಳ ಬಗ್ಗೆ ಗೊತ್ತಿರಬಹುದು ನಿಮಗೆ. ಆ ಮೂಲಾಧಾರ ಚಕ್ರ, ಆಮೇಲೆ ಸ್ವಾಧಿಷ್ಠಾನ ಚಕ್ರ, ಅಲ್ಲಿಂದ ಮಣಿಪೂರ ಚಕ್ರ, ಅನಾಹತ ಚಕ್ರ, ಆಮೇಲೆ ವಿಶುದ್ಧ ಚಕ್ರ, ಆಜ್ಞಾ ಚಕ್ರ ಅಂತ ಇಲ್ಲಿರುತ್ತೆ. ಆಮೇಲೆ ಸಹಸ್ರಾರ ಚಕ್ರ ಅಂತ. ಆ ಯೋಗಿಗಳು ಆ ರೀತಿಯಾಗಿ ತಮ್ಮ ಒಂದು ದೇಹವನ್ನು ತ್ಯಾಗ ಮಾಡಿ ಅವರು ಬೇಕಾದ ಬಯಸಿದ ಲೋಕಕ್ಕೆ ತಮ್ಮನ್ನು ಒಯ್ಯಬಲ್ಲರು. ಸೊ ಇದು ಯೋಗಿನವರು ಮಾಡ್ತಕ್ಕಂಥದ್ದು. ಆದರೆ ಇಂತಹ ಯೋಗ ಪ್ರಕ್ರಿಯೆ ಮಾಡೋದು ತುಂಬಾ ಕಷ್ಟ ಅಲ್ವಾ ಹರೇ ಕೃಷ್ಣ? ಹೌದು ಮಾತಾಜಿ. ಅದಕ್ಕೆ ಭಕ್ತಿ ಯೋಗವನ್ನು ಮಾಡಿದರೆ ಹರೇ ಕೃಷ್ಣ ಮಹಾಮಂತ್ರದಿಂದ ಈ ರೀತಿಯಾದ ಒಂದು ಎಲ್ಲ ನಿಯಂತ್ರಣ ಮಾಡುವ ಅವಶ್ಯಕತೆ ಇಲ್ಲ. ಸೊ ಈ ರೀತಿಯಾದ ಒಂದು ಎಲ್ಲ ಚಕ್ರಗಳ ಮೂಲಕ ಅಂದರೆ ತನ್ನ ವಾಯುವನ್ನು ಅಂದರೆ ಈ ಯೋಗಿ ಆದವನು ಆ ವಾಯುವನ್ನು ನಿಯಂತ್ರಣ ಮಾಡಿಕೊಂಡು ಮೇಲೆ ಬ್ರಹ್ಮರಂಧ್ರಕ್ಕೆ ತಲುಪಿ ಅಲ್ಲಿ ತನ್ನ ಪ್ರಾಣವನ್ನು ಬಿಡೋದು ಮತ್ತು ತನಗೆ ಬೇಕಾದ ಲೋಕಕ್ಕೆ ಹೋಗೋದು. ಈ ಸ್ಥಿತಿ ಬಹಳ ಕಷ್ಟ ಅದನ್ನ ಮಾಡಲಿಕ್ಕೆ. ಅದಕ್ಕೆ ನಮಗೆ ಕಲಿಯುಗದಲ್ಲಿ ಏನೇನು ಕೊಟ್ಟಿದ್ದಾರೆ, ಹರೇ ಕೃಷ್ಣ ಮಹಾಮಂತ್ರವನ್ನು ಕೊಟ್ಟಿದ್ದಾರೆ. ಸೊ ಯಾಕೆಂದರೆ ಕಲಿಯುಗದಲ್ಲಿ ಆಯುಷ್ ತುಂಬ ಕಡಿಮೆ, ಮತ್ತು ಜನ ಎಲ್ಲ ಕಳವಳದಲ್ಲಿ ಇರ್ತಾರೆ, ಮತ್ತು ಅವರು ಈ ರೀತಿಯಾದ ಒಂದು ಮಾಡಲಿಕ್ಕೆ ಅವರಿಗೆ ಸಾಧ್ಯತೆಗಳು ಕಡಿಮೆ ಇರುತ್ತೆ. ಸೊ ಅದಕ್ಕೆ ಹರೇ ಕೃಷ್ಣ ಮಹಾಮಂತ್ರ ನಮಗೆ ಕೊಟ್ಟಿದ್ದಾರೆ. ಸೊ ಕಲಿಯುಗದಲ್ಲಿ ಹರೇರ್ ನಾಮ ಇವ ಕೇವಲಂ ಕಲವು ನಾಸ್ತಿ ಏವ ನಾಸ್ತಿ ಗತಿರನ್ಯತ. ಸೊ ಹಾಗಾಗಿ ಈ ಒಂದು ಇದು ಮಂತ್ರವನ್ನು ನಾವು ಮಾಡಿ ಹರೇ ಕೃಷ್ಣ ಮಹಾಮಂತ್ರವನ್ನು ಮಾಡಿ ಭಗವಂತನ ಲೋಕಕ್ಕೆ ನಾವು ಹೋಗ್ಬಹುದು. ಸೊ ಈ ಮಂತ್ರದಲ್ಲಿ ಏನು ಹೇಳಿದ್ದಾರೆ ಅಂತಂದರೆ ಈ ಒಂದು ಈಶೋಪನಿಷತ್ತಿನ 17ನೇ ಮಂತ್ರದಲ್ಲಿ ಈ ಪರಿಪೂರ್ಣ ಸ್ಥಿತಿಯನ್ನು ತಲುಪೋದು ಹೇಗೆ ಅಂತ ಹೇಳಿದ್ದಾರೆ. ಪರಿಪೂರ್ಣ ಸ್ಥಿತಿ ತಲುಪಬೇಕು ಅಂದರೆ ನಮಗೆ ಭೌತ ಶರೀರ ಅಂತ ನಾವು ನಮ್ಗೆ ಬಿಡ್ತಾರೆ ಗೊತ್ತಿದೆ. ಆದರೆ ಸೂಕ್ಷ್ಮ ಶರೀರ, ಸ್ಥೂಲಕಾಯ ಬಿಡೋದು ಎಲ್ಲರಿಗೂ ಗೊತ್ತಿದೆ. ಆದರೆ ಸೂಕ್ಷ್ಮ ಕಾಯದಿಂದ ನಮಗೆ ಒಂದು ಶರೀರನ ಮತ್ತೊಂದು ಶರೀರಕ್ಕೆ ಹೋಗಬೇಕಾಗತ್ತೆ. ಸೊ ಅದಕ್ಕಾಗಿ ಸೂಕ್ಷ್ಮ ಕಾಯವನ್ನು ನಾವು ಕೂಡ ಬಿಡಬೇಕಾಗತ್ತೆ. ಸೂಕ್ಷ್ಮ ಕಾಯ ಅಂದರೆ ಮನಸ್ಸು, ಬುದ್ಧಿ, ಅಹಂಕಾರ. ಸೊ ಅದನ್ನು ನಾವು ಇಲ್ಲೇ ಬಿಟ್ಟು ಹೋದರೆ ನಮಗೆ ಭಗವಂತನ ಲೋಕಕ್ಕೆ ಹೋಗ್ಲಿಕ್ಕೆ ಸಾಧ್ಯ. ಹೇಗೆ ಆ ರಾಕೆಟ್ ಹೋಗ್ಬೇಕಾದ್ರೆ ಅದು ಕೆಳಗಿಂದೆಲ್ಲ ಪಾರ್ಟ್ಸು ಡಿಟ್ಯಾಚ್ ಆಗಿ ಹೋಗುತ್ತೆ, ಹಾಗೆ ನಮಗೆ ಕೂಡ ಭಗವಂತನ ಲೋಕಕ್ಕೆ ಹೋಗ್ಬೇಕು ಅಂದರೆ ನಮಗೆ ಸ್ಥೂಲಕಾಯ ಒಂದೇ ಅಲ್ಲ, ಸೂಕ್ಷ್ಮ ಕಾಯವನ್ನು ಕೂಡ ನಾವು ಬಿಡಬೇಕಾಗತ್ತೆ. ಸೊ ಸೂಕ್ಷ್ಮ ಕಾಯವನ್ನು ಬಿಡೋದು ಹೇಗೆ, ಇದೇ ಬಹಳ ಮುಖ್ಯವಾದದ್ದು. ಯಾಕೆಂದರೆ ನಮಗೆ ಮನಸ್ಸಿನಿಂದಲೇ ಮತ್ತೊಂದು ಶರೀರ ಬರುತ್ತೆ.
ಸೊ ಹಾಗಾಗಿ ಭೌತ ಜಗತ್ತಲ್ಲಿ ಏನಾಗುತ್ತೆ, ಈ ಭೌತಿಕ ಪ್ರಕೃತಿ ಏನು ಮಾಡುತ್ತೆ, ನಮ್ಮ ಇಚ್ಛೆ ಇಂದ್ರಿಯ ಭೋಗ ಮಾಡಲಿಕ್ಕೆ ಏನೇನು ಇಚ್ಛೆ ಇರುತ್ತೆ ಜೀವಿಗಳಿಗೆ, ಅದಕ್ಕೆ ತಕ್ಕಂತೆ ದೇಹವನ್ನ ಕೊಟ್ಬಿಡುತ್ತದೆ. ಮತ್ತೆ ಇದು ಈ ರೀತಿಯ ಬಯಕೆಯಿಂದ ಉಂಟಾಗಿದ್ದ ಶರೀರ ಇದೆಯಲ್ಲ, ಕ್ರಿಮಿಕೀಟಗಳಿಂದ ಹಿಡಿದು ಬ್ರಹ್ಮ ದೇವತೆಗಳವರೆಗೂ ಎಲ್ಲರಲ್ಲೂ ಕೂಡ ಅವರವರ ಇಚ್ಛೆಗೆ ತಕ್ಕಂತೆಯೇ ಜೀವ ಇರುತ್ತೆ. ಆದರೆ ಬ್ರಹ್ಮ ಹೇಳಿದವನು ಅವನು ಏನಂತಂದ್ರೆ, ಅವನು ತುಂಬಾ ಪುಣ್ಯ ಜೀವಿಯನ್ನ ಬ್ರಹ್ಮನಾಗಿ ಭಗವಂತ ಚೂಸ್ ಮಾಡ್ತಾನೆ, ಆಯ್ಕೆ ಮಾಡ್ತಾನೆ, ಬ್ರಹ್ಮನ ಪದವಿ ಕೊಡ್ತಾನೆ. ಸೊ ಹಾಗಾಗಿ ಇದೆಲ್ಲ ನಾವು ತಿಳ್ಕೊಳ್ಬೇಕು. ಭೌತ ದೇಹದಲ್ಲಿ ವೈವಿಧ್ಯತೆಯಲ್ಲಿ ಏಕತೆಯನ್ನು ಕಾಣದೆ ವಿವೇಕಿಯಾದವನು ಆಧ್ಯಾತ್ಮಿಕ ಸ್ವರೂಪದಲ್ಲಿ ಏಕತೆಯನ್ನು ಕಾಣ್ತಾನೆ. ವಿವೇಕಿಯಾದವನು ಅಂದ್ರೆ ಯಾರು ಶುದ್ಧ ಭಕ್ತರಾಗಿರ್ತಾರೆ ಅವರು ಎಲ್ಲ ಜೀವಿಗಳಲ್ಲಿಯೂ ಏಕತೆಯನ್ನು ಕಾಣ್ತಾರೆ. ಯಾಕಂದ್ರೆ ಎಲ್ಲ ಜೀವಿಗಳಲ್ಲೂ ಆತ್ಮ ಪರಮಾತ್ಮನನ್ನು ಕಾಣ್ತಾರೆ. ಅಂದ್ರೆ ಯಾವ ರೀತಿ ಕಾಣ್ತಾರೆ ಅಂದ್ರೆ, ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೇ ಗವ್ಯಸ್ತೀನಿ ಶುನೀಚೈವ ಶ್ವಪಾಕೇಚ ಶುನೀಚೈವ ಶ್ವಪಾಕೇಚ ಪಂಡಿತ ಸಮದರ್ಶಿನಃ. ಪಂಡಿತರಾದವರು ಎಲ್ಲರನ್ನೂ ಕೂಡ ಒಂದೇ ರೀತಿ ನೋಡ್ತಾರೆ. ನಾಯಿ ನೋಡು ಅಥವಾ ಆನೆ ನೋಡು, ಒಂದು ಮರ ನೋಡು ಅಥವಾ ಬ್ರಾಹ್ಮಣ ನೋಡು, ಚಾಂಡಾಲ್ ನೋಡು, ಎಲ್ಲರಲ್ಲಿಯೂ ಆತ್ಮ ಮತ್ತು ಪರಮಾತ್ಮನ ಕಾಣ್ತಾರೆ. ಒಬ್ಬವನು ಈಗ ಅಂದ್ರೆ ಪುಣ್ಯ ಕಾರ್ಯ ಮಾಡಿದರೆ ಅವನು ದೇವತೆಯ ಶರೀರದಲ್ಲಿ ಇರ್ಬೋದು, ಅಥವಾ ಒಂದು ಮನುಷ್ಯ ಶರೀರದಲ್ಲಿ ಬ್ರಾಹ್ಮಣನಾಗಿರ್ಬೋದು, ಅಥವಾ ಅವನು ಪಾಪಗಳನ್ನು ಮಾಡಿದರೆ ಅವನಿಗೆ ಯಾವುದಾದ್ರೂ ಒಂದು ಪ್ರಾಣಿ ಶರೀರದೇ ಇರ್ಬೋದು. ಆದರೆ ಎಲ್ಲರೂ ಕೂಡ ಅವರವರ ಒಂದು ಕರ್ಮ ಫಲಕ್ಕೆ ತಕ್ಕಂತೆ ಬೇರೆ ಬೇರೆ ಶರೀರ ಪಡ್ಕೊಂಡಿರ್ತಾರೆ. ಈ ದೃಷ್ಟಿ ಸಮದೃಷ್ಟಿ, ಎಲ್ಲರನ್ನೂ ಕೂಡ ಸಮ, ಎಲ್ಲರೂ ಕೂಡ ಭಗವಂತನ ಮಕ್ಕಳು, ಎಲ್ಲರಲ್ಲೂ ಕೂಡ ಎಲ್ಲರೂ ಕೂಡ ಪರಮಾತ್ಮ ಇದ್ದಾನೆ, ಇದನ್ನ ಅವರು ನೋಡ್ತಾರೆ. ಸಮದೃಷ್ಟಿ ಅಂದ್ರೆ ಆತ್ಮ ಪರಮಾತ್ಮನ ನೋಡ್ತಾರೆ, ಹೊರಗಿನ ಈ ಒಂದು ಕಾಯ, ಈ ಸ್ಥೂಲ ಕಾಯವನ್ನು ಅವರು ನೋಡೋದಿಲ್ಲ. ಸೊ ಹಾಗಾಗಿ ಇದನ್ನ ತುಂಬಾ ಮುಖ್ಯ. ಸೊ ಒಬ್ಬ ಈ ಆಧ್ಯಾತ್ಮಿಕ ಕಿಡಿ ಅಂದ್ರೆ ಆತ್ಮ ಯಾವ ದೇಹದಲ್ಲಿದ್ರು, ಹಂದಿಯ ದೇಹದಲ್ಲಿರ್ಲಿ ದೇವತೆಯ ದೇಹದಲ್ಲಿರ್ಲಿ ಅದು ಒಂದೇ. ಯಾಕೆಂದ್ರೆ ಜೀವಿಯು ತನ್ನ ಪುಣ್ಯ ಕಾರ್ಯ ಮತ್ತು ಪಾಪ ಕಾರ್ಯಗಳಿಗೆ ತಕ್ಕಂತೆ ಬೇರೆ ಬೇರೆ ದೇಹಗಳನ್ನ ಪಡ್ಕೊಳ್ತಾನೆ. ಆದರೆ ಮನುಷ್ಯ ಜನ್ಮ ದೊಡ್ಡದು. ಯಾಕೆಂದ್ರೆ ಮನುಷ್ಯ ಜನ್ಮ ದೊಡ್ಡದು, ಇದನ್ನ ಹಾಳು ಮಾಡಿಕೊಳ್ಳಬೇಡಿ ಹುಚ್ಚಪ್ಪಗಳಿರಂತ ನಮ್ಮ ಇವರೇ ಹೇಳಿರ್ತಾರೆ, ಅಂದ್ರೆ ನಮ್ಮ ದಾಸರುಗಳು ಹೇಳಿದ್ದಾರೆ. ಸೊ ಆದ್ದರಿಂದ ಯಾಕೆ ಇದು ಅಂತಂದ್ರೆ, ಮಾನವ ಜನ್ಮ ದೊಡ್ಡದು ಅಂತಂದ್ರೆ, ಆ ಮಾನವ ಜನ್ಮ ಅದು ಪೂರ್ಣ ಪ್ರಜ್ಞೆ ಉಳ್ಳದು, ಒಳ್ಳೆಯ ಪ್ರಜ್ಞೆ ಕೊಟ್ಟಿರ್ತಾನೆ. ಅಂದ್ರೆ ಭಗವಂತನ ಬಗ್ಗೆ ತಿಳ್ಕೊಳ್ಳಿಕ್ಕೆ, ನಾನು ಯಾರು, ದೇವರು ಯಾರು, ಪ್ರಕೃತಿ ಅಂದ್ರೆ ಏನು, ನಾನು ಯಾಕೆ ಇಲ್ಲಿ ಹುಟ್ಟಿ ಬಂದಿದ್ದೇನೆ, ನನಗೆ ಯಾಕೆ ತೊಂದರೆಗಳು ಬರ್ತಾ ಇದೆ, ಇದನ್ನೆಲ್ಲ ತಿಳ್ಕೊಳ್ಳಿಕ್ಕೆ ಅವಕಾಶ ಇರೋದು ಮನುಷ್ಯ ಜನ್ಮದಲ್ಲಿ ಮಾತ್ರ. ಪ್ರಾಣಿಗಳಿಗೆ ಇದನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಈ ಮನುಷ್ಯ ಜನ್ಮ ಬಂದಾಗ ಅವನು ಉತ್ತಮ ಜ್ಞಾನವನ್ನು ಪಡ್ಕೊಂಡ್ರೆ ಭಗವಂತನಿಗೆ ಶರಣಾಗ್ತಾನೆ. ಸೊ ಭಗವಂತನಿಗೆ ಶರಣಾಗ್ಲಿಕ್ಕೆ ಅವಕಾಶ ಈ ಮನುಷ್ಯ ಜನ್ಮದಲ್ಲಿ ಇದೆ. ಆಧ್ಯಾತ್ಮಿಕ ಜ್ಞಾನ ಸಂಪಾದನೆ ಮಾಡ್ಕೊಳ್ಳಿಕ್ಕೆ, ಆಧ್ಯಾತ್ಮಿಕದಲ್ಲಿ ಉನ್ನತಿ ಹೊಂದಲಿಕ್ಕೆ ಕೇವಲ ಮನುಷ್ಯ ಜನ್ಮದಲ್ಲಿ ಮಾತ್ರ ಇದೆ. ಪ್ರಾಣಿಗಳಿಗಾಗತ್ತಾ? ಹರೇ ಕೃಷ್ಣ. ಇಲ್ಲ ಮಾತಾಜಿ, ಪ್ರಾಣಿಗಳಿಗೆ ಆಗೋದಿಲ್ಲ. ಸೊ ಹಾಗಾಗಿ ನಾವು ತಿಳ್ಕೊಳ್ಬೇಕು. ನಮಗೆ ಇದು ಜ್ಞಾನ ಇಲ್ಲ ಅಂದ್ರೆ ಮತ್ತೆ ಮತ್ತೆ ನಾವು ಐಹಿಕ ಶರೀರದಲ್ಲೇ ಉಳ್ಕೊಂಡ್ಬಿಡ್ತೇವೆ. ಸೊ ಹಾಗಾಗಿ ಅವನು ಯಾರು ಆಧ್ಯಾತ್ಮದಲ್ಲಿ ಬಂದು ಕೂಡ ಜೀವಿ, ಅವನು ಆಧ್ಯಾತ್ಮಿಕದಲ್ಲಿ ನಾನು ದೇವರು ನಿರಾಕಾರ, ನಾನು ನಿರಾಕಾರದಲ್ಲಿ ಬ್ರಹ್ಮಜ್ಯೋತಿಯಲ್ಲಿ ಒಂದಾಗಬೇಕು ಅಂತಿದ್ರು ಕೂಡ ಅವರು ಮತ್ತೆ ಐಹಿಕ ಲೋಕಕ್ಕೆ ಬರಲೇಬೇಕಾಗತ್ತೆ. ಯಾಕಂದ್ರೆ ಭಗವಂತನ ಪಾದಾಶ್ರಯವನ್ನ ಅವ್ರು ಪಡ್ಕೊಂಡಿರೋದಿಲ್ಲ, ಭಗವಂತನ ಲೋಕಕ್ಕೆ ಅವ್ರು ಹೋಗಿರೋದಿಲ್ಲ. ಅದರಿಂದ ಈ ಕರ್ಮಿಗಳು ಅಥವಾ ಜ್ಞಾನಿಗಳು ಅವರಿಗೂ ಕೂಡ ಅವರಿಗೆ ಮತ್ತೆ ಐಹಿಕ ವಾತಾವರಣಕ್ಕೆ ಬರಬೇಕಾಗತ್ತೆ. ಭಕ್ತನಿಗೆ ಹಾಗಲ್ಲ. ಭಕ್ತ ಅವನು ಭಗವಂತನ ಸೇವೆ ಮಾಡಿರೋದ್ರಿಂದ, ಭಕ್ತಿ ಸೇವೆ ಮಾಡಿರೋದ್ರಿಂದ ಭಗವಂತನ ಲೋಕಕ್ಕೆ ಅರ್ಹತೆಯನ್ನು ಪಡ್ಕೊಳ್ತಾನೆ. ಸೊ ಹಾಗಾಗಿ ಇದು ಬಹಳ ಮುಖ್ಯವಾದದ್ದು. ಹಾಗಾಗಿ ಇಲ್ಲಿ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಬ್ರಹ್ಮಜ್ಯೋತಿಯೊಂದಿಗೆ ಲೀನವಾಗುವುದು ಪರಿಪಕ್ವ ಜ್ಞಾನದ ಲಕ್ಷಣವಲ್ಲ. ಸೊ ಪರಿಪಕ್ವ ಜ್ಞಾನ ಅಂತಂದ್ರೆ ಸಂಪೂರ್ಣ ಜ್ಞಾನ. ಸೊ ಸಂಪೂರ್ಣ ಜ್ಞಾನ ಇಲ್ಲದಿದ್ದರೆ ಸುಮ್ಮನೆ ಆ ಬ್ರಹ್ಮಜ್ಯೋತಿ ಲೀನವಾದರೂ ಕೂಡ ಮತ್ತೆ ಮತ್ತೆ ಭೌತಿಕ ಶರೀರಕ್ಕೆ ಹೋಗ್ಬೇಕು. ಪರಿಪಕ್ವವಾದ ಜ್ಞಾನ ಅಂದ್ರೆ ಪರಿಪೂರ್ಣ ಜ್ಞಾನ. ಪರಿಪೂರ್ಣ ಜ್ಞಾನ ಯಾವುದು? ಜೀವರ ಸ್ವರೂಪ ಕೃಷ್ಣರೇ ನಿತ್ಯದಾಸ. ಜೀವಿ ಯಾವಾಗಲೂ ಭಗವಂತನ ಸೇವೆಯಲ್ಲಿ ಇರ್ತಕ್ಕಂಥದ್ದು. ಅದು ಪರಿಪೂರ್ಣ ಜ್ಞಾನ ಅಂದ್ರೆ ಭಕ್ತಿ ಸೇವೆ. ಸೊ ಪರಿಪೂರ್ಣ ಜ್ಞಾನ ಅಂದ್ರೆ ಭಗವಂತನಿಗೆ ಸಂಪೂರ್ಣವಾಗಿ ಶರಣಾಗತವಾಗೋದು ಮತ್ತು ಸೇವಾ ಮನೋಭಾವ, ಆ ಭಗವಂತನ ಸೇವೆಯನ್ನು ಮಾಡಬೇಕು, ಅದನ್ನು ಬೆಳೆಸ್ಕೊಳ್ಳೋದು, ಅದು ಪರಿಪೂರ್ಣ ಹಂತ. ಸೊ ಅದು ಭಗವಾನ್ ಸಾಕ್ಷಾತ್ಕಾರ.
ಅಂಥವನು ಭಗವಂತನ ಲೋಕಕ್ಕೆ ಹೋಗ್ಲಿಕ್ಕೆ ಸಾಧ್ಯ. ಸೊ ಹಾಗಾಗಿ ಈ ಮಂತ್ರದಲ್ಲಿ ಏನು ಹೇಳ್ತಾರೆ ಅಂದರೆ, ಭೌತ ದೇಹವನ್ನು ಪ್ರಾಣವಾಯುವನ್ನು ತ್ಯಜಿಸಿದ ನಂತರ ಭಗವಂತನ ಆಧ್ಯಾತ್ಮಿಕ ಸಾಮ್ರಾಜ್ಯವನ್ನು ಪ್ರವೇಶಿಸಲು ಪ್ರಾರ್ಥನೆ ಮಾಡ್ಕೊಳ್ತಾನೆ. ಭಗವಂತನ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಬೇಕು. ಪ್ರಾರ್ಥನೆ ಮಾಡಿದಾಗ ಭಗವಂತ ಕೇಳ್ತಾನೆ ಅಲ್ವಾ? ಹರೇ ಕೃಷ್ಣ. ಹೌದು ಮಾತಾಜಿ. ಇಲ್ಲಿ ಏನ್ ಕೇಳ್ತಾ ಇದ್ದಾನಂದ್ರೆ, ಭೌತ ದೇಹವನ್ನು ಮತ್ತೆ ಪ್ರಾಣವಾಯುವನ್ನು ನಾನು ತ್ಯಜಿಸಿದರೆ ನನಗೆ ನೀನು ಆಧ್ಯಾತ್ಮಿಕ ಪ್ರಪಂಚಕ್ಕೆ, ನಿನ್ನ ವೈಕುಂಠ ಲೋಕಕ್ಕೆ ನನಗೆ ಪ್ರವೇಶ ಕೊಡುವಂತ ಭಗವಂತನ ಹತ್ರ ಬೇಡ್ತಾ ಇದ್ದಾನೆ. ಅಂದ್ರೆ ಇಲ್ಲಿ ಏನ್ ಹೇಳ್ತಾ ಇದ್ದಾನಂದ್ರೆ, ತನ್ನ ಭೌತಿಕ ದೇಹವು ಬೂದಿಯಾಗುವುದಕ್ಕೆ ಮುಂಚೆ ತಾನು ಮಾಡಿದ ಕೆಲಸಗಳನ್ನು, ಯಜ್ಞಯಾಗಾದಿಗಳನ್ನು ನೆನೆಯಬೇಕೆಂದು ಭಕ್ತನು ಭಗವಂತನನ್ನು ಪ್ರಾರ್ಥಿಸುತ್ತಾನೆ. ಅಂದರೆ ಭಕ್ತನಿಗೆ ಗೊತ್ತಿರುತ್ತೆ ತಾನು ಈಗ ತನ್ನ ಕೊನೆ ಕಾಲ ಬಂದಿದೆ ಅಂತ. ಅವಾಗ ಏನು ಹೇಳ್ತಾನೆ, ನಾನೇನು ಯಜ್ಞ ಮಾಡಿದೆ, ನಾನೇನು ಹರಿನಾಮ ಸಂಕೀರ್ತನೆ. ಕಲಿಯುಗದಲ್ಲಿ ಯಜ್ಞ ಅಂದರೆ ಸಂಕೀರ್ತನೆ ಯಜ್ಞ. ಈಗ ನಾನು ಎಷ್ಟು ಸಂಕೀರ್ತನ ಯಜ್ಞ ಅಂದರೆ ಜಪ ಮಾಡಿದ್ದೇನೆ, ಸಂಕೀರ್ತನ ಹರಿನಾಮ ಸಂಕೀರ್ತನೆ ಮಾಡಿದ್ದೇನೆ, ಮತ್ತೆ ಎಲ್ಲ ಭಗವಂತನ ಭಕ್ತಿ ಸೇವೆ ಮಾಡಿದ್ದೇನೆ ಅದೆಲ್ಲ. ಮತ್ತೆ ನಾನು ಈ ಭಕ್ತಿ ಸೇವೆಯ ಶ್ರೇಷ್ಠ ಶ್ರವಣ ಕೀರ್ತನ ಸ್ಮರಣ ನಾನು ಮಾಡಿದ್ದೆಲ್ಲ ನೀನು ನೆನಪಿಸ್ಕೋ, ನನಗೆ ನೀನು ಅನುಗ್ರಹ ಕೊಡು ಅಂತ ಬೇಡ್ತಾ ಇದ್ದಾನೆ. ಈ ಪ್ರಾರ್ಥನೆಯನ್ನು ಸಾಯುವಾಗ ತಾನು ಹಿಂದೆ ಮಾಡಿದ ಕೃತ್ಯಗಳ ಮತ್ತು ಅಂತಿಮ ಗುರಿಯು ಪೂರ್ಣ ಪ್ರಜ್ಞೆಯಿಂದಲೇ ಮಾಡ್ತಾನೆ. ಇದು ಬರಬೇಕಾದ್ರೆ, ಈ ಪ್ರಾರ್ಥನೆ ಬರಬೇಕಾದ್ರೆ ಅವನು ಪೂರ್ಣ ಪ್ರಜ್ಞೆಯಲ್ಲಿ ಇರಬೇಕು, ಕೃಷ್ಣ ಪ್ರಜ್ಞೆಯಲ್ಲಿ ಪೂರ್ಣ ಪ್ರಜ್ಞೆಯಲ್ಲಿ ಇರಬೇಕು. ಸೊ ಹಾಗಾಗಿ ಈ ಪೂರ್ಣವಾಗಿ ಐಹಿಕ ಪ್ರಕೃತಿಯ ಪ್ರಭುತ್ವಕ್ಕೆ ಒಳಗಾದವನು ತನ್ನ ಭೌತ ದೇಹವಿದ್ದಾಗ ಮಾಡಿದ ಹೀನ ಕೃತ್ಯಗಳನ್ನು ನೆನೆಯುತ್ತಾನೆ. ಆದರೆ ಭಕ್ತನಾದವನು ಅಂತೆ ನಾರಾಯಣ ಸ್ಮೃತಿ ಬರುತ್ತೆ ಭಕ್ತನಾದವನಿಗೆ. ಆದರೆ ಯಾರು ಅಭಕ್ತರಾಗಿದ್ದಾರೆ ಅವರು ಏನ್ ಮಾಡ್ತಾರೆ, ಅವರು ದೇಹ ತ್ಯಾಗ ಮಾಡುವಾಗ ಅವರಿಗೆ ಭೌತಿಕದಲ್ಲಿ ತಮ್ಮ ನೆನಪಾಗತ್ತೆ ಅಲ್ವಾ? ಹರೇ ಕೃಷ್ಣ. ತನ್ನ ಬಂಧುಗಳನ್ನು ಕರೀತಾನೆ ಅಲ್ವಾ? ಹೌದು ಮಾತಾಜಿ. ಅವರು ಭಗವಂತನ ನಾಮವನ್ನು ತಗೊಳ್ಳೋದಿಲ್ಲ, ಯಾಕೆಂದ್ರೆ ಅವರು ಹೃದಯ ಶುದ್ಧಿ ಆಗಿರೋದಿಲ್ಲ. ಸೊ ಅದಕ್ಕೆ ಯಾರು ಭಕ್ತಿ ಮಾರ್ಗದಲ್ಲಿ ಇದ್ದಾರೆ ಅವರು ಈ ಪ್ರಾರ್ಥನೆ ಮಾಡ್ಕೊಳ್ಬಹುದು ಅಲ್ವಾ? ಭಕ್ತಿ ಮಾರ್ಗದಲ್ಲಿ ಇದ್ದವರಿಗೆ ಈ ತರ ಪ್ರಾರ್ಥನೆ ಮಾಡ್ಲಿಕ್ಕಾಗತ್ತಾ? ಭಗವಂತ, ನಾನು ಮಾಡಿದ ಯಜ್ಞ ಆಗಾದಿಗಳನ್ನ ನೆನ್ಪಿಟ್ಕೋ, ನನಗೆ ನಿನ್ನ ನನ್ನ ದೇಹ ತ್ಯಾಗ ಆದ್ಮೇಲೆ ನನ್ನ ಪ್ರಾಣ ವಾಯುವನ್ನು ನಾನು ಲೀನಗೊಳಿಸಿದ್ಮೇಲೆ ನನಗೆ ನಿನ್ನ ಲೋಕದಲ್ಲಿ ಪ್ರವೇಶ ಕೊಡುವಂತ ಅಭಕ್ತರಿಗೆ ಆಗತ್ತಾ ಪ್ರಾರ್ಥನೆ ಮಾಡ್ಲಿಕ್ಕೆ? ಆಗಲ್ಲ ಮಾತಾಜಿ, ಆಗೋದಿಲ್ಲ. ಸೊ ಹಾಗಾಗಿ ಅಲ್ಲಿ ಭಕ್ತಿ ಮಾರ್ಗದಲ್ಲಿ ಇಲ್ಲದೆ ಹೋದಾಗ ಏನಾಗುತ್ತೆ, ಐಹಿಕ ಪ್ರಕೃತಿಯ ಆ ಪ್ರಭುತ್ವಕ್ಕೆ ಒಳಪಡ್ತಾನೆ. ಮಾಯಾ ಅಂಡರ್ ಇರ್ತಾರೆ ಅಭಕ್ತರಾದವರು. ಅವ್ರು ಏನ್ ಮಾಡ್ತಾರೆ, ಅವ್ರು ಏನು ನೆನೆಸ್ಕೊಳ್ತಾರೆ, ತನ್ನ ಭೌತ ದೇಹದಲ್ಲಿ ಮಾಡಿದ ಎಲ್ಲ ಕೃತ್ಯಗಳನ್ನ ನೆನಪಿಸ್ಕೊಳ್ತಾರೆ. ಅವರು ಮಾಡಿರೋದು ಕೆಲವು ಹೀನ ಕೃತ್ಯಗಳನ್ನು ನೆನೆಯುತ್ತಾನೆ ಅಂತ ಕೊಟ್ಟಿದ್ದಾರೆ. ಸೊ ಅಂದರೆ ತನ್ನ ಬಂಧುಗಳನ್ನ ನೆನಪಿಸ್ಕೊಳ್ತಾರೆ. ತಾನು ಮಾಡಿದ, ಅಯ್ಯೋ ನಾನು ಇಷ್ಟೊಂದು ಹಣ ಸಂಪಾದನೆ ಮಾಡಿದೆ, ಇಷ್ಟೊಂದು ಸಂಪತ್ತನ್ನು ನಾನು ಒಡೆಯನಾಗಿದ್ದೇನೆ, ಇದೆಲ್ಲ ನೆನಪಾಗ್ಬಿಡತ್ತೆ ಅವರಿಗೆ. ಇದನ್ನು ಏನ್ ಮಾಡೋದು ಅಂತ ಅಲ್ವಾ? ಹರೇ ಕೃಷ್ಣ. ಹೌದು ಮಾತಾಜಿ. ಅವರಿಗೆ ಭಗವಂತನ ನೆನಪಾಗೋದಿಲ್ಲ, ಯಾಕೆಂದ್ರೆ ಅವರು ಮಾಯೆ ಅಂಡರ್ ಇದ್ದಾರೆ, ಮಾಯೆಯ ಕಂಟ್ರೋಲ್ ಅಲ್ಲಿ ಇದ್ದಾರೆ. ಆದ್ರಿಂದ ಅವರು ಏನಾಗುತ್ತೆ, ಅವರಿಗೆ ಭೌತ ಶರೀರ ಸಿಗತ್ತೆ. ಆದರೆ ಇಲ್ಲಿ ಭಗವದ್ಗೀತೆಯಲ್ಲಿ ಏನು ಹೇಳ್ತಾರೆ, ಎಂ ವಾಪಿ ಸ್ಮರನ್ ಭಾವನ್ ತ್ಯಜತ್ಯಂತೆ ಕಲೇವರಂ ತಂ ತಮೇವೈತಿ ಕೌಂತೆಯ ಸದಾ ತದ್ಭಾವ ಭಾವಿತಃ. ದೇಹತ್ಯಾಗ ಮಾಡುವಾಗ ಯಾವನು ಯಾರನ್ನು ನೆನಿತಾನೆ ಅದೇ ಜನ್ಮವನ್ನು ಪಡೆಯುತ್ತಾನೆ. ಸೊ ಹೀಗಾಗಿ ಮನಸ್ಸು ಸಾಯುತ್ತಿರುವ ಪ್ರಾಣಿಯ ಇಷ್ಟಗಳನ್ನು ಮುಂದಿನ ಜನ್ಮಕ್ಕೆ ಒಯ್ತದೆ. ಮನಸ್ಸಿನಲ್ಲಿ ಅದು ಇಂಪ್ರಿಂಟ್ ಆಗಿಬಿಡುತ್ತೆ, ಉಳ್ಕೊಂಡ್ಬಿಡುತ್ತೆ ಅವನ ಇಚ್ಛೆಗಳು, ಅವನು ಯಾವುದನ್ನು ಯೋಚನೆ ಮಾಡ್ತಾನೆ ಅದು. ಆವಾಗ ಮತ್ತೊಂದು ಶರೀರ ಸಿಕ್ಬಿಡುತ್ತೆ. ಅವನು ಸಾಯುವಾಗ, ಈಗ ನಾವು ನೋಡಿದ್ದೇವೆ ಜಿಂಕೆ ಶರೀರ ಬಂತು ಅಲ್ವಾ? ಹರೇ ಕೃಷ್ಣ. ಹೌದು ಮಾತಾಜಿ. ಅಲ್ಲಿ ಭರತ ಮಹಾರಾಜ ಅವನು ಭಾವ ಹಂತದಲ್ಲಿ ಇದ್ದಿದ್ದ, ಇನ್ನೇನು ಕೃಷ್ಣ ಪ್ರೇಮಕ್ಕೆ ಸಿಕ್ಕಬೇಕು, ಅದು ಅಂತ ಹಂತದಲ್ಲಿದ್ರೂ ಕೂಡ ಅವನು ಜಿಂಕೆ ಸ್ಮರಣೆಯಲ್ಲಿ ಇದ್ದಿದ್ದರಿಂದ ಜಿಂಕೆ ಶರೀರ. ಸೊ ಹಾಗಾಗಿ ಅಂತ ಭಕ್ತಿ ಭಾವದಲ್ಲಿ ಇದ್ದವರಿಗೆ ಹಾಗಾದ್ರೆ ನಮ್ಮಂತಹ ಒಂದು ಬದ್ಧಾತ್ಮರ ಸ್ಥಿತಿ ಏನು? ಸೊ ಹಾಗಾಗಿ ನಾವು ಯಾವಾಗಲೂ ಲೈಫ್ ಈಸ್ ಎ ಪ್ರಿಪರೇಷನ್, ಡೆತ್ ಈಸ್ ಎನ್ ಎಕ್ಸಾಮಿನೇಷನ್. ಈ ಜೀವನ ಹೇಳ್ತಕ್ಕಂಥದ್ದು ಪ್ರಿಪರೇಷನ್, ನಮಗೆ ಸಾಯಲಿಕ್ಕೆ ಪ್ರಿಪರೇಷನ್. ಸೊ ಆದರೆ ಸಾವು ಹೇಳೋದು ಪರೀಕ್ಷೆ. ಯಾರು ಎಷ್ಟು ಭಗವಂತನನ್ನು ನೆನಪಿಸ್ಲಿಕ್ಕೆ ಸಾಧ್ಯ, ಅದು ಪರೀಕ್ಷೆ. ಸೊ ಹಾಗಾಗಿ ನಾವು ಮತ್ತೆ ಮತ್ತೆ ಈ ಭೌತಿಕ ಶರೀರವನ್ನ ಪಡ್ಕೊಂಡು ಇಲ್ಲಿ ಈ ದುಃಖಾಲಯದಲ್ಲಿ ದುಃಖಗಳನ್ನು ಅನುಭವಿಸ್ತಾ ಹುಟ್ಟು ಸಾವು, ಆ ಮುಪ್ಪು ರೋಗ, ಇದರಲ್ಲಿ ನಾವು ಯಾಕೆ ಮತ್ತೆ ಬೀಳಬೇಕು? ಹರೇ ಕೃಷ್ಣ ಅಲ್ವಾ? ಹಾಗಾಗಿ
ಈ ರೀತಿ ಮನುಷ್ಯ ತಾನು ಎಸಗಿದ್ದದನ್ನೆಲ್ಲ ನೆನಪಿಸ್ಕೊಳ್ಬಲ್ನು. ಪ್ರಾಣಿಗಳಿಗೆ ಆ ಥರ ಇರೋದಿಲ್ಲ. ಪ್ರಾಣಿಗಳಿಗೆ ಆಲೋಚನೆ ಮಾಡುವ ಮನಸ್ಸಿರೋದಿಲ್ಲ. ಸೊ ಅವಕ್ಕೆ ಜೀವನ ವಿಕಾಸ ಚಕ್ರ ಹೇಗಾಗುತ್ತೆ ಪ್ರಾಣಿಗಳೆಂದರೆ, ಜಲಚರ ಪ್ರಾಣಿಯಿಂದ ಅವರಿಗೆ ಮರದಿಂದ ಅವ್ರಿಗೆ ಕ್ರಿಮಿಕೀಟದಿಂದ ಅವರಿಗೆ ಪಕ್ಷಿಗಳು, ಆಮೇಲೆ ಪ್ರಾಣಿ ಶರೀರ ತನ್ನಿಂತಾನೇ ಸಿಕ್ಕತ್ತೆ. ಪ್ರಾಣಿ ಶರೀರ ಆದಮೇಲೆ ಮನುಷ್ಯರ ಶರೀರ. ಆದರೆ ಮನುಷ್ಯರಿಗೆ ಹಾಗಲ್ಲ. ಮನುಷ್ಯರಿಗೆ ಏನಾಗುತ್ತೆ, ಅವರು ಪ್ರಯತ್ನ ಮಾಡಬೇಕು ಭಗವಂತನನ್ನು ನೆನಪಿಸ್ಕೊಳ್ಳಿಕ್ಕೆ ಸಾವಿನ ಸಮಯದಲ್ಲಿ. ಸೊ ಹಾಗಾಗಿ ಯಾರು ಭಕ್ತರಾಗಿರ್ತಾರೆ ಅವರು ಭಗವಂತನ ಸೇವೆ ಮಾಡಿ ಇರ್ತಾರೆ. ಸೊ ಹಾಗಾಗಿ ಅವರು ಭಗವಂತನ ಬಗ್ಗೆ ಪ್ರೇಮ ಭಾವವನ್ನು ತಳುವರು, ಕೃಷ್ಣ ಪ್ರೇಮವನ್ನು ಪಡ್ಕೊಳ್ಳಿಕ್ಕೆ ಅವರಿಗೆ ಸಾಧ್ಯತೆ ಇದೆ. ಸೊ ಹಾಗಾಗಿ ಅವರು ಸಾವಿನ ಸಮಯದಲ್ಲಿ ಅವರಿಗೆ ಭಗವಂತನ ನೆನಪಾಗತ್ತೆ. ಸೊ ಅವರು ಆಧ್ಯಾತ್ಮಿಕ ಶರೀರ ಪಡ್ಕೊಂಡು ಭಗವಂತನ ಲೋಕಕ್ಕೆ ಹೋಗಲಿಕ್ಕೆ ಸಾಧ್ಯ. ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಭಕ್ತನು ಮಾಡಿದ ಯಜ್ಞಯಾಗಾದಿಗಳ ಬಗ್ಗೆ ಭಗವಂತನಿಗೆ ನೆನಪು ಕೊಡು ಎಂದು ಈ ಸ್ತೋತ್ರ ಮಾಡಲಾಗಿದೆ. ಭಗವಂತ, ನಾನು ಏನು ಮಾಡಿದ್ದೇನೆ ಈ ಭಕ್ತಿ ಸೇವೆ, ಅದನ್ನು ನೀನು ನೆನಪಿಟ್ಕೊಂಡು ನನಗೆ ನಿನ್ನ ಸಾಮ್ರಾಜ್ಯದಲ್ಲಿ ನನಗೆ ಪ್ರವೇಶ ಕೊಡುವಂತ ಇದು ಈ ಒಂದು ಮಂತ್ರದಲ್ಲಿ, ಈ ಈಶೋಪನಿಷತ್ತಿನ ಮಂತ್ರದಲ್ಲಿ ಅದನ್ನು ಪ್ರಾರ್ಥಿಸಲಾಗ್ತಾ ಇದೆ. ಹಾಗೆ ಏನು ನೆನಪು ಮಾಡದೇ ಇದ್ರೂ ಕೂಡ, ಯಾರು ನೆನಪು ಮಾಡೋದಿಲ್ಲ, ಶುದ್ಧ ಭಕ್ತ ಆಗಿರ್ತಾನೆ, ಕೆಲವೊಮ್ಮೆ ಅವನು ICUನಲ್ಲಿ ಅಂದರೆ ಇದರಲ್ಲಿ ಇರ್ಬೋದು, ಕೋಮಾದಲ್ಲಿ ಇರ್ಬೋದು, ಅಥವಾ ನೆನಪಿನ ಶಕ್ತಿ ಹೋಗಿರ್ಬೋದು. ಅಂದರೆ ಭಕ್ತನಾಗಿದ್ದಾನೆ ಅಂತ ಅವನಿಗೆ ಸಮಸ್ಯೆಗಳು ಬರೋದಿಲ್ಲ ಅಂತಲ್ಲ, ಆ ಸಮಸ್ಯೆಗಳನ್ನು ಎದುರಿಸುವ ರೀತಿ ಬದಲಾವಣೆ ಆಗತ್ತೆ ಅಷ್ಟೇ. ಸೊ ಆದರೆ ಈಗ ಭಕ್ತನಾದವನಿಗೆ ನೆನಪಾಗಲಿಲ್ಲ ಅಂದರೆ ಅವನು ಆ ರೀತಿಯ ಸ್ಥಿತಿಯಲ್ಲಿದ್ದಾನೆ, ಕೋಮಾ ಸ್ಟೇಜಲ್ಲಿದ್ದಾನೆ, ಅಥವಾ ಬೇರೆ ಯಾವುದೋ ನೆನಪಿನ ಶಕ್ತಿ ಹೊರಟೋಗಿದೆ. ಆದರೂ ಭಗವಂತ ಅವನನ್ನು ಮರೆಯುವುದಿಲ್ಲ. ಯಾರು ಭಕ್ತಿಯಲ್ಲಿ ಸೇವೆಯಲ್ಲಿ ಇದ್ದಾನೆ ಅವನಿಗೆ ಭಗವಂತ ತಾನಾಗೇ ಎಲ್ಲ ಫಲವನ್ನು ಕೊಡ್ತಾನೆ. ಹಾಗೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಹಾಗೆ ನೆನಪು ಮಾಡದಿದ್ದರೂ ಭಗವಂತನ ತನ್ನ ಶುದ್ಧ ಭಕ್ತನ ಭಕ್ತಿ ಸೇವೆಯನ್ನು ಮರೆಯುವುದಿಲ್ಲ. ಆ ಭಕ್ತನಿಗೆ ಒಮ್ಮೆ ಇಡೀ ಜನ್ಮವಿಟ್ಟಡಿ ಭಗವಂತನ ಭಕ್ತಿ ಸೇವೆ ಮಾಡಿದ್ದಾನೆ, ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡಿದ್ದಾನೆ, ಎಲ್ಲ ಭಕ್ತಿ ಸೇವೆಯಲ್ಲಿ ತೊಡಗಿದ್ದಾನೆ. ಆಮೇಲೆ ಅಂತ ಭಕ್ತ ನೆನಪು ಮಾಡ್ಕೊಳ್ದೇ ಇದ್ರೂ ಕೂಡ ಭಗವಂತ ಅವನನ್ನ ಮರೆಯುವುದಿಲ್ಲ. ಅದಕ್ಕೆ ಹೇಳ್ತಾನೆ, ಅದಕ್ಕೆ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಒಬ್ಬನು ಭಕ್ತಿ ಸೇವೆಯಲ್ಲಿ ತೊಡಗಿದ್ದು ಪರಮ ನೀಚ ಕೃತ್ಯಗಳನ್ನು ಎಸಗಿದ್ದರೂ ಅವನು ಸಾಧು. ಯಾಕೆ ಅವನು ಸಾಧು? ಅವನು ಸರಿಯಾದ ಒಂದು ಹಾದಿಯಲ್ಲಿದ್ದಾನೆ, ಅದಕ್ಕೆ ಅವನು ಸಾಧು. ಅದಕ್ಕೆ ಹೇಳ್ತಾರೆ, ಅಪಿಚ್ಚೆ ಸುದುರಾಚಾರೋ ಭಜತೆ ಮಾಂ ಅನನ್ಯವಾಕ್ ಸಾಧುರೇವ ಸಮಂತವ್ಯ ಸಮ್ಯಕ್ ವ್ಯವಸಿತೋ ಹಿ ಸಹ ಕ್ಷಿಪ್ರಂ ಭವತಿ ಧರ್ಮಾತ್ಮ ಶಶ್ವಚಾಂತಿಂ ನಿಗಚ್ಚತಿ ಕೌಂತೆಯ ಪ್ರತಿಜಾನೀಹಿ ಮಂ ನಮೇ ಭಕ್ತ ಪ್ರಣಶ್ಯತಿ ಅಂತ ಹೇಳಿದ್ದಾನೆ. ಅಂದ್ರೆ ಭಕ್ತರು ಅವರು ಭಕ್ತಿ ಮಾರ್ಗದಲ್ಲಿ ಇದ್ದಾನೆ. ಸೊ ಭಕ್ತಿ ಮಾರ್ಗದಲ್ಲಿದ್ದು ಸರಿಯಾದ ಮಾರ್ಗ. ಸೊ ಆ ಸರಿಯಾದ ಮಾರ್ಗದಲ್ಲಿದ್ದು ಅವನೇನಾದ್ರೂ ತಪ್ಪು ಮಾಡಿದ್ರು ಕೂಡ ಭಗವಂತ ಅವನನ್ನ ತಿದ್ದುತ್ತಾನೆ, ಅವನನ್ನ ಸರಿ ರೂಪದಲ್ಲಿ ಸರಿಯಾದ ಹಾದಿಯಲ್ಲಿ ತರ್ತಾನೆ. ಸೊ ಹಾಗಾಗಿ ಅವನು ಬೇಗನೆ ಸದಾಚಾರ ಸಂಪನ್ನನಾಗಿ ಶಾಶ್ವತವಾದ ಶಾಂತಿಯನ್ನು ಪಡೆಯುತ್ತಾನೆ. ಓ ಕುಂತಿ ಪುತ್ರ, ನನ್ನ ಭಕ್ತನಾದವನು ಎಂದೂ ಹಾಳಾಗೋದಿಲ್ಲ ಎಂದು ನೀನು ಗಟ್ಟಿಯಾಗಿ ಘೋಷಿಸು ಅಂತ ಹೇಳ್ತಾನೆ. ಅಂದ್ರೆ ಕ್ಷಿಪ್ರಂ ಭವತಿ ಧರ್ಮಾತ್ಮ ಶಾಶ್ವತ್ ಶಾಂತಿಂ ನಿಗಚ್ಚತಿ ಕೌಂತೆಯ ಪ್ರತಿಜಾನೀಹಿ ನಮೇ ಭಕ್ತ ಪ್ರಣಶತಿ. ಅರ್ಜುನ, ನೀನು ಘೋಷಣೆ ಮಾಡು, ನನ್ನ ಭಕ್ತ ಯಾವಾಗಲೂ ನಾಶವಾಗುವುದಿಲ್ಲ. ಭಕ್ತ ಇದನ್ನ ಯಾಕೆ ಹೇಳ್ತಾನೆ? ಭಕ್ತ ನಾಶವಾಗಲಿಕ್ಕೆ ಭಗವಂತ ಬಿಡೋದಿಲ್ಲ, ಭಕ್ತ ಹಾಳಾಗ್ಲಿಕ್ಕೆ ಭಗವಂತ ಬಿಡೋದಿಲ್ಲ. ಯಾಕೆ ಅಂತಂದ್ರೆ ಭಗವಂತನನ್ನು ಅವರು ಆಶ್ರಯಿಸಿರ್ತಾರೆ. ಇಲ್ಲಿ ಮತ್ತೆ ಹೇಳ್ತಾರೆ, ಭಗವಂತನನ್ನು ಆಶ್ರಯಿಸಿರುವವರು ಕೀಳು ಜಾತಿಯರು ಇರ್ಬೋದು, ಸ್ತ್ರೀಯರು ಇರ್ಬೋದು, ಶೂದ್ರ ಇರ್ಬೋದು, ಅವರಿಗೂ ಕೂಡ ಪರಮಗತಿಯನ್ನು ಹೊಂದಲಿಕ್ಕೆ ಭಗವಂತ ಅವಕಾಶ ಕೊಟ್ಟಿದ್ದಾನೆ. ಹಾಗಾಗಿ ಈ ಅನಿತ್ಯವೂ ಕಷ್ಟಕರವೂ ಆದ ಜಗತ್ತಿನಲ್ಲಿ ನನ್ನ ಭಕ್ತಿ ಸೇವೆಯಲ್ಲಿ ತೊಡಗಿರುವ ಬ್ರಾಹ್ಮಣರು, ಪುಣ್ಯವಂತರು, ಭಕ್ತರು, ರಾಜರ್ಷಿಗಳು ಎಷ್ಟು ದೊಡ್ಡವರು. ಅವರಿಗೆ ಎಲ್ಲರಿಗೂ, ಸ್ತ್ರೀಯರು, ಶೂದ್ರರು, ಅವರಿಗೆ ಕೂಡ ಅವಕಾಶ ಕೊಡ್ತಾರೆ, ಕೀಳು ಜಾತಿಯವರಿಗೂ. ಆದರೆ ಇನ್ನು ಭಗವಂತನನ್ನ ನಂಬಿಕೊಂಡಿರ್ತಕ್ಕಂತಹ ಆ ಭಕ್ತರು, ಆ ಬ್ರಾಹ್ಮಣರು, ಪುಣ್ಯವಂತರು, ರಾಜರ್ಷಿಗಳು, ಅವರಿಗೆ ಭಗವಂತ ಎಷ್ಟು ಅನುಗ್ರಹ ಕೊಡ್ಬೋದು ನಾವು ವಿಚಾರ ಮಾಡಬೇಕು. ಸೊ ಅದಕ್ಕೆ ಭಗವಂತ ಹೇಳ್ತಾನೆ, ಏನ್ ಹೇಳ್ತಾನೆ? ಮನ್ಮನಾಭವ ಮದ್ಭಕ್ತೋ ಮಧ್ಯಾಜಿ ಮಾಂ ನಮಸ್ಕುರು. ಯಾವಾಗಲೂ ನೀನು ಏನ್ ಮಾಡ್ಬೇಕು? ಮನ್ಮನಾಭವ ಮದ್ಭಕ್ತ. ನನ್ನಲ್ಲಿ ನೀನು ಮನಸ್ಸನ್ನು ನನ್ನಲ್ಲಿ ಇಡು. ಅಂದ್ರೆ ಮನಸ್ಸಲ್ಲಿ ನನ್ನಲ್ಲಿ ಇಡು ಅಂತಂದ್ರೆ ಸವೈ ಮನಃ ಕೃಷ್ಣ ಪದಾರವಿಂದ್ಯೋ, ಮನಸ್ಸನ್ನ ಭಗವಂತನಲ್ಲಿ ಇಡಬೇಕು, ಬೇರೆ ಎಲ್ಲೂ ಕೂಡ ಮನಸ್ಸು ಹೋಗ್ಲಿಕ್ಕೆ ಕೊಡಬಾರ್ದು. ಮತ್ತೆ ಭವ ಮದ್ಭಕ್ತೋ, ನನ್ನನ್ನ ನೀನು ನನ್ನ ಭಕ್ತನಾಗು. ಮಧ್ಯಾಜಿ, ನನ್ನನ್ನು ನೀನು ಪೂಜಿಸು.
ಸೊ ಹಾಗಾಗಿದ್ದರೆ ನನ್ನಲ್ಲಿ ಪೂರ್ಣವಾಗಿ ಮುಳುಗಿದ್ದರೆ ನೀನು ಖಂಡಿತವಾಗಿ ನನ್ನನ್ನು ಸೇರುವೆ. ಯಾರು ಭಗವಂತನಲ್ಲಿ ಅವರು ಮುಳುಗಿ ಹೋಗಿರ್ತಾರೆ, ಸಮಾಧಿ ಸ್ಥಿತಿಯಲ್ಲಿ ಇರ್ತಾರೆ, ಅವರು ಖಂಡಿತವಾಗಿ ಭಗವಂತನ ಸೇರ್ತಾರೆ, ಖಂಡಿತ ಅಂತ ಹೇಳ್ಕೊಟ್ಟಿದ್ದಾರೆ. ಸೊ ಆದ್ದರಿಂದ ನಾವು ಭಕ್ತರನ್ನು ಅನುಸರಿಸಬೇಕು, ಶುದ್ಧ ಭಕ್ತರನ್ನ. ಇಲ್ಲಿ ಹೇಳ್ತಾರೆ ಅಂದ್ರೆ ನಾವು ಬದ್ಧಾತ್ಮ ಸ್ಥಿತಿಯಲ್ಲಿ ಭೌತಿಕ ಪ್ರಪಂಚದಲ್ಲಿ ಇದ್ದೇವೆ, ಆದರೆ ನಾವು ಎರಡು ರೀತಿಯಲ್ಲಿ ವರ್ತಿಸಬೇಕು ಅಂತ ಹೇಳ್ತಾರೆ. ಒಂದು ದೇಹಧಾರಣೆಗೆ, ಇನ್ನೊಂದು ಆತ್ಮ ಸಾಕ್ಷಾತ್ಕಾರಕ್ಕೆ. ಅಂದ್ರೆ ನಾವೀಗ ಭೌತಿಕ ಪ್ರಪಂಚಕ್ಕೆ ಬಂದಿದ್ದೇವೆ, ನಮ್ಮ ದೇಹವನ್ನು ನಾವು ಉಳಿಸ್ಕೊಳ್ಳೇಬೇಕು. ಯಾಕೆಂದ್ರೆ ನಮಗೆ ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಳ್ಳಿಕ್ಕೆ, ನಮಗೆ ಇದೆಲ್ಲ ಮಾರ್ಗ ಮಾಡಲಿಕ್ಕೆ, ಈ ಸಾಧನ ಮಾಡಲಿಕ್ಕೆ ಈ ದೇಹ ಬೇಕು. ಸೊ ಹಾಗಾಗಿ ದೇಹ ರಕ್ಷಣೆಗಾಗಿ ನಾವು ಈ ಒಂದು ದೇಹ ಸಂಬಂಧವಾದ ಕೆಲಸವನ್ನು ನಾವು ಮಾಡಲೇಬೇಕು. ಭೌತಿಕ ಕೆಲಸ ಇದ್ದೇ ಇದೆ, ಆದರೆ ಭಕ್ತಿ ಮಾರ್ಗದಲ್ಲೂ ನಾವು ಇರಬೇಕು. ಸೊ ಎರಡು ರೀತಿಯ ಒಂದು ಕರ್ತವ್ಯ ಇರುತ್ತೆ ನಮಗೆ. ಸೊ ಭಗವದ್ ಭಕ್ತನಾಗಿ ಆತ್ಮ ಸಾಕ್ಷಾತ್ಕಾರ ಸಂಬಂಧ ಕಾರ್ಯಚಟುವಟಿಕೆಗಳನ್ನು ಮಾಡಬೇಕು. ಈಗ ಭಗವಂತ ಇದರಲ್ಲಿ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ, ಮಾಂ ಅನುಸ್ಮರ ಯುದ್ಧಚ, ಅಂದ್ರೆ ನನ್ನನ್ನು ನೀನು ಅನುಸರಿಸು, ನನ್ನನ್ನು ನೀನು ಭಗವಂತನ ಭಕ್ತಿ ಸೇವೆಯನ್ನು ಮಾಡು, ಮತ್ತು ನೀನು ಯುದ್ಧವನ್ನು ಮಾಡು. ಯುದ್ಧ ಮಾಡೋದಂದ್ರೆ ಕರ್ತವ್ಯವನ್ನು ಮಾಡು. ಅರ್ಜುನನ ಯುದ್ಧ ಮಾಡ್ತಾನೆ ಅಂದ್ರೆ ಅವನು ಕ್ಷತ್ರಿಯನಾಗಿದ್ದ, ಕರ್ತವ್ಯ ಮಾಡು. ಸೊ ಹಾಗಾಗಿ ನಾವು ತಿಳ್ಕೊಳ್ಬೇಕು, ನಮಗೆ ಎರಡು ರೀತಿಯ ಕರ್ತವ್ಯ ಇರುತ್ತೆ. ಇದು ಗೊತ್ತಿತ್ತಾ ಹರೇ ಕೃಷ್ಣ? ನಮಗೆ ಎರಡು ರೀತಿಯ ಕರ್ತವ್ಯ ಇರುತ್ತೆ ಅಂತ. ಹರೇ ಕೃಷ್ಣ. ಇಲ್ಲ ಮಾತಾಜಿ. ಎರಡು ರೀತಿಯ ಕರ್ತವ್ಯ ಇರುತ್ತೆ. ಒಂದು ಭೌತಿಕ, ಈ ಶರೀರ ಧಾರಣೆಗಾಗಿ ಭೌತಿಕ ಕೆಲಸಗಳನ್ನು, ಕಾರ್ಯಚಟುವಟಿಕೆಗಳು. ಆಮೇಲೆ ಆತ್ಮದ ಒಂದು ಉನ್ನತಿಗಾಗಿ ನಮಗೆ ಭಗವಾನ್ ಸಾಕ್ಷಾತ್ಕಾರವನ್ನು ಮಾಡ್ಕೊಳ್ಳಿಕ್ಕಾಗಿ ಭಕ್ತಿ ಕಾರ್ಯ ಚಟುವಟಿಕೆಗಳು. ಈಗ ನಮಗೆ ಈ ಭಕ್ತಿ ಕಾರ್ಯ ಚಟುವಟಿಕೆಗಳ ಬಗ್ಗೆ ಗೊತ್ತೇ ಇಲ್ಲ ಅಲ್ವಾ? ಇಲ್ಲಿ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಏಕೆಂದರೆ ಬದ್ಧಾತ್ಮನು ತನ್ನ ಹೊಟ್ಟೆಪಾಡಿನ ಕೆಲಸವನ್ನು ಬಿಡಲು ಸಾಧ್ಯವಿಲ್ಲ. ಸೊ ಅದಕ್ಕೆ ಏನ್ ಹೇಳ್ತಾರೆ ಅಂತಂದ್ರೆ, ಭಗವದ್ಗೀತೆಯಲ್ಲಿ ಹೇಳಿಲ್ಲ ಕೆಲಸ ಬಿಡು ನೀನು, ಮತ್ತೆ ನೀನು ಭಕ್ತಿ ಕಾರ್ಯವನ್ನ ಮಾಡು ಅಂತ ಹೇಳಿಲ್ಲ. ನೀನು ಮಾಮ ಅನುಸ್ಮರ ಯುದ್ಧೇಚ, ಎರಡನ್ನೂ ನಿಂಗೆ ಮಾಡ್ಬೇಕಾಗತ್ತೆ. ಯಾಕೆಂದ್ರೆ ಹೊಟ್ಟೆಪಾಡಿನ ಕೆಲಸ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ ಹರೇ ಕೃಷ್ಣ? ಹೌದು ಮಾತಾಜಿ. ಅದಕ್ಕೆ ಏನಾಗಿದೆ ಅಂದ್ರೆ, ನಮ್ಗೆ ಈಗ ನಾವು ಹೊಟ್ಟೆಪಾಡಿನ ಕೆಲಸ ತುಂಬಾ ಜಾಸ್ತಿ ಮಾಡ್ತೇವೆ, ಭಕ್ತಿ ಕಾರ್ಯ ಏನು ಮಾಡ್ತಾ ಇಲ್ಲ. ಸೊ ಇದೇನಾಗಿದೆ, ಇಂಬ್ಯಾಲೆನ್ಸ್ ಆಗ್ತದೆ. ಅದಕ್ಕೆ ನಾವು ಏನು ಮಾಡಬೇಕು, ಹೊಟ್ಟೆಪಾಡಿನ ಕೆಲಸದ ಜೊತೆಗೆ ಭಕ್ತಿ ಸೇವೆ ಮಾಡಬೇಕು. ಆಮೇಲೆ 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 ಭಕ್ತಿ ಸೇವೆ ಕೆಲಸ ಇಷ್ಟು ಹೆಚ್ಚಾಗಬೇಕು ಜೀವನದ ಕೊನೆಯಲ್ಲಿ ಅಂತಂದ್ರೆ ಬರೇ ಭಕ್ತಿ ಕಾರ್ಯ. ಸೊ ಹಾಗಾಗಿ ಇಲ್ಲಿ ಆವಾಗ ಭಗವಂತನ ಲೋಕಕ್ಕೆ ಹೋಗ್ಲಿಕ್ಕೆ ಸಾಧ್ಯ. ಸೊ ಹಾಗಾಗಿ ಇಲ್ಲಿ ಏನು ಹೇಳ್ತಾರೆ, ಭಕ್ತಿ ಸೇವೆಯ ಕಾರ್ಯವನ್ನು ಹೆಚ್ಚು ಮಾಡುತ್ತಾ ಹೋದಂತೆ ಹೊಟ್ಟೆಪಾಡಿಗಾಗಿ ಮಾಡುವ ಕೆಲಸಗಳು ಕಡಿಮೆ ಆಗಿ ಹೋಗುತ್ತವೆ. ಸೊ ಹೊಟ್ಟೆಪಾಡಿಗಾಗಿ ನಾವು ಮಾಡ್ತಾ ತುಂಬ ಕೆಲಸ ಮಾಡ್ತಾ ಇದ್ದೇವೆ. 99% ಹೊಟ್ಟೆಪಾಡಿಗಾಗಿ ಮಾಡ್ತಾ ಇದ್ದೇವೆ, 1% ಮಾಡ್ತಾ ಇಲ್ಲ. ಅದನ್ನು ಸ್ಲೋಲಿ ಜಾಸ್ತಿ ಮಾಡ್ತಾ ಹೊಟ್ಟೆಪಾಡಿನ ಕೆಲಸ ಇಷ್ಟು, ಭಗವಂತನ ಕೆಲಸ ಇಷ್ಟು. ಆಮೇಲೆ ನಮಗೆ ಹೇಗೆ ನಾವು ಭಕ್ತಿಯಲ್ಲಿ ಮುಂದುವರೆದಾಗ ಆ ಭಕ್ತಿ ಸೇವಾ ಕಾರ್ಯ ಹೆಚ್ಚಾಗ್ತಾ ಹೋಗ್ತದೆ. ಸೊ ಹಾಗಾಗಿ ಇದನ್ನು ತಿಳ್ಕೊಳ್ಬೇಕು. ಭಕ್ತಿ ಸೇವೆಯ ಪ್ರಮಾಣ ಸರಿಯಾದ ಹಂತವನ್ನು ಎಲ್ಲಿಯವರೆಗೆ ತಲುಪುವುದಿಲ್ಲವೋ ಅಲ್ಲಿಯವರೆಗೆ ಆಗೊಮ್ಮೆ ಈಗೊಮ್ಮೆ ಲೌಕಿಕ ಪ್ರವೃತ್ತಿ ಇರುತ್ತೆ. ನಮಗೆ ಭಕ್ತಿ ಸೇವೆ ಹಂತದಲ್ಲಿ ನಾವು ಮುಂದುವರಿದೆ ಹೋದರೆ ನಮಗೆ ಲೌಕಿಕ ವಿಚಾರಗಳು, ಲೌಕಿಕದಿಂದ ಪ್ರವೃತ್ತಿ ಇದ್ದೇ ಇರುತ್ತೆ ಅಲ್ವಾ? ಆದರೆ ಈ ಲೌಕಿಕತೆ ಬಹಳ ಕಾಲ ಮುಂದುವರಿಯುವುದಿಲ್ಲ. ಈ ಭೌತಿಕದಲ್ಲಿ ಅಂದ್ರೆ ಕಾರ್ಯಗಳನ್ನ ಹೆಚ್ಚು ಮಾಡ್ತಾ ಇರೋದು, ಅದು ಭಕ್ತನಾದವನಿಗೆ ಬಹಳ ಕಾಲ ಇರೋದಿಲ್ಲ. ಯಾಕಂದ್ರೆ ಭಗವಂತನ ಕೃಪೆಯಿಂದ ಅಂತ ಅಪರಿಪೂರ್ಣತೆಗಳು ಬಲು ಬೇಗ ಕೊನೆಗೊಳ್ಳುತ್ತವೆ. ಸೊ ಹಾಗಾಗಿ ಯಾರು ಭೌತಿಕದಲ್ಲಿ ಹೆಚ್ಚಿನ ಇಚ್ಛೆ ಇಟ್ಕೊಂಡಿದ್ರು ಅವರಿಗೆ ಭಗವಂತನ ಅನುಗ್ರಹ ಉಂಟಾಗಿ ಭೌತಿಕದ ಇಚ್ಛೆ ಕಡಿಮೆ ಆಗ್ತಾ ಹೋಗುತ್ತೆ, ಭಗವಂತನ ಸೇವೆ ಹೆಚ್ಚಾಗ್ತಾ ಹೋಗುತ್ತೆ. ಆದ್ದರಿಂದ ಭಕ್ತಿ ಸೇವೆಯ ಮಾರ್ಗವೇ ಸರಿಯಾದ ಮಾರ್ಗ. ಸೊ ಹಾಗಾಗಿ ಭಕ್ತಿ ಸೇವೆಯ ಮಾರ್ಗಕ್ಕೆ ಯಾರು ಬಂದಿದ್ದಾನೆ, ಅವನು ಸರಿಯಾದ ಮಾರ್ಗದಲ್ಲಿದ್ದಾನೆ. ಸೊ ಹಾಗಾಗಿ ಒಬ್ಬನು ಸರಿಯಾದ ಮಾರ್ಗದಲ್ಲಿದ್ದರೆ ಯಾವಾಗಲೂ ಒಮ್ಮೊಮ್ಮೆ ಲೌಕಿಕ ಬುದ್ಧಿ ಉಂಟಾದರೂ ಅದು ಆತ್ಮ ಸಾಕ್ಷಾತ್ಕಾರದ ಪ್ರಗತಿಗೆ ಅಡ್ಡಿ ಉಂಟು ಮಾಡುವುದಿಲ್ಲ. ಯಾಕೆಂದ್ರೆ ಭೌತಿಕದಲ್ಲಿ ಸ್ವಲ್ಪ ಇರ್ತೇವೆ ನಾವು, ಭೌತಿಕದಲ್ಲಿ ಆದರೆ ಹೆಚ್ಚಿರ್ತೇವೆ. ಆದರೆ ಭಗವಂತನ ಭಕ್ತಿ ಸೇವೆ ಮಾಡ್ಲಿಕ್ಕೆ ಶುರು ಮಾಡಿದಾಗ ಆ ಭಗವಂತ ಆ ಅಡ್ಡಿಗಳನ್ನ ತೆಗೆದು ಬಿಡ್ತಾನೆ. ಸೊ ಹಾಗಾಗಿ ಮಾಡ್ತಾ ಇರಬೇಕು ನಾವು. ಇದನ್ನು ನಾವೇನು ಭಕ್ತಿಗೆ ಬಂದಿದ್ದೇವೆ ಇದನ್ನು ನಾವು ನಿರಂತರವಾಗಿ ಮಾಡ್ತಾ ಮುಂದುವರಿಸ್ತಾ ಹೋಗಬೇಕು. ಆದರೆ ನಿರಾಕಾರವಾದಿಗಳಿಗೆ ಈ ಸೌಲಭ್ಯ ಸಿಕ್ಕೋದಿಲ್ಲ, ಭಗವಂತನ ಅನುಗ್ರಹ. ಯಾಕೆಂದ್ರೆ ಅವರು ಅವರು ನಿರಾಕಾರ ಅಂತ ಹೇಳ್ತಾರೆ. ಬ್ರಹ್ಮಜ್ಯೋತಿ ಆ ಒಂದು ನಿರಾಕಾರಕ್ಕೆ ಅವರು ಅಂಟ್ಕೊಬಿಟ್ಟಿದ್ದಾರೆ.
ಸೊ ಹಾಗಾಗಿ ಅವರು ಆ ಬ್ರಹ್ಮಜ್ಯೋತಿಯನ್ನು ಭೇದಿಸಿಕೊಂಡು ಭಗವಂತ ಲೋಕಕ್ಕೆ ಹೋಗಲಿಕ್ಕೆ ಅವರಿಗೆ ಸಾಧ್ಯವಾಗೋದಿಲ್ಲ. ಅವರು ಏನು ಮಾಡ್ತಾರೆ, ಅವರು ಸುಮ್ಮನೆ ಶಬ್ದಾರ್ಥ ಅದನ್ನೆಲ್ಲ ಹೇಳ್ಕೊಂಡು ಅವರು ಅಂದರೆ ಎಲ್ಲ ವೇದಗಳನ್ನು ಓದ್ತಾ ಅವರು ಈ ರೀತಿಯ ಮಾನಸಿಕ ಅಂದರೆ ಊಹಾಪೋಹಗಳನ್ನು ಮಾಡ್ತಾ ಇರ್ತಾರೆ. ಹಾಗಾಗಿ ನಿರಾಕಾರವಾದ ಹೇಳೋದು ತುಂಬ ಕಷ್ಟ. ಅದಕ್ಕೇನು ಹೇಳ್ತಾರೆ ಅಂತಂದರೆ ಕ್ಲೇಶೋ ಅಧಿಕತರಸ್ತೇಷಾಂ ಅವ್ಯಕ್ತಾಸಕ್ತ ಚೇತಸಾಂ ಅವ್ಯಕ್ತಾಯ ಗತಿರ್ ದುಃಖಂ ದೇಹವದ್ಭಿರವಾಪ್ಯತೆ. ದೇಹಧಾರಿಗಳಾದವರಿಗೆ ಭಗವಂತ ನಿರಾಕಾರ ದೇವರು ಅದನ್ನು ಮಾಡಿ ಬಹಳ ಕಷ್ಟ ಆಗ್ತದೆ ಅಂತೆ, ಕ್ಲೇಶ ಆಗ್ತದೆ ಅಂತೆ. ಸೊ ಅದಕ್ಕೆ ತುಂಬ ಸುಲಭ ಭಕ್ತಿ ಮಾರ್ಗ ಇದನ್ನು. ಸೊ ಅದಕ್ಕೆ ಹೇಳ್ತಾರೆ ಭಗವಂತನ ಸಲ್ಲಿಸುವ ಭಕ್ತಿಯಲ್ಲಿ ಭಕ್ತನು ಮೂಲಭೂತವಾಗಿ 9 ದಿವ್ಯ ಕಾರ್ಯ. ಆ 9 ದಿವ್ಯ ಕಾರ್ಯ ಯಾವುದು? ಶ್ರವಣಂ, ಕೀರ್ತನಂ, ವಿಷ್ಣು ಸ್ಮರಣಂ, ಪಾದ ಸೇವನಂ, ಅರ್ಚನಂ, ವಂದನಂ, ದಾಸ್ಯಂ, ಸಖ್ಯಂ, ಆತ್ಮನಿವೇದನಂ. ಇದನ್ನು ಮಾಡ್ತಾರೆ, ಇದನ್ನೇ ಹೇಳ್ತಾ ಇದ್ದಾರೆ. ಏನು ಭಕ್ತಿ ಸೇವೆ? ಭಕ್ತಿ ಸೇವೆ ಅಂದರೆ ಏನು ಅಂತ ಅರ್ಥ ಆಗೋದಿಲ್ಲ ಅಲ್ವಾ? ನಮಗೆ ಕುತೂಹಲ ಇರುತ್ತೆ ಅಲ್ವಾ? ಹರೇ ಕೃಷ್ಣ, ಕೇಳ್ತಾ ಉಂಟಾ? ಕೇಳ್ತಾ ಹೌದು ಇದೆ ಮಾತಾಜಿ. ಮಾತಾಜಿ, ಕೇಳ್ತಾ ಇದೆ. ಗೊಂದಲ ಉಂಟಾಗತ್ತೆ ನಮಗೆ ಭಕ್ತಿ ಸೇವೆ ಅಂದ್ರೆ ಏನು ಅಂತ. ಅಂದ್ರೆ ಭಕ್ತಿ ಸೇವೆ ಅಂದ್ರೆ ಇದು 9 ವಿಚಾರಗಳು. ಅಂದ್ರೆ ಭಗವಂತನ ಬಗ್ಗೆ ಕೇಳೋದು. ಭಗವಂತನ ಬಗ್ಗೆ ಈಗ ನಾವೀಗ ಕೇಳ್ತಾ ಇದ್ದೇವಲ್ಲ, ಶ್ರವಣ. ಸೊ ಶ್ರವಣ, ಭಗವಂತನ ಬಗ್ಗೆ ಕೇಳೋದು. ಭಗವಂತನನ್ನು ಸ್ತುತಿಸುವುದು, ಕೀರ್ತನ. ಅಂದ್ರೆ ಕೀರ್ತನ ಅಂದ್ರೆ ಹರೇ ಕೃಷ್ಣ ಮಹಾಮಂತ್ರವನ್ನ ನಾವು ಹೇಳುವುದು. ಮತ್ತೆ ಈ ಭಗವದ್ಗೀತೆ ಭಾಗವತವನ್ನು ನಾವು ಸ್ವತಃ ಓದುವುದು, ಅದು ಸ್ತುತಿಸುವುದು. ಭಗವಂತನ ಹಾಡುಗಳನ್ನು, ಪ್ರಾರ್ಥನೆಗಳನ್ನು ಹೇಳುವುದು. ಭಗವಂತನನ್ನು ನೆನೆಯುವುದು, ನೆನಪಿಸಿಕೊಳ್ಳೋದು. ನಾವು ಏನು ಭಗವಂತನ ಬಗ್ಗೆ ಕೇಳಿದ್ದೇವೆ, ನಾವು ಭಗವಂತನ ಬಗ್ಗೆ ಏನು ಕೀರ್ತನೆ ಮಾಡಿದ್ದೇವೆ ಅದನ್ನು ನಾವು ನೆನಪಿಸಿಕೊಳ್ಳೋದು. ಭಗವಂತನ ಪಾದಾರವಿಂದಗಳ ಸೇವೆ ಮಾಡೋದು ಅಂದರೆ ಭಗವಂತನ ಭಕ್ತಿ ಸೇವೆ ಮಾಡೋದು. ಭಗವಂತನ ಮತ್ತು ಭಗವದ್ ಭಕ್ತರ ಸೇವೆ ಮಾಡೋದು. ಸೊ ದೇವಸ್ಥಾನಗಳಿಗೆ ಹೋಗಿ ಸೇವೆ ಮಾಡೋದು, ಭಗವದ್ ಭಕ್ತರ ವೈಷ್ಣವರ ಸೇವೆ ಮಾಡೋದು ಅದ್ರಲ್ಲಿ ಬರುತ್ತೆ. ಭಗವಂತನನ್ನು ಪೂಜಿಸುವುದು ಅಂದರೆ ಭಗವಂತನಿಗೆ ಪೂಜೆ ಅರ್ಚನೆ ಮಾಡೋದು, ವಿಗ್ರಹಾರಾಧನೆ. ಭಗವಂತನಿಗೆ ಪ್ರಾರ್ಥನೆ ಮಾಡೋದು. ಎಷ್ಟು ಪ್ರಾರ್ಥನಾ ಶ್ಲೋಕಗಳಿವೆ ಭಗವಂತನ ಬಗ್ಗೆ. ಭಗವಂತನಿಗೆ ಸೇವೆ ಮಾಡುವುದು, ಭಗವಂತನೊಡನೆ ಸಾಹಚರ್ಯ ಮತ್ತು ಎಲ್ಲವನ್ನು ಭಗವಂತನಿಗೆ ಅರ್ಪಿಸಿ. ಇವೆಲ್ಲ ಹೈ ಲೆವೆಲ್ಲು. ಯಾವ್ದು ಹೇಳಿ? ಭಗವಂತನ ದಾಸ್ಯ, ಸಖ್ಯ ಮತ್ತು ಆತ್ಮನಿವೇದನ. ಈಗ ನಮಗೆ ಆರಂಭಿಕ ಭಕ್ತರಿಗೆ ನಮಗೆ ಶ್ರವಣ, ಕೀರ್ತನ ಮತ್ತೆ ಸ್ಮರಣ ಇದು ಬಹಳ ಮುಖ್ಯ. ಅಂದರೆ ಅರ್ಚನ, ವಂದನ ಇದೆಲ್ಲ ಬಹಳ ಮುಖ್ಯ. ಆರಂಭಿಕ ಭಕ್ತರಿಗೆ 3: ಶ್ರವಣ, ಕೀರ್ತನ, ಸ್ಮರಣ. ಇದು 9 ಭಕ್ತಿ ಸೇವಾ ತತ್ವಗಳು. ಇದನ್ನು ಪಾಲಿಸಿದರೆ ಭಕ್ತನು ಸದಾ ಭಗವಂತನ ಸಂಪರ್ಕದಲ್ಲಿ ಇರ್ಬೋದು. ಈಗ ಭಗವಂತನ ಬಗ್ಗೆ ಶ್ರವಣ ಮಾಡ್ತಾ ಇದ್ದೇವೆ ಅಂದರೆ ನಾವು ಭಗವಂತನ ಸಂಪರ್ಕದಲ್ಲಿ ಇದ್ದೇವೆ. ಸೊ ಭಗವಂತನ ಬಗ್ಗೆ ನಾವು ಕೀರ್ತನೆ ಮಾಡ್ತಾ ಇದ್ದೇವೆ ಅಂದರೆ ಭಗವಂತನ ಸಂಪರ್ಕದಲ್ಲಿ ಇದ್ದೇವೆ. ಸೊ ಭಗವಂತನ ನೆನಪಿಸ್ಕೊಳ್ತೇವೆ ಅಂದರೆ ಅವನ ಸಂಪರ್ಕದಲ್ಲಿದ್ದೇವೆ. ನಮಗೆ ಏನಾಗಿದೆ ಅಂದರೆ ಈಗ ಭಗವಂತನ ಬಗ್ಗೆ ನಾವು ಸಂಪರ್ಕವನ್ನು ಕಳ್ಕೊಂಡ್ಬಿಟ್ಟಿದ್ದೇವೆ. ಆ ಸಂಪರ್ಕವನ್ನು ನಾವು ಮರುಸ್ಥಾಪಿಸಲಿಕ್ಕೆ ಇದೆಲ್ಲ ಸಹಾಯ. ಸೊ ಇದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ ಎಲ್ಲದಕ್ಕೂ ಕೂಡ. ಪರೀಕ್ಷಿತ್ ಮಹಾರಾಜ ಶ್ರವಣ ಅಂದರೆ ಭಾಗವತ ಶ್ರವಣ ಮಾಡಿ ಆ ಪರೀಕ್ಷಿತ್ ಮಹಾರಾಜ ಅಪೇಕ್ಷಿತ ಫಲವನ್ನು, ಭಗವಂತನ ಲೋಕವನ್ನು ಪಡ್ಕೊಂಡ. ಆಮೇಲೆ ಭಾಗವತ ಪ್ರವಚನಕಾರದ ಶುಕದೇವ ಗೋಸ್ವಾಮಿಯವರು ಭಗವಂತನನ್ನು ಸ್ತುತಿಸುವುದರಿಂದ ಸಿದ್ಧಿ ಪಡ್ಕೊಂಡ್ರು. ಸೊ ಅವರು ಭಾಗವತವನ್ನು ಹೇಳಿ ಪ್ರವಚನ ಮಾಡಿ ಅವರು ಭಗವಂತನ ಲೋಕವನ್ನು ಪಡ್ಕೊಂಡ್ರು. ಆಮೇಲೆ ಭಗವಂತನನ್ನು ಪೂಜೆ ಮಾಡಿ ಅಕ್ರೂರ ತನ್ನ ಭಗವಂತನನ್ನು ಪಡ್ಕೊಂಡ, ಅಪೇಕ್ಷಿತ ಫಲವನ್ನು ಪಡೆದ. ಭಗವಂತನ ಸ್ಮರಣೆ ಮಾಡಿ ಪ್ರಹ್ಲಾದ ಮಹಾರಾಜ ಯಾವಾಗಲೂ ನಿರಂತರವಾಗಿ ಭಗವಂತನ ಸ್ಮರಣೆ ಮಾಡ್ತಾ ಇದ್ದ. ಸೊ ಹಾಗಾಗಿ ಭಗವಂತನ ದರ್ಶನ ಆಯಿತು. ನರಸಿಂಹ ದೇವರು ಅವತಾರವನ್ನೇ ಭಗವಂತ ನರಸಿಂಹಾವತಾರವನ್ನು ತೆಗೆದ ಪ್ರಹ್ಲಾದನಿಗಾಗಿ. ಆಮೇಲೆ ಪೃಥು ಮಹಾರಾಜ ಪೂಜೆ ಮಾಡಿ ಸಿದ್ಧಿ ಪಡೆದನು. ಆಮೇಲೆ ಲಕ್ಷ್ಮೀದೇವಿ ಸದಾ ಯಾವಾಗಲೂ ಭಗವಂತನ ಆ ಪಾದಗಳನ್ನು ಒತ್ತುತ್ತಾ ಸೇವೆ ಮಾಡ್ತಾ ಇರ್ತಾಳೆ. ಹಾಗಾಗಿ ಲಕ್ಷ್ಮೀದೇವಿ ಸಿದ್ಧಿ ಪಡೆದಳು. ಸೊ ಭಗವಂತನ ಸೇವೆ ಮಾಡೋದರಿಂದ ಹನುಮಂತನಿಗೆ ಶ್ರೀರಾಮನ ಇಷ್ಟಾರ್ಥ ಸಿದ್ಧಿಸಿತು. ಎಲ್ಲರಿಗೂ ಕೂಡ ಇದು ಗೊತ್ತಿದೆ. ಹನುಮಂತ ಯಾವಾಗಲೂ ಶ್ರೀರಾಮನ ಸೇವೆ ಮಾಡ್ತಾನೆ. ಸೊ ಇದು ಸಖ್ಯ, ಇದು ದಾಸ್ಯ ಮತ್ತೆ ಸಖ್ಯ, ಗೆಳೆತನ. ಸೊ ಅರ್ಜುನನ ಗೆಳೆತನದಿಂದ ಅವನಿಗೆ ಇಷ್ಟಾರ್ಥ ಸಿದ್ಧಿ ಆಯಿತು. ಆಮೇಲೆ ಬಲಿ ಮಹಾರಾಜ ತನ್ನ ಸರ್ವಸ್ವವನ್ನು ಅವನು ಸರ್ವಸ್ವವನ್ನು ಭಗವಂತನಿಗೆ ಕೊಟ್ಟಿದ್ದಾನೆ, ಅದು ವಾಮನ ದೇವರಿಗೆ. ಸೊ ಹಾಗಾಗಿ ಇದು ಕೂಡ ನಾವು ತಿಳ್ಕೊಳ್ಬೇಕು. ಇದ್ರ ಜೊತೆಗೆ ಅಂಬರೀಷ್ ಮಹಾರಾಜ ಅವನು ಕೂಡ ನವವಿಧ ಭಕ್ತಿಯನ್ನ ಮಾಡಿದ್ದಾರೆ. ಸೊ ಹಾಗಾಗಿ ಆಮೇಲೆ ಶ್ರೀಮದ್ ಭಾಗವತ ಅಂತಂದ್ರೆ ಇದು ಎಲ್ಲ ವೈದಿಕ ಸಾಹಿತ್ಯದ ಪಕ್ವ ಫಲ. ಅದರಿಂದ ಈ ಶ್ರೀಮದ್ ಭಾಗವತವನ್ನು ನಾವು ಕೇಳಬೇಕು, ನಾವು ಭಗವಂತನ ಬಗ್ಗೆ ಕೇಳಬೇಕು ಅಂತ ಇಲ್ಲಿ ನಮಗೆ ಶ್ರೀಲ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಯಾಕೆಂತಂದ್ರೆ ಈ ಪರೀಕ್ಷಿತ್ ಮಹಾರಾಜ ಭಾಗವತವನ್ನು ಕೇಳಿಕೊಂಡೇ, ಶ್ರೀಮದ್ ಭಾಗವತವನ್ನು ಕೇಳಿಕೊಂಡೇ ಅವನು ಭಗವಂತನ ಲೋಕವನ್ನ ಪಡ್ಕೊಂಡ. ಮತ್ತೆ ಇದನ್ನ ಶುಕದೇವನಿಂದ ಪರೀಕ್ಷಿತ್ ಮಹಾರಾಜನು ಶುಕದೇವನಿಂದ ಏಕೆ ಕೇಳಿ ತಿಳಿದುಕೊಂಡನೆಂದರೆ ಆ ಕಾಲದ ಯೋಗಿಗಳಲ್ಲೆಲ್ಲ ಶುಕದೇವನು
ಶುಕದೇವ ಗೋಸ್ವಾಮಿಯರು ಶ್ರೇಷ್ಠ ಯೋಗಿಯಾಗಿದ್ದ. ಆಮೇಲೆ ಪರೀಕ್ಷಿತ್ ಮಹಾರಾಜ ಕೇಳ್ತಾರೆ, ಏನು ಸಾಯುವಾಗ ಪ್ರತಿಯೊಬ್ಬನ ಕರ್ತವ್ಯ ಏನು ಅಂತ ಕೇಳ್ತಾರೆ ಪ್ರಶ್ನೆ. ಸಾಯುವ ಮನುಷ್ಯ ಇನ್ನೇನು ಸಾಯುವ ಹತ್ತಿರ ಬಂದಿದೆ, ಏನು ಮಾಡಬೇಕು? ಈ ಪ್ರಶ್ನೆ ಎಲ್ಲರಿಗೂ ಬರುತ್ತೆ ಅಲ್ವಾ? ಹರೇ ಕೃಷ್ಣ. ಹೌದು ಮಾತಾಜಿ, ನಮ್ಮ ಕರ್ತವ್ಯ ಏನು ಮತ್ತು ಇತರರ ಯಾಕೆ ಅಂತಂದ್ರೆ ಸಾವು ಯಾವಾಗ ಬರ್ತದೆ ಯಾರಿಗೆ ಗೊತ್ತಿಲ್ಲ. ವಯಸ್ಸಾಗಿ ಸಾಯುವುದು ಒಂದೇ ಅಲ್ಲ, ಮನುಷ್ಯ ಏನಾದ್ರೂ ಆಪತ್ತು ಬಂದು ಅವನು ಯಾವಾಗ ಬೇಕಾದ್ರೂ ಸಾಯ್ಬೋದು ಅಲ್ವಾ? ಸಾವು ಯಾರಿಗೆ ಬರುತ್ತೆ ಅಂತ ಗೊತ್ತಿದ್ಯಾ? ಇಲ್ಲ. ಇಲ್ಲ ಮಾತಾಜಿ. ನಾವೀಗ ಕೃಷ್ಣ ಪ್ರಜ್ಞೆಗೆ ಬಂದಿದೀವಿ, ನಮ್ಗೆ ಗೊತ್ತಾಗಿದೆ. ಭಕ್ತರಲ್ಲದವ್ರಿಗೆ ಪರಿಸ್ಥಿತಿ ಏನು ಮಾತಾಜಿ? ಅವರ ಕರ್ತವ್ಯ ಏನು ಮಾತಾಜಿ? ಅವರನ್ನು ಭಕ್ತಿಗೆ ತರಬೇಕು, ಅವರಿಗೆ ಭಕ್ತಿಗೆ ಬರಲಿಕ್ಕೆ ನಾವು ಸಹಾಯ ಮಾಡಬೇಕು ಅಷ್ಟೇ. ಸೊ ಅದಕ್ಕೆ ನಾವು ಇದನ್ನೆಲ್ಲ ಕಲಿಯೋದು ಯಾಕೆ? ಬೇರೆ ಜನರಿಗೆ ಅಂದರೆ ಅವರು ಒಂದು ಅಜ್ಞರಾಗಿರ್ತಾರೆ, ಅವರನ್ನು ಭಕ್ತಿ ಮಾರ್ಗಕ್ಕೆ ತರಬೇಕು. ಅದನ್ನೇ ಶ್ರೀ ಚೈತನ್ಯ ಮಹಾಪ್ರಭುಗಳು ಹೇಳಿದ್ದಾರೆ. ಭಾರತ ಭೂಮಿತ ಜನ್ಮ ಹೇಳ ಯಾರ, ಜನ್ಮ ಸಾರ್ಥಕ ಕರ ಪರ ಉಪಕಾರ. ನಾವು ಆತ್ಮ ಸಾಕ್ಷಾತ್ಕಾರ ಮಾಡ್ಕೋಬೇಕು, ನಾವು ಭಗವಂತನ ಬಗ್ಗೆ ತಿಳ್ಕೊಳ್ಬೇಕು, ನಾವು ಆ ಒಂದು ಆಧ್ಯಾತ್ಮಿಕವನ್ನು ನಾವು ಪಡ್ಕೊಳ್ಬೇಕು, ಅದನ್ನು ನಾವು ಇನ್ನೊಬ್ಬರಿಗೆ ಕೊಡಬೇಕು, ಆಗ ಸಾಧ್ಯ. ಸೊ ಅದಕ್ಕೆ ಹೇಳ್ತಾರೆ ಯಾರದೇಕ ತಾರಕಃ ಕೃಷ್ಣೋಪದೇಶ ಅಂತ. ಎಲ್ಲರಿಗೂ ಕೂಡ ಕೃಷ್ಣೋಪದೇಶವನ್ನು ಕೊಡಬೇಕು. ಯಾಕೆಂದ್ರೆ ಬದ್ಧ ಜೀವಿಗಳಿಗೆ ಉದ್ಧಾರ ಮಾಡಲಿಕ್ಕೆ ನಾವು ಕೂಡ ಸಹಾಯ ಮಾಡಬೇಕು. ತಸ್ಮಾತ್ ಭಾರತ ಸರ್ವಸ್ವ ಭಗವಾನೀಶ್ವರೋ ಹರಿಹಿ ಶ್ರೋತವ್ಯ ಕೀರ್ತಿತವ್ಯಶ್ಚ ಸ್ಮರ್ತವ್ಯಶ್ಚ ಇಚ್ಛತಾ ಭಯಂ. ಸೊ ಹಾಗಾಗಿ ಸಾವಿನ ಭಯ ಇರುತ್ತೆ. ಸೊ ಅದಕ್ಕೆ ಆ ಕಳವಳ ಭಯ ಇದರಿಂದ ನಾವು ಮುಕ್ತರಾಗಬೇಕು ಅಂತಂದ್ರೆ ಏನ್ ಮಾಡಬೇಕು? ಎಲ್ಲರ ನಿಯಾಮಕನು, ಸಕಲ ಕಷ್ಟಗಳ ಪರಿಹಾರಕನು, ಸಕಲ ಜೀವಿಗಳ ಪರಮಾತ್ಮನೂ ಆಗಿರುವ ದೈವೋತ್ತಮ ಪರಮಪುರುಷನ ಬಗ್ಗೆ ಸದಾ ಶ್ರವಣ ಮಾಡಬೇಕು, ಸ್ತುತಿಸಬೇಕು ಮತ್ತು ಸ್ಮರಿಸಬೇಕು. ನಮಗೆ ಎಲ್ಲ ಕಳವಳ ಭಯ ಇದರಿಂದ ನಾವು ಮುಕ್ತಿ ಹೊಂದಬೇಕು ಅಂತಂದ್ರೆ ಯಾವಾಗಲೂ ಆ ಭಗವಂತ, ಯಾಕೆಂತಂದ್ರೆ ಆ ಭಗವಂತ ಎಲ್ಲರ ಕಷ್ಟಗಳನ್ನು ಪರಿಹಾರ ಮಾಡ್ತಕ್ಕಂಥವನು ಭಗವಂತ. ಅವನು ಎಲ್ಲರಿಗೂ ಕೂಡ ಕಂಟ್ರೋಲ್ ಮಾಡೋವನು ಭಗವಂತ. ಸೊ ಅಂತಹ ಭಗವಂತನ ಬಗ್ಗೆ ನಾವು ಶ್ರವಣ ಮಾಡಬೇಕು, ಕೇಳ್ತಾ ಇರಬೇಕು. ಮತ್ತೆ ಭಗವಂತನನ್ನು ಸ್ತುತಿಸಬೇಕು, ನಾವು ಹಾಡಿ ಹೊಗಳಬೇಕು ಭಗವಂತನನ್ನ, ಮತ್ತೆ ಭಗವಂತನ ಬಗ್ಗೆ ಸ್ಮರಿಸಬೇಕು. ಆದ್ರೆ ಏನ್ ಹೇಳ್ತಾರೆ ಶ್ರೀಲ ಪ್ರಭುಪಾದ ಏನ್ ಹೇಳ್ತಾ ಇದ್ದಾರೆ? ಈ ಸಮಾಜದಲ್ಲಿ ಜನ, ಈಗ ನೀವು ಹೇಳಿದ್ರಲ್ವಾ ಮಾತಾಜಿ ಒಬ್ರು, ಸೊ ಸಮಾಜದಲ್ಲಿ ಜನ ಏನ್ ಮಾಡ್ತಾ ಇದ್ದಾರೆ? ನಿದ್ರಾ ಮತ್ತು ಮೈಥುನಗಳಲ್ಲಿ ಅವರು ತೊಡಗಿದ್ದಾರೆ. ಹಗಲಿನಲ್ಲಿ ಸಾಧ್ಯವಾದಷ್ಟು ಹಣ ಸಂಪಾದನೆ ಮಾಡ್ತಾರೆ ಮತ್ತು ಅಂಗಡಿ ಮುಗ್ಗಟ್ಟುಗಳಿಂದ ಸಾಮಾನು ತರುವುದರಲ್ಲಿ ನಿರತರಾಗಿರ್ತಾರೆ. ಅವರಿಗೆ ರಾತ್ರಿ ವೇಳೆಯಲ್ಲಿ ನಿದ್ರಾ ಮತ್ತು ಮೈಥುನ. ಸೊ ಹಾಗಾಗಿ ಅವರಿಗೆ ದೇವೋತ್ತಮ ಪರಮ ಪುರುಷನ ಬಗ್ಗೆ ಮಾತಾಡ್ಲಿಕ್ಕಾಗ್ಲಿ, ಕೇಳಿ ತಿಳಿದುಕೊಳ್ಳಕ್ಕಾಗ್ಲಿ ಸ್ವಲ್ಪವೂ ಪುರುಷತ್ತಿಲ್ಲ ಅಲ್ವಾ? ನೀವು ಯಾರನ್ನಾದ್ರೂ ಕೇಳಿ ನಂಗೆ ಟೈಮ್ ಇಲ್ಲ ಅಂತ ಹೇಳ್ತಾರೆ ಅಲ್ವಾ? ಈ ಸಮಯ ಇಲ್ಲ ಹೇಳೋದು ಒಂದು ರೀತಿ ಅದು ಕ್ರಾನಿಕ್ ಡಿಸೀಸ್ ಇದ್ದಂಗೆ, ಅಂದ್ರೆ ತುಂಬಾ ಕಾಲದ ಇರುವ ರೋಗದಂತೆ. ಎಲ್ಲರಿಗೂ ಅದು ಸಮಸ್ಯೆ, ನನಗೆ ಸಮಯ ಇಲ್ಲ, ಯಾರು ಬೇಕಾದ್ರೂ ಕೇಳಿ ಸಮಯ ಇಲ್ಲ. ಅದಕ್ಕೆ ಹೇಳ್ತಾರೆ ನಿದ್ರೆಯ ಹ್ರಿಯತೆ ನಕ್ತಂ ವ್ಯವಾಯೇನ ಚ ಭಾವಯ ದಿವಾಚ ಅರ್ಥೇ ಹಯ ರಾಜನ್ ಕುಟುಂಬ ಭರಣೇನ ವಾ. ಸೊ ಹಾಗಾಗಿ ಈ ಗೃಹ ಮೇಧಿಗಳು ಅಂದ್ರೆ ಗೃಹಸ್ಥ ಆಶ್ರಮದಲ್ಲಿ ಇರೋರಲ್ಲ, ಗೃಹ ಮೇಧಿಗಳು ಅಂದ್ರೆ ಅವರು ಇಂದ್ರಿಯ ಸುಖದಲ್ಲಿ ಇಟ್ಕೊಂಡಿರ್ತಾರೆ, ತುಂಬ್ಕೊಂಡ್ಬಿಟ್ಟಿರ್ತಾರೆ, ಅದರೊಳಗೆ ಇಂದ್ರಿಯ ಸುಖದಲ್ಲೇ ಮಗ್ನರಾಗಿರ್ತಾರೆ. ಸೊ ಅವರಿಗೆ ಏನಾಗುತ್ತೆ? ಹಗಲಿನ ವೇಳೆ ಹಣ ಸಂಪಾದನೆ, ಕೆಲಸಕ್ಕೆ ಹೋಗ್ಬೇಕು, ಆಮೇಲೆ ಕುಟುಂಬ ಪಾಲನೆ. ಸೊ ರಾತ್ರಿಯ ವೇಳೆ ನಿದ್ರೆ ಮತ್ತು ಮೈಥುನ, ಇದರಿಂದ ಜೀವನ ಕಳೆದು ಹೋಗ್ಬಿಡುತ್ತೆ. ಅವರಿಗೆ ದೇವರು ಅವರ ಬಗ್ಗೆ ತಿಳ್ಕೊಳ್ಳಿಕ್ಕೆ, ಭಗವಂತನ ಬಗ್ಗೆ ತಿಳ್ಕೊಳ್ಳಿಕ್ಕೆ ಪುರ್ಸೊತ್ತಿಲ್ಲ ಅಲ್ವಾ? ಅವ್ರೇನ್ ಹೇಳ್ತಾರೆ? ದೇವರಿಲ್ಲವೆಂದು ಅನೇಕ ರೀತಿಯಲ್ಲಿ ಹೇಳಿಬಿಟ್ಟಿದ್ದಾರೆ. ಮೊದಲು ದೇವರು ನಿರಾಕಾರ ಅಂತ ಹೇಳ್ತಾರೆ, ಯಾಕೆಂದ್ರೆ ಕಣ್ಣಿಗೆ ಕಾಣೋದಿಲ್ಲ ದೇವರು. ಸೊ ಹಾಗಾಗಿ ಹೇಳ್ತಾರೆ. ಆದರೆ ಇಲ್ಲಿ ಏನ್ ಹೇಳ್ತಾರೆ ಶ್ರೀಲ ಪ್ರಭುಪಾದರು? ವೈದಿಕ ಸಾಹಿತ್ಯದಲ್ಲಿ, ಉಪನಿಷತ್ತುಗಳಲ್ಲಿ, ವೇದಾಂತ ಸೂತ್ರಗಳಲ್ಲಿ, ಭಗವದ್ಗೀತೆಯಲ್ಲಿ, ಭಾಗವತದಲ್ಲಿ ಭಗವಂತನನ್ನು ಇಂದ್ರಿಯದಿಂದ ಗ್ರಹಿಸಲು ಸಾಧ್ಯ ಮತ್ತು ಅವನ ಇತರ ಎಲ್ಲ ಜೀವಿಗಳಿಂದ ಉತ್ತಮನು ಎಂದು ಘೋಷಿಸಲಾಗಿದೆ. ಸೊ ಹಾಗಾಗಿ ಇಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಭಗವಂತನನ್ನು ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಅಂತ ಹೇಳಿದ್ದಾರೆ. ಭಗವಂತನ ಇಲ್ಲ ಅಂತ ಎಲ್ಲೂ ಹೇಳಿಲ್ಲ. ಹೇಳಿದ್ದಾರಾ? ಹರೇ ಕೃಷ್ಣ. ಸೊ ಅದರಿಂದ ಈ ನಾವು ತಿಳ್ಕೊಳ್ಬೇಕು. ಸೊ ಹಾಗಾಗಿ ಇಲ್ಲಿ ಶ್ರೀಲ ಪ್ರಭುಪಾದರು ಏನ್ ಹೇಳ್ತಾ ಅಂದ್ರೆ, ನಾವು ಲೌಕಿಕರ ಜೊತೆ ಅಂದ್ರೆ ಈ ಒಂದು ಯಾರು ಲೌಕಿಕರ ಸಂಘ ಮಾಡಬಾರ್ದು, ಅವ್ರ ಬಗ್ಗೆ ಅವರಿಂದ ನಾವು ಏನನ್ನು ಕೇಳಲೂಬಾರ್ದು, ಮಾತನಾಡಲೂಬಾರದು, ಇವು ಕೆಲಸಕ್ಕೆ ಬಾರದವು. ಯಾಕೆಂದ್ರೆ ಅವರು ಪ್ರಜಲ್ಪ ಮಾಡ್ತಾರೆ ಲೌಕಿಕರು ಅಲ್ವಾ? ಅವ್ರು ಭಗವಂತನ ಬಗ್ಗೆ ಮಾತಾಡ್ತಾರ? ಹರೇ ಕೃಷ್ಣ.
ಹಾಗಾಗಿ ನಮಗೆ ಈಗ ಒಂದು ಭೌತಿಕ ಪ್ರಪಂಚದಲ್ಲಿ ಈ ಕಲಿಯುಗದಲ್ಲಿ ನಮಗೆ ಆಯುಸ್ಸು ತುಂಬ ಕಡಿಮೆ ಇದೆ. ಸೊ ಆಯುಸ್ಸು ತುಂಬ ಕಡಿಮೆ ಇದ್ರಿಂದ ನಾವು ಒಂದು ಕ್ಷಣವನ್ನು ಹಾಳು ಮಾಡದೆ ಭಗವತ್ ಸಂಬಂಧವಾದ ಕೆಲಸ ಕಾರ್ಯಗಳಲ್ಲಿ ನಿರತನಾಗಬೇಕು. ಈ ಈಶೋಪನಿಷತ್ತು ಅಂಥ ಕಾರ್ಯಗಳ ಕಡೆಗೆ ನಮ್ಮನ್ನು ನಿರ್ದೇಶಿಸುತ್ತದೆ. ಈಶೋಪನಿಷತ್ತು ಏನು ಹೇಳ್ತದೆ? ಮನುಷ್ಯನ ಜೀವನ ತುಂಬ ಕಡಿಮೆ ಇದೆ, ಹಾಳು ಮಾಡಬೇಡಿ, ಅದರಲ್ಲಿ ಒಂದು ಕ್ಷಣವನ್ನು ಕೂಡ ನೀವು ಅದನ್ನು ಭಗವಂತನ ಸೇವೆಯಲ್ಲಿ ನೀವು ತೊಡಗಿಸಿ, ಭಗವತ್ ಸಂಬಂಧವಾದ ಕಾರ್ಯದಲ್ಲಿ ನೀವು ಅದನ್ನು ತೊಡಗಿಸಿ ಅಂತ ಹೇಳ್ತದೆ. ಈಗ ನಮಗೆ ಭಗವಂತನ ಬಗ್ಗೆ ಸೇವೆ ಮಾಡೋದೇ ಇಲ್ಲ, ಭಗವಂತನ ಬಗ್ಗೆ ಕೇಳಲೇ ಇಲ್ಲ, ಅವನ ಬಗ್ಗೆ ನಾವು ಕೀರ್ತಿ ಮಹಿಮೆಯನ್ನು ಹಾಡಲೇ ಇಲ್ಲ, ಅವನನ್ನು ಸ್ಮರಿಸಲಿಕ್ಕೆ ಹೇಗೆ ಸಾಧ್ಯ ಅಲ್ವಾ? ಶ್ರವಣ ಮಾಡಿದರೆ ಭಗವಂತನ ಬಗ್ಗೆ, ಅಥವಾ ನಾವೇ ಭಗವಂತನ ಕೀರ್ತನೆ ಮಾಡಿದರೆ, ಹರೇ ಕೃಷ್ಣ ಮಹಾಮಂತ್ರ ಆಗಲಿ, ಭಗವದ್ಗೀತೆ ಭಾಗವತಂ ಆಗಲಿ ನಾವು ಓದ್ತಾ ಇದ್ರೆ, ಅಥವಾ ಆ ಒಂದು ಶ್ರವಣ ಕೀರ್ತನೆ ಎರಡು ಮಾಡಿದರೆ ಸ್ಮರಣ ಬರುತ್ತೆ ಅಲ್ವಾ? ಆಮೇಲೆ ಯಜ್ಞ ಯಾಗಾದಿಗಳನ್ನು ಮಾಡದೆ ಹೋದರೆ, ನಾವು ಹರೇ ಕೃಷ್ಣ ಮಹಾಮಂತ್ರ ಮಾಡದೆ ಹೋದರೆ, ಸಂಕೀರ್ತನೆ ಯಜ್ಞ ಜಪಯಜ್ಞ ನಾವು ಮಾಡದೆ ಹೋದರೆ, ನಾವು ದೇವರನ್ನ ಏನಂತ ಪ್ರಾರ್ಥಿಸ್ಕೊಳ್ಳೋದು? ನಾನು ಮಾಡಿದೆ ಯಜ್ಞವನ್ನು ನೆನಪಿಟ್ಕೊ ಅಂತ ಹೇಳಲಿಕ್ಕಾಗತ್ತಾ? ಹರೇ ಕೃಷ್ಣ. ಅದಕ್ಕೆ ಇಲ್ಲಿ ಮುಖ್ಯವಾಗಿ ಯಜ್ಞ ಅಂದ್ರೆ ಏನು? ಇಂದ್ರಿಯ ಸುಖದ ತ್ಯಾಗ ಅಂತ ಹೇಳ್ತಾರೆ. ಇಲ್ಲಿ ಮುಖ್ಯವಾಗಿ ಇಂದ್ರಿಯ ಸುಖದ ತ್ಯಾಗ. ಇಂದ್ರಿಯ ಸುಖ ಇಡೀ ಜೀವನ ಇಟ್ಟಡಿ ಮಾಡಿ ನಾ ಮಾಡಿದೆ ಯಜ್ಞ ನೆನಪಿಡು ಅಂದ್ರೆ ಆಗತ್ತಾ? ಇಂದ್ರಿಯ ಸುಖವನ್ನ ನಾನು ಮಾಡಿಲ್ಲ, ಸೊ ಹಾಗಾಗಿ ನೀನ್ ನೆನಪಿಟ್ಕೋ ನನಗೆ ಅಂತ ನಾವು ಪ್ರಾರ್ಥನೆ ಮಾಡ್ಕೋಬಹುದು ಅಲ್ವಾ? ಹಾಗಾಗಿ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಇಂದ್ರಿಯಗಳನ್ನು ಭಗವತ್ ಸೇವೆಯಲ್ಲಿ ತೊಡಗಿಸುವ ಕಲೆಯನ್ನು ಜೀವಿತಾವಧಿಯಲ್ಲಿ ಕಲಿತುಕೊಳ್ಳಬೇಕು. ಸೊ ಹಾಗಾಗಿ ನಾವು ಮನುಷ್ಯ ಜೀವನ ಬಂದಾಗ, ನಮ್ಮ ಜೀವನ ಭಗವಂತ ನಮಗೆ ಕೊಟ್ಟಿದ್ದಾಗ, ಆ ಮನುಷ್ಯ ಜೀವನದಲ್ಲಿ ನಾವು ಭಗವಂತನ ಸೇವೆಯಲ್ಲಿ ನಮ್ಮ ಇಂದ್ರಿಯಗಳನ್ನು ತೊಡಗಿಸಿಕೊಳ್ಳಬೇಕು. ಅಂತಹ ಅಭ್ಯಾಸದ ಫಲಗಳನ್ನು ಸಾಯುವಾಗ ಬಳಸಿಕೊಳ್ಳಬಹುದು. ನಾವೇ ಭಗವಂತನ ಸೇವೆ ಮಾಡಿದ್ದೇನೆಪ್ಪ ಅಂತೇಳಿ ಭಗವಂತನ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳಿಕ್ಕೆ ಬರುತ್ತೆ ಅಲ್ವಾ? ಭಗವಂತ ನಿನ್ನ ಸೇವೆ ಮಾಡಿದ್ದೇನೆ, ನಾನು ಇಂದ್ರಿಯ ಸುಖ ಮಾಡಿಲ್ಲ, ನಾನು ಯಜ್ಞ ಮಾಡಿದ್ದೇನೆ, ನಾನು ಹರಿನಾಮ ಸಂಕೀರ್ತನೆ ಮಾಡಿದ್ದೇನೆ, ನಾನು ಶ್ರವಣ ಮಾಡಿದ್ದೇನೆ, ಭಗವದ್ಗೀತಾ ಅಲ್ವಾ? ಇದು ಹೇಳ್ಕೋಬಹುದಲ್ವಾ? ಆ ಸ್ಮರಣೆ ಅದಕ್ಕೆ ಜೀವನ ಅಂತಂದ್ರೆ ಲೈಫ್ ಇಸ್ ಎ ಪ್ರಿಪರೇಷನ್, ಡೆತ್ ಈಸ್ ಎಕ್ಸಾಮಿನೇಷನ್. ಸೊ ಜೀವನ ಅಂದ್ರೆ ಭಗವಂತನ ಬಗ್ಗೆ, ನಮ್ಮ ಸಾವಿನ ಬಗ್ಗೆ ಪ್ರಿಪರೇಷನ್. ಅದಕ್ಕೆ ನಾವು ಈ ಜೀವನದಲ್ಲಿ ಹೆಚ್ಚಿನ ಸಮಯವನ್ನು ನಾವು ಹೆಚ್ಚು ಸಮಯವನ್ನು ತೆಗೆದಿಡಬೇಕು ಭಗವಂತನ ಸೇವೆಗೆ, ಭಗವಂತನ ಸ್ಮರಣೆಗೆ, ಮತ್ತೆ ಭಗವಂತನ ಶ್ರವಣಕ್ಕೆ, ಮತ್ತೆ ಕೀರ್ತನೆಗೆ, ಮತ್ತೆ ಸ್ಮರಣೆಗೆ, ಮತ್ತೆ ಈ ಯಜ್ಞ ಅಂದ್ರೆ ಇಂದ್ರಿಯ ಸುಖದ ತ್ಯಾಗ. ಈಗ ಕೊನೆಯ ಮಂತ್ರವನ್ನು, ಈಶೋಪನಿಷತ್ತಿನ ಮಂತ್ರವನ್ನು ನೋಡೋಣ. ಅಗ್ನೇನಯ ಸುಪದಾರಾಯೇ ಅಸ್ಮಾನ್ ವಿಶ್ವಾನಿ ದೇವಾ ವಯುನಾನಿ ವಿದ್ವಾನ್ ಯುಯೋಧ್ಯಸ್ಮಜ್ಜುಹಾರಣೋ ಮೇನೋ ಭೂಯಿಷ್ಟಾಂ ತೇ ನಮಃ ಉಕ್ತಿಂ ವಿಧೇಮ. ರಿಪೀಟ್ ಮಾಡೋಣ. ಅಗ್ನೇನಯ ಸುಪದಾರಾಯೇ ಅಸ್ಮಾನ್ ವಿಶ್ವಾನಿ ದೇವಾ ವಯುನಾನಿ ವಿದ್ವಾನ್. ಅಸ್ಮಾನ್ ವಿಶ್ವಾನಿ ದೇವ, ಅದರಲ್ಲಿ ಮೇಲೆ ಹೋಯ್ತು, ವಿಶ್ವಾನಿ ದೇವ ವಯುನಾನಿ ವಿದ್ವಾನ್. ಯುಯೋಧಿ ಅಸ್ಮತ್ ಜುಹುರಾಣಂ ಯುಯೋಧ್ಯಸ್ಮಜ್ಜುಹುರಾಣಂ ಭೂಯಿಷ್ಟಾಂ ತೇ ನಮಃ ಉಕ್ತಿಂ ವಿಧೇಮ. ಭೂಯಿಷ್ಟಾಂ ತೇ ನಮಃ ಉಕ್ತಿಂ ವಿಧೇಮ. ಹರೇ ಕೃಷ್ಣ. ಅನುವಾದ ಮತ್ತು ಭಾವಾರ್ಥ ಶ್ರೀಲ ಪ್ರಭುಪಾದಿಂದ. ಶ್ರೀಲ ಪ್ರಭುಪಾದ ಕಿ ಜೈ. ಓ ಭಗವಂತ, ಅಗ್ರಿಯಷ್ಟು ಬಲಶಾಲಿಯೇ, ಓ ಸರ್ವಶಕ್ತನೇ, ಈಗ ನಾನು ನಿನಗೆ ಪ್ರಣಾಮ ಮಾಡಿ ನಿನ್ನ ಕಾಲಿಗೆ ಎರಗುತ್ತೇನೆ. ಓ ದೇವನೇ, ನಿನ್ನನ್ನು ತಲುಪಲು ನನಗೆ ಸರಿಯಾದ ದಾರಿ ತೋರು, ಮತ್ತು ನಿನಗೆ ನಾನು ಹಿಂದೆ ಮಾಡಿದ್ದೆಲ್ಲ ಗೊತ್ತಿರುವುದರಿಂದ ನನ್ನ ಪಾಪಗಳನ್ನೆಲ್ಲ ತೊಳೆದು ನನ್ನ ಪ್ರಗತಿಗೆ ಅಡ್ಡಿಯಾಗದಂತೆ ಮಾಡು. ಭಗವಂತನ ಹತ್ರ ಪ್ರಾರ್ಥನೆ ಏನಪ್ಪ? ಭಗವಂತನ ಹತ್ರ, ನೀನು ಅಗ್ನಿಯಷ್ಟು ಬಲಶಾಲಿ, ನೀನು ಸರ್ವಶಕ್ತ, ನಿನಗೆ ನಾನು ನಮಸ್ಕಾರ ಮಾಡ್ತೇನೆ, ಕಾಲಿಗೆ ನಮಸ್ಕಾರ ಮಾಡ್ತೇನೆ, ನಿನ್ಗೆ ಬೀಳ್ತೇನೆ. ನೀನು ನನಗೆ ನಿನ್ನ ಹತ್ರ ತಲುಪಿಸ್ಲಿಕ್ಕೆ ನನಗೆ ನನ್ನ ಏನು ಪಾಪಗಳಿದೆ ಅದೆಲ್ಲ ತೊಳೆದು ಬಿಡು, ಮತ್ತೆ ನನಗೆ ನಿನ್ನ ಹತ್ರ ಬರೋ ಹಾಗೆ ನೀನು ಮಾಡು ಅಂತ ಹೇಳ್ತಾ ಇದ್ದಾನೆ. ಸೊ ಹಾಗಾಗಿ ಇಲ್ಲಿ ತುಂಬ ಚೆನ್ನಾಗಿದೆ ಈ ಶ್ಲೋಕ. ಸೊ ಹಾಗಾಗಿ ನಾನು ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಸೊ ಭಗವಂತನಿಗೆ ಶರಣಾಗಬೇಕು, ಇದು ಮುಖ್ಯವಾದದ್ದೇನೋ, ಶರಣಾಗಬೇಕು, ಅವನ ಕೃಪೆಯನ್ನು ಬೇಡಬೇಕು. ಭಗವಂತನಿಗೆ ಶರಣಾಗತ ಆದ ಮೇಲೆ ಅವನ ಕೃಪೆ ಅನುಗ್ರಹವನ್ನು ಬೇಡಬೇಕು. ಆಗ ನಾವು ಆತ್ಮ ಸಾಕ್ಷಾತ್ಕಾರದಲ್ಲಿ ಮುಂದುವರಿಬಹುದು. ಇದು ಬಹಳ ಮುಖ್ಯ. ನಾವು ಶರಣಾಗೋದು ಮೊಟ್ಟ ಮೊದಲು ಅಂದ್ರೆ ಶರಣಾಗಬೇಕು,
ಆಮೇಲೆ ಭಗವಂತನಿಗೆ ಬೇಡಬೇಕು, ಪ್ರಾರ್ಥನೆ ಮಾಡಬೇಕು. ಇಲ್ಲಿ ಭಗವಂತ ಅಂದರೆ ಅಗ್ನಿ ಅಂತ ಕರೆಯಲಾಗಿದೆ. ಅಂದರೆ ಈಗ ಕೃಷ್ಣ ಪ್ರಜ್ಞೆ ಅಂದರೆ ಅಗ್ನಿ ಅಂತ. ಕೃಷ್ಣ ಪ್ರಜ್ಞೆ ಅಗ್ನಿ ಹೇಗೆ ಅಂತಂದರೆ ಇಲ್ಲಿ ಎಲ್ಲವನ್ನೂ ಕೂಡ ನಮ್ಮ ಪಾಪ ಕಾರ್ಯಗಳು ಸುಟ್ಟು ಭಸ್ಮ ಆಗ್ಬೋದು ಅಲ್ವಾ. ಸೊ ಹಾಗೆ ಶರಣಾಗತನಾದರೆ ಪಾಪಗಳು ಯಾವುದನ್ನು ಬೇಕಾದರೂ ಸುಟ್ಟು ಬೂದಿ ಮಾಡಬಲ್ಲ. ಭಗವಂತನಿಗೆ ಇಷ್ಟು ಶಕ್ತಿ ಇರುತ್ತೆ, ಸರ್ವಶಕ್ತ. ನಮ್ಮ ಪಾಪಗಳನ್ನು ಕ್ಷಣಾರ್ಧದಲ್ಲಿ ಅವನು ಕಳೆದು ಬಿಡುವ. ಸೊ ಹಾಗಾಗಿ ಪರಾತ್ಪರನ ನಿಜವಾದ ಸ್ವರೂಪ ಅಂದರೆ ಆ ಒಂದು ಭಗವಂತನ ಆ ಸಚ್ಚಿದಾನಂದ ವಿಗ್ರಹ ಸ್ವರೂಪ. ಸೊ ಹಾಗಾಗಿ ಇಲ್ಲಿ ನಿರಾಕಾರ ಬ್ರಹ್ಮ, ನಿರಾಕಾರ ಅಂದರೆ ಆ ಬ್ರಹ್ಮಜ್ಯೋತಿ, ಅದು ಕಣ್ಣು ಕೊರೆಸೋ ಆಚ್ಛಾದನೆ ಅಷ್ಟೇ. ಸೊ ಆ ಬ್ರಹ್ಮಜ್ಯೋತಿಯನ್ನು ನಾವು ನಿವಾರಿಸ್ಕೊಂಡು ಮುಂದೆ ಹೋದರೆ ಭಗವಂತನ ನಮಗೆ ಕಾಣ್ತಾನೆ. ಸೊ ಭಗವಾನ್ ಸಾಕ್ಷಾತ್ಕಾರ ಆಗತ್ತೆ. ಸೊ ಹಾಗಾಗಿ ಇಲ್ಲಿ ನಮಗೆ ಕರ್ಮಕಾಂಡಿ, ಈ ಕರ್ಮಕಾಂಡ, ಜ್ಞಾನಕಾಂಡ, ಉಪಾಸನಕಾಂಡ. ಈ ಕರ್ಮಕಾಂಡ ಹೇಳ್ತಕ್ಕಂಥದ್ದು ಸೊ ವೇದಗಳಲ್ಲಿ ಮೊದಲ ಒಂದು ಹಂತ, ಆ ಮೊದಲ ಭಾಗ, ಮುಂಚಿನ ಭಾಗ, ಅದರಲ್ಲಿಯೇ ನಾವು ಉಳ್ಕೊಂಡು ಬಿಟ್ರೆ ಅಂದರೆ ನಮಗೇನಾಗುತ್ತೆ, ಮುಂದುವರಿಲಿಕ್ಕೆ ಆಗೋದಿಲ್ಲ. ಸೊ ಕರ್ಮಕಾಂಡದಲ್ಲಿ ಕೂಡ ಏನಾಗುತ್ತೆ, ಸ್ವಲ್ಪನೂ ನಾವು ತಪ್ಪು ಮಾಡಿದ್ರೆ ವಿಕರ್ಮ ಆಗ್ಬಿಡುತ್ತೆ. ಸೊ ಹಾಗಾಗಿ ಈ ಇಂತಹ ಕರ್ಮಕಾಂಡದ ಕೆಲಸ ಮನುಷ್ಯ ಯಾಕೆ ಮಾಡ್ತಾನೆ, ಇಂದ್ರಿಯ ಸುಖಕ್ಕಾಗಿ ಮಾಡ್ತಾನೆ. ಸೊ ಹಾಗಾಗಿ ಅಂಥ ಕರ್ಮಗಳು ಏನಾಗುತ್ತೆ, ಆತ್ಮ ಸಾಕ್ಷಾತ್ಕಾರದ ಪಥದಲ್ಲಿ ಅಡ್ಡಿಯಾಗುತ್ತವೆ. ಸೊ ಹಾಗಾಗಿ ನನಗೆ ಇದೆಲ್ಲ ನಾನು ತೆಗೆದುಬಿಡು, ನನ್ನ ಪಾಪಗಳೆಲ್ಲ ವಿಕರ್ಮ ಆಗ್ಬಿಡುತ್ತೆ. ಯಾಕೆಂದರೆ ಕರ್ಮ ಮಾಡುವಾಗ ಕೆಲವೊಮ್ಮೆ ಸ್ವಲ್ಪ ದಾರಿ ತಪ್ಪಿದ್ರು ವಿಕರ್ಮ ಆಗ್ಬಿಡುತ್ತೆ. ವಿಕರ್ಮ ಅಂದರೆ ಪಾಪ ಕಾರ್ಯಗಳು. ಸೊ ಹಾಗಾಗಿ ನನ್ನ ಪಾಪ ಕಾರ್ಯನೆಲ್ಲ ನೀನು ಕಳಿ ಅಂತ ಹೇಳ್ತಾ ಇದ್ದಾನೆ. ಸೊ ಅದನ್ನೇ ಶ್ರೀಲ ಪ್ರಭುಪಾದ ಮತ್ತೆ ಮತ್ತೆ ಹೇಳ್ತಾ ಇದ್ದಾರೆ, 84 ಲಕ್ಷ ಜನ್ಮ ದಾಟಿ ಮನುಷ್ಯ ಜನ್ಮ ಸಿಕ್ಕಿದೆ, ಮನುಷ್ಯ ಜನ್ಮದಲ್ಲಿ ಮಾತ್ರ ಆತ್ಮ ಸಾಕ್ಷಾತ್ಕಾರ ಸಾಧ್ಯ. ಸೊ ಅದರಲ್ಲಿ ಈಗ ಈ ಮನುಷ್ಯ ಜನ್ಮದಲ್ಲೂ ಕೂಡ ಬ್ರಾಹ್ಮಣ ಸಂಸ್ಕಾರ ಆಗೋದು, ದಿವ್ಯ ಜ್ಞಾನ ಸಂಪಾದನೆಗೆ ಬ್ರಾಹ್ಮಣ ಸಂಸ್ಕಾರ ಮುಖ್ಯ. ಯಾಕೆಂದ್ರೆ ಬ್ರಾಹ್ಮಣ ಸಂಸ್ಕಾರ ಅಂತಂದ್ರೆ ಇಲ್ಲಿ ಸತ್ವಗುಣಕ್ಕೆ ಬರ್ತಕ್ಕಂಥದ್ದು. ಬ್ರಾಹ್ಮಣ ಸಂಸ್ಕಾರ ಅಂತಂದ್ರೆ ಸತ್ವಗುಣ. ಸೊ ಅದಕ್ಕೆ ಬ್ರಾಹ್ಮಣ ಸಂಸ್ಕಾರಕ್ಕೆ ಬರಬೇಕು ಅಂತಂದ್ರೆ ಏನ್ ಹೇಳ್ತಾರೆ, ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ, ಶಮೋದಮಸ್ ತಪಸಃ ಶೌಚಂ ಕ್ಷಾಂತಿರಾರ್ಚವಮೇವ ಚ ಜ್ಞಾನಂ ವಿಜ್ಞಾನಮಾಸ್ತಿಕ್ಯಂ ಬ್ರಹ್ಮ ಕರ್ಮ ಸ್ವಭಾವಜಂ. ಈ ಬ್ರಾಹ್ಮಣ ಅಂತಂದ್ರೆ ಹುಟ್ಟಿನಿಂದ ಬ್ರಾಹ್ಮಣ ಅಲ್ಲ, ಹುಟ್ಟಿದ ಮಾತ್ರಕ್ಕೆ ಜಂಬ ಪಟ್ಟುಕೊಳ್ಳುವಂತಲ್ಲ. ಈ ಬ್ರಾಹ್ಮಣದ ತತ್ವದಲ್ಲಿ ನಾವು ಸಂಪಾದನೆ ಮಾಡ್ಕೋಬೇಕು. ಏನನ್ನ ಬ್ರಾಹ್ಮಣ ಅಂತಂದ್ರೆ ಶಾಂತಿ ಸ್ವಭಾವ, ಬ್ರಾಹ್ಮಣ ಅಂದ್ರೆ ಆತ್ಮ ಸಂಯಮ, ತಪಸ್ಸು, ಶುಚಿತ್ವ, ಸಹನೆ, ಪ್ರಾಮಾಣಿಕತೆ, ಜ್ಞಾನ, ವಿವೇಕ ಮತ್ತು ಆಸ್ತಿಕ್ಯ ಅಂದ್ರೆ ಧಾರ್ಮಿಕತೆ. ಇದಿಷ್ಟು ಇದ್ದರೆ ಮಾತ್ರ ಅವನು ಬ್ರಾಹ್ಮಣ. ಇದನ್ನ ನಮಗೆ ಹುಟ್ಟಿನಿಂದ ಅಂದ ಬ್ರಾಹ್ಮಣನ ಮಗನಾಗಿ ಹುಟ್ಟುವುದರಿಂದ ಬ್ರಾಹ್ಮಣನಾಗಲಿಕ್ಕೆ ಒಂದು ಅವಕಾಶ ಅಷ್ಟೇ. ಹೇಗೆ ಅಂತಂದ್ರೆ ಮಗನಾಗಿ ಹುಟ್ಟುವುದರಿಂದ ಬ್ರಾಹ್ಮಣ ಅಲ್ಲ, ಬ್ರಾಹ್ಮಣತ್ವವನ್ನು ಪಡ್ಕೊಳ್ಬೇಕು. ಸೊ ಈ ಎಲ್ಲ ಅಂಶಗಳನ್ನ ನಾವು ಪಡ್ಕೊಂಡ್ರೆ ಮಾತ್ರ ಬ್ರಾಹ್ಮಣ. ಸೊ ಬ್ರಾಹ್ಮಣ ಆದಾಗ ನಮಗೆ ಆ ಭಗವಂತನ ಬಗ್ಗೆ ಜ್ಞಾನ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ. ಸೊ ಹಾಗಾಗಿ ಈಗ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಬ್ರಾಹ್ಮಣ ಅಂತಂದ್ರೆ ಹುಟ್ಟಿನಿಂದ, ಆದರೆ ಹುಟ್ಟಿನಿಂದಲೇ ಬ್ರಾಹ್ಮಣ ಸಿಕ್ಕಿದ್ರೆ ಒಂದು ಅವಕಾಶ ಸಿಕ್ಕಂಗೆ. ಆದರೆ ಹುಟ್ಟಿನಿಂದ ಬ್ರಾಹ್ಮಣ ಆಗದೇ ಇದ್ರು ಬ್ರಾಹ್ಮಣತ್ವವನ್ನು ನಾವು ಸಂಪಾದಿಸಬೇಕು. ನಿಜವಾದ ಬ್ರಾಹ್ಮಣನ ಅರ್ಹತೆಗಳನ್ನು, ಗುಣಗಳನ್ನು ಸಂಪಾದಿಸದಿದ್ದರೆ ಅವನು ಒಮ್ಮೆಲೆ ಪತಿತನಾಗಿ ಆತ್ಮ ಸಾಕ್ಷಾತ್ಕಾರ ಪಥದಿಂದ ದೂರವಾಗ್ತಾನೆ. ಸೊ ನಮಗೆ ಭಗವಾನ್ ಅಂದ್ರೆ ಆತ್ಮ ಸಾಕ್ಷಾತ್ಕಾರ ಆಗ್ಬೇಕು ಅಂತಂದ್ರೆ ನಾವು ಬ್ರಾಹ್ಮಣನ ಗುಣಗಳನ್ನು ಬೆಳೆಸ್ಕೊಳ್ಬೇಕು. ಬ್ರಾಹ್ಮಣನ ಗುಣಗಳನ್ನ ಎಲ್ಲರಿಗೂ ಬೆಳೆಸ್ಕೊಳ್ತಕ್ಕಂತಹ ಅವಕಾಶ ಇದೆ ಮನುಷ್ಯ ಜನ್ಮದಲ್ಲಿ. ಅದನ್ನ ಬೆಳೆಸ್ಕೊಳ್ಳದೆ ಹೋದ್ರೆ ನಾವು ಆತ್ಮ ಸಾಕ್ಷಾತ್ಕಾರ ಪಥದಲ್ಲಿ ಮುಂದೆ ಹೋಗ್ಲಿಕ್ಕೆ ಆಗೋದಿಲ್ಲ. ಸೊ ಆತ್ಮ ಸಾಕ್ಷಾತ್ಕಾರ ಪಥದಲ್ಲಿ ಮುಂದೆ ಹೋಗ್ಲಿಕ್ಕಾಗಲ್ಲ ಅಂದ್ರೆ ಮನುಷ್ಯ ಜನ್ಮ ವಿಫಲ. ಯಾಕೆ, ನಮಗೆ ಇಷ್ಟೊಂದು 84 ಲಕ್ಷ ಯೋನಿಯಲ್ಲಿ ದಾಟಿ ಮತ್ತೆ ನಾವು ಆತ್ಮ ಸಾಕ್ಷಾತ್ಕಾರ ಪಡ್ಕೊಳ್ಳಿಲ್ಲ ಅಂದ್ರೆ ಆ ತಿರುಪತಿ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ತುಂಬಾ ದೊಡ್ಡ ಕ್ಯೂನಲ್ಲಿ ನಿಂತ್ಕೊಂಡು ಇನ್ನೇನು ದೇವಸ್ಥಾನ ಬಾಗ್ಲ ಹತ್ರ ಬರ್ತಾ ಇದ್ದೇವೆ ಅಂದ್ರೆ ಯಾವುದೋ ಏನೋ ಕಳೆದೋಯ್ತು ಅಂತ ಹಿಂದೆ ಹೋಗ್ಬಿಡೋದು ಹುಡುಕ್ಲಿಕ್ಕೆ. ಆಗತ್ತಾ? ವೇಸ್ಟ್ ಅಲ್ವಾ? ಅದೇ ತರಹ ನಾವು ಮನುಷ್ಯ ಜನ್ಮ 84 ಲಕ್ಷ ಯೋನಿ ದಾಟಿ ಬೆಳೆದಿರೋದ್ರಿಂದ ಇಲ್ಲಿ ಆತ್ಮ ಸಾಕ್ಷಾತ್ಕಾರ ಮಾಡ್ಕೋಬೇಕು. ಈ ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಳ್ಳಿಕ್ಕೆ ಬ್ರಾಹ್ಮಣನ ಗುಣಗಳನ್ನ ಪಡ್ಕೊಳ್ಬೇಕು, ಹುಟ್ಟಿನಿಂದ ಅಲ್ಲ. ನಾವು ಅದನ್ನ ಆ ಗುಣಗಳನ್ನ ನಾವು ಪಡ್ಕೊಂಡಾಗ ಶಮೋದಮ ತಪಸ್ಸೈವ ಶೌಚಂ ಕ್ಷಾಂತಿರಾರ್ಜವಮೇವ ಚ ಜ್ಞಾನಂ ವಿಜ್ಞಾನಮಾಸ್ತಿಕ್ಯಂ ಬ್ರಹ್ಮಕರ್ಮ ಸ್ವಭಾವಜಂ ಅಂತ ಹೇಳಿದ್ದಾರೆ ಭಗವದ್ಗೀತೆಯಲ್ಲಿ. ಅದನ್ನ ನಾವು ಪಡ್ಕೊಳ್ಬೇಕು, ಈ 9 ಗುಣಗಳನ್ನ. ಇಲ್ಲದೆ ಹೋದರೆ ನಮಗೆ ಆತ್ಮ ಸಾಕ್ಷಾತ್ಕಾರ ಪಥದಿಂದ ದೂರವಾಗ್ತಾನೆ. ಸೊ ಆದರೆ ಇಲ್ಲಿ ಏನು, ನಾವು ಆತ್ಮ ಸಾಕ್ಷಾತ್ಕಾರ ಪಡ್ಕೊಳ್ಳಿಕ್ಕೆ ಭಕ್ತಿಗೆ ಬಂದಿದ್ದೇವೆ, ಆದರೆ ಪೂರ್ತಿ ಆಗಲಿಲ್ಲ.
ಏನು ತೊಂದರೆ ಇಲ್ಲ, ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ಯೋಗ ಭ್ರಷ್ಟರಾದವರಿಗೆ ಏನು ಅಂತ ಅರ್ಜುನ ಕೇಳಿದ, ಅದಕ್ಕೆ ಹೇಳಿದ್ದಾರೆ. ಬ್ರಾಹ್ಮಣ ಕುಟುಂಬದಲ್ಲಿ ಇಲ್ಲ ಶ್ರೀಮಂತ ವರ್ತಕರ ಕುಟುಂಬದಲ್ಲಿ ಹುಟ್ಟುವ ಅವಕಾಶ ಭಗವಂತ ಕೊಟ್ಟೆ ಕೊಡ್ತಾನೆ ಅಲ್ವಾ? ಭರವಸೆ ಕೊಟ್ಟಿದ್ದಾನೆ. ಶುಚಿನಾಂ ಶ್ರೀಮತಾಂ ಗೇಹಿ ಹೇಳಿದ್ದಾನೆ ಅಲ್ವಾ? ಹೌದು ಮಾತಾಜಿ, ಹೇಳಿದ್ದಾರೆ. ಸೊ ಅದಕ್ಕೆ ನಾವು ನಮ್ಮ ಪ್ರಯತ್ನದಲ್ಲಿ ಏನಾದರೂ ನಮಗೆ ಸ್ವಲ್ಪನೇ ಆಗಿದೆ, ಇನ್ನು ಪೂರ್ತಿ ಆಗಲಿಲ್ಲ, ಕೃಷ್ಣ ಪ್ರಜ್ಞೆ ತೊಂದರೆ ಇಲ್ಲ. ಎಷ್ಟು ಮಾಡಿದ್ರು ನೇಹ ವಿಕ್ರಮ ನಾಶೋಸ್ತಿ ಪ್ರತ್ಯವಾಯೋನ ವಿದ್ಯತೆ ಸ್ವಲ್ಪಂ ಅಪಿ ಅಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಸ್ವಲ್ಪವನ್ನು ಮಾಡಿದ್ರು ಕೂಡ ದೊಡ್ಡ ಭಯದಿಂದ ನಮಗೆ ಹೋಗುತ್ತೆ. ಯಾಕೆಂದ್ರೆ ನಮಗೆ ಮುಂದೆ ಮಾನವ ಜನ್ಮ ಕೊಡ್ತಾನೆ, ಪ್ರಾಣಿ ಜನ್ಮದ ಭಯ ಇಲ್ಲ. ಮತ್ತೆ ಮನುಷ್ಯ ಜನ್ಮದಲ್ಲೂ ಕೂಡ ಆತ್ಮ ಸಾಕ್ಷಾತ್ಕಾರವನ್ನು ಮುಂದುವರಿಸಲಿಕ್ಕೆ ಅವಕಾಶವನ್ನು ಅವನು ಕೊಡ್ತಾನೆ. ಸೊ ಹಾಗಾಗಿ ಇಲ್ಲಿ ನಾವು ನಿಯಂತ್ರಕ ತತ್ವಗಳು ಸಾಧನ ಭಕ್ತಿಯನ್ನು ಮಾಡಿದರೆ ನಾವು ಉನ್ನತ ನೆಲೆಗೆ ಹೋಗ್ಬೋದು, ದಿವ್ಯ ಜ್ಞಾನದ ಉನ್ನತ ನೆಲೆಗೆ ಹೋಗ್ಬೋದು. ಸೊ ಹಾಗಾಗಿ ನಮಗೆ ಈ ರೀತಿಯಾದ ಅನೇಕ ಜನ್ಮಗಳ ತರುವಾಯ ದಿವ್ಯ ಜ್ಞಾನದ ನೆಲೆಯನ್ನು ತಲುಪಿದ ನಂತರ ಒಬ್ಬನು ಭಗವಂತನಿಗೆ ಶರಣಾಗತನಾದಾಗ ಅವನು ಪರಿಪೂರ್ಣನಾಗುತ್ತಾನೆ. ಅಂದರೆ ಬಹುನಾಂ ಜನ್ಮನಾಮಂತಿ ಜ್ಞಾನವಾನ್ ಮಾಂ ಪ್ರಪದ್ಯತಿ ವಾಸುದೇವಂ ಸರ್ವಮಿತಿ ಸಮಹಾತ್ಮ ಸುದುರ್ಲಭ. ಸೊ ಹಾಗಾಗಿ ಇದು ಸಾಧಾರಣ ಮಾರ್ಗ. ಆದರೆ ಇದು ಸಾಧಾರಣ ಮಾರ್ಗ ಅಂದರೆ ಮೆಟ್ಟಿಲು ಮಾರ್ಗ. ಒಬ್ಬನು ಕರ್ಮಿಯಾಗಿ ಜ್ಞಾನಿಯಾಗಿ ಆಮೇಲೆ ಅವನು ಯೋಗಿಯಾಗಿ ಭಕ್ತಿಗೆ ಬರೋದು. ಆದರೆ ಇಲ್ಲಿ ಇದು ಮೆಟ್ಟಿಲು ಮಾರ್ಗ. ಆದರೆ ಈಗ ನೇರ ಮಾರ್ಗ ಅಂತಂದರೆ ಈ ಕೃಷ್ಣ ಪ್ರಜ್ಞೆಯ ಭಕ್ತಿ ಸೇವೆ, ಅದು ಲಿಫ್ಟ್ ಮಾರ್ಗ. ಸೊ ಲಿಫ್ಟ್ ಸುಲಭ ಅಲ್ವಾ? ಹರೇ ಕೃಷ್ಣ. ಹೌದು ಮಾತಾಜಿ. ಅದಕ್ಕೆ ಏನ್ ಹೇಳ್ತಾರಂದ್ರೆ, ಇದೆಲ್ಲ ಯಾಕೆ ಇಷ್ಟು ಸುತ್ತು ಬಳಸಿ ಯಾಕೆ ಹೋಗ್ಬೇಕು? ನಾವು ಆರಂಭದಲ್ಲೇ ಭಗವಂತನಿಗೆ ಶರಣಾಗತ ಆದರೆ ಕೇವಲ ಭಕ್ತಿಭಾವವನ್ನು ಸ್ವೀಕರಿಸುವುದರಿಂದ ಎಲ್ಲ ಹಂತಗಳನ್ನು ಒಮ್ಮೆಲೆ ದಾಟಿ ಬಿಡುತ್ತಾನೆ. ಸೊ ಕರ್ಮಿ ಜ್ಞಾನಿ ಯೋಗಿ ಎಲ್ಲ ಹಂತವನ್ನು ದಾಟಿ ಭಕ್ತನಾಗ್ಲಿಕ್ಕೆ ನೇರವಾಗ ಸುಲಭ ಆಗತ್ತೆ ಅಂತ ಹೇಳ್ತಾನೆ. ಅದಕ್ಕೆ ಭಗವದ್ಗೀತೆಯಲ್ಲಿ ಭಗವಂತ ಹೇಳಿದ್ದಾನೆ, ಏನು ಹೇಳಿದ್ದಾನೆ? 18.66 ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಸೊ ಹಾಗಾಗಿ ಇಲ್ಲಿ ಕರ್ಮಕಾಂಡಿ ಆಗೋದು, ಜ್ಞಾನಕಾಂಡ ಆಗೋದು ಇದೆಲ್ಲ ಯಾಕೆ? ನೇರವಾಗಿ ಭಕ್ತಿಗೆ ಬರ್ಬೋದು ಅಂತ ಹೇಳ್ತಾನೆ. ಕರ್ಮಕಾಂಡ ಮಾಡಿದರೆ ಅನೇಕ ಪಾಪಗಳು ಬರುತ್ತೆ, ಜ್ಞಾನಕಾಂಡದಲ್ಲಿ ಪಾಪ ಕಾರ್ಯಗಳು ಕಡಿಮೆ. ಆದರೆ ಭಗವಂತನ ಭಕ್ತಿ ಸೇವೆಯಲ್ಲಿ ಪಾಪಗಳು ಅಂಟುವ ಸಂಭವವೇ ಇಲ್ಲ. ಸೊ ಅದಕ್ಕಾಗಿ ಡೈರೆಕ್ಟ್ ಆಗಿ ಒಂದು ಭಕ್ತಿ ಕಾರ್ಯಕ್ಕೆ ಭಕ್ತಿ ಸೇವೆಯಲ್ಲಿ ತೊಡಗಬಹುದು. ಮತ್ತೆ ಒಬ್ಬನು ಅಂದ್ರೆ ಕೀಳು ಜನ್ಮ ಪಡ್ಕೊಂಡ್ರು ಕೂಡ ಬ್ರಾಹ್ಮಣ ಜನ್ಮದಲ್ಲಿ ಹುಟ್ಟಿಲ್ಲ, ಸೊ ಅವನಿಗೇನು ತೊಂದರೆ ಇಲ್ಲ, ಅವನಿಗೂ ಕೂಡ ಭಕ್ತಿಗೆ ಬರಬಹುದು. ಅಂದ್ರೆ ಭಗವಂತ ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿಲ್ಲ, ಕೀಳು ಜಾತಿಯಲ್ಲಿ ಹುಟ್ಟಿದ್ದಾನೆ, ಅವನು ಕೂಡ ಭಕ್ತಿ ಸೇವೆಯಿಂದ ಉತ್ತಮ ಬ್ರಾಹ್ಮಣನ ಆಗ್ಲಿಕ್ಕೆ ಸಾಧ್ಯ ಉಂಟು, ಭಗವಂತನ ಭಕ್ತಿ ಸೇವೆ ಮಾಡಿ. ಸೊ ಹಾಗಾಗಿ ಭಗವಂತ ಹೇಗೆ ಅಂತಂದ್ರೆ ಮಾಡ್ತಾನೆ ಅಂದ್ರೆ, ಭಗವಂತ ಎಲ್ಲರ ಹೃದಯದಲ್ಲಿ ಪರಮಾತ್ಮನಾಗಿದ್ದಾನೆ. ಸೊ ಪರಮಾತ್ಮನಾಗಿದ್ದರಿಂದ ಅವನು ಎಲ್ಲರಿಗೂ ನಿರ್ದೇಶನ ಕೊಡ್ತಾನೆ. ನಿರ್ದೇಶನ ಕೊಟ್ಟು ಅವನು ಭಕ್ತನಾದವನಿಗೆ ಅವನು ಅಲ್ಲಿ ಚೈತ್ಯ ಗುರುವಾಗ್ಬಿಡ್ತಾನೆ. ಭಕ್ತನಾಗದಲ್ಲದವನಿಗೂ ಕೂಡ ಪರಮಾತ್ಮನಾಗಿ ಇರ್ತಾನೆ, ಆದರೆ ಸುಪ್ತ ಸ್ಥಿತಿಯಲ್ಲಿ ಇರ್ತಾನೆ. ಭಕ್ತಿಗೆ ಬಂದಾಗ ಅವನು ಉತ್ತಮ ಭಕ್ತನಾದಾಗ, ಶುದ್ಧ ಭಕ್ತನಾದಾಗ ಚೈತ್ಯ ಗುರುವಾಗ್ತಾನೆ. ಭಗವಂತೆಯೇ ಅವರು ಶುದ್ಧ ಭಕ್ತರು ಮಾಡುವ ಎಲ್ಲ ಕೆಲಸಗಳು ಭಗವಂತನ ನಿರ್ದೇಶನದಂತೆ. ಅದಕ್ಕೆ ಶ್ರೀಮದ್ ಭಾಗವತದಲ್ಲಿ ಹೇಗೆ ಹೇಳಿದೆ, ಸ್ವಪಾದ ಮೂಲಂ ಭಜತ ಪ್ರಿಯಸ್ಯ ತ್ಯಕ್ತ ಅನ್ಯ ಭಾವಸ್ಯ ಹರಿಪರೇಶಃ ವಿಕರ್ಮ ಯಚ್ಚೋತ್ಪತಿತಂ ಕಥಂಚಿತ್ ಧುನೋತಿ ಸರ್ವಂ ಹೃದಯ ಸನ್ನಿವಿಷ್ಟಃ. ಸೊ ಹೇಗೆ ಕೇಳಿದರೆ ಭಕ್ತರ ಮೇಲೆ ಎಷ್ಟು ಕರುಣೆ ಅಂತಂದರೆ, ಅವನು ಭಕ್ತ ಕೆಲವು ವೇಳೆ ವಿಕರ್ಮಕ್ಕೆ ಪಾಪಕರ್ಮಕ್ಕೆ ತೊಡಗುವುದಿಲ್ಲ. ಭಕ್ತ ಒಮ್ಮೆ ಯಾವುದಾದ್ರೂ ಅಂದ್ರೆ ಅಚಾತುರ್ಯದಿಂದ ಆಯಿತು, ಅದನ್ನು ಕೂಡ ಭಕ್ತನು ಭಗವಂತನ ಹೃದಯದೊಳಗೆ ಹೊಕ್ಕು ಅವನ ದೋಷಗಳನ್ನು ಕಲ್ಮಶಗಳನ್ನು ಸರಿಪಡಿಸುತ್ತಾನೆ. ಸೊ ಭಕ್ತರು ಭಗವಂತನಿಗೆ ತುಂಬ ಪ್ರಿಯರಾದ್ದರಿಂದ ಅವನು ಅವರ ಬಗ್ಗೆ ಹೀಗೆ ನಡೆದುಕೊಳ್ಳುತ್ತಾನೆ. ಸೊ ಹಾಗಾಗಿ ಈ ಮಂತ್ರದಲ್ಲಿ ಏನು ಹೇಳ್ತಾ ಇದ್ದಾನೆ, ಭಗವಂತ ನೀನು ನನ್ನ ಹೃದಯದೊಳಗೆ ಹೊಕ್ಕು ನನ್ನ ಮಾಡಿದ ಪಾಪಗಳನ್ನೆಲ್ಲ ತೊಳೆದು ಬಿಡು, ಮತ್ತು ನನ್ನನ್ನು ನಿನ್ನ ಒಂದು ಧಾಮಕ್ಕೆ ಹೋಗ್ಲಿಕ್ಕೆ ನನ್ನನ್ನು ಇದನ್ನು ಮಾಡು, ನಿನ್ನ ಧಾಮಕ್ಕೆ ಕರ್ಕೊಂಡು ಹೋಗು, ನನ್ನನ್ನು ಶುದ್ಧಿ ಮಾಡು ಅಂತ ಕೇಳ್ತಾ ಇದ್ದಾರೆ. ಹಾಗಾಗಿ ಅರಿಯದೆ ಮಾಡಿದ ಅಂಥ ಪಾಪಗಳ ವಿರುದ್ಧ ಪ್ರಾಯಶ್ಚಿತ್ತ ಮಾಡಿಕೊಳ್ಳುವ ಏಕೈಕ ಮಾರ್ಗ ಎಂದರೆ ಭಗವಂತನ ಪಾದಾರವಿಂದಗಳಿಗೆ ತನ್ನನ್ನು ಒಪ್ಪಿಸಿಕೊಂಡು ಅವನ ಮಾರ್ಗದರ್ಶನ ಕೋರುವುದು. ಅದನ್ನೇ ಈ ಒಂದು ಮಂತ್ರದಲ್ಲಿ ಹೇಳ್ತಾ ಇದ್ದಾರೆ. ಭಗವಂತನ ಪಾದಾರವಿಂದಗಳಿಗೆ ಶರಣಾಗುವುದು, ಮತ್ತೆ ಅವನ ಹತ್ರ ಮಾರ್ಗದರ್ಶನ ಕೊಡು, ನೀನು ಮಾರ್ಗದರ್ಶನ ಕೊಡು. ಯಾಕೆಂದ್ರೆ ಭಗವಂತ ಅಂದ್ರೆ ಮಾರ್ಗದರ್ಶನ ಕೊಡ್ತಕ್ಕಂಥವನು ಭಗವಂತ. ನನಗೆ ಹೇಗೆ ಭಕ್ತಿಯಲ್ಲಿ ಮುಂದುವರಿಬೇಕು ಅದನ್ನು ತಿಳಿಸಿಕೊಡುವವನು ಭಗವಂತನೇ. ಸೊ ಅದಕ್ಕೆ ದದಾಮಿ ಬುದ್ಧಿಯೋಗಂ ತಮ್ಯೇನ ಮಾಂ ಉಪಯಾಂತಿತೆ ಹೇಳಿದ್ದಾನೆ.
ಸೊ ಹಾಗಾಗಿ ಭಗವಂತ ಹೇಗೆ ನಿರ್ದೇಶನ ಕೊಡ್ತಾನೆ ಭಕ್ತನಿಗೆ ಅಂದರೆ, ಅವನು ಭಕ್ತನಿಗೆ ಸಾಧು ಸಂತರ ಮುಖಾಂತರ ನಿರ್ದೇಶನ ಕೊಡ್ತಾನೆ. ಆ ಭಕ್ತನಾದವರಿಗೆ ಒಳ್ಳೆಯ ಸಾಧುಗಳು, ಸಂತರು ಅಂದರೆ ಭಕ್ತರು, ಅವರ ಸಂಘ ಕೊಡ್ತಾನೆ. ಆಮೇಲೆ ವೇದಶಾಸ್ತ್ರಗಳು, ಈಗಿರ್ತಕ್ಕಂಥ ಭಗವದ್ಗೀತೆ, ಶ್ರೀಮದ್ ಭಾಗವತಮ್ಮು, ಇಂಥದೆಲ್ಲನೂ ನಮಗೆ ಕೊಡ್ತಾನೆ. ಮತ್ತು ಈಶೋಪನಿಷತ್ತು, ಭಕ್ತಿರಸಾಮೃತ ಸಿಂಧು, ಇದೆಲ್ಲನೂ ಓದಲಿಕ್ಕೆ ಅವಕಾಶ ಕೊಡ್ತಾನೆ. ಮತ್ತೆ ಪ್ರತಿಯೊಬ್ಬರ ಹೃದಯದಲ್ಲೂ ಅವನು ಪರಮಾತ್ಮನಾಗಿತ್ಕೊಂಡು ಅವನು ಸ್ವತಃ ನಿರ್ದೇಶನ ಕೊಡ್ತಾನೆ. ಹೀಗೆ ಭಕ್ತಿ ಮಾರ್ಗಕ್ಕೆ ಬಂದರೆ ಎಲ್ಲ ರೀತಿಯಿಂದಲೂ ರಕ್ಷಿತನಾಗ್ತಾನೆ. ಹೊರಗೆ ಅವನು ಆಧ್ಯಾತ್ಮಿಕ ಗುರುವಾಗಿ ಬರ್ತಾನೆ. ಸೊ ಸಾಧು ಸಂತರು ಅಂದರೆ ಗುರುವಾಗಿ ಬರ್ತಾನೆ, ಒಳಗೆ ಚೈತ್ಯ ಗುರುವಾಗ್ತಾನೆ. ಮತ್ತೆ ನಮಗೆ ಎಲ್ಲ ಈ ಧರ್ಮ ಗ್ರಂಥಗಳನ್ನು ಕೊಡ್ತಾನೆ. ಸೊ ಹಾಗಾಗಿ ಒಬ್ಬನಿಗೆ ಗುರುವಿನ ಆಶ್ರಯ ಸಿಕ್ಕಿದೆ, ಸದ್ಗುರುವಿನ ಆಶ್ರಯ ಸಿಕ್ಕಿದೆ ಅಂದರೆ ಅವನಿಗೆ ಭಗವಂತನ ಕೃಪೆ ಇದೆ ಅಂತ ಅರ್ಥ. ಸೊ ಭಗವಂತನ ಕೃಪೆಯಿಂದ ನಮಗೆ ಗುರು ಸಿಗ್ತಾನೆ. ಹರೇ ಕೃಷ್ಣ. ಭಗವಂತನ ಕೃಪೆ ಇದ್ದಾಗ ನಮ್ಗೆ ಗುರು ಸಿಗ್ತಾನೆ. ಸೊ ಗುರುವು ನಮಗೆ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸ್ವಲ್ಪ ಮ್ಯೂಟ್ ಮಾಡ್ಕೊಳ್ಳಿ ನಿಮ್ಮಲ್ಲಿ ಏನಾದರೂ ಶಬ್ದ ಆಗಿದ್ರೆ. ಹರೇ ಕೃಷ್ಣ. ಸೊ ಹಾಗಾಗಿ ಅಂದರೆ ಗುರುವಿನ ಕೃಪೆಯಿಂದ, ಕೃಷ್ಣನ ಕೃಪೆಯಿಂದ ಗುರು ಸಿಗ್ತಾನೆ, ಗುರುವಿನ ಕೃಪೆಯಿಂದ ಕೃಷ್ಣ ಸಿಗ್ತಾನೆ. ಇದು ಹಾಗಾಗಿ ಒಬ್ಬನಿಗೆ ಗುರು ಸಿಕ್ಕಿದ್ದಾನೆಂದರೆ ಅವನು ಸದ್ಗುರುವಿನ ಆಶ್ರಯ ತೆಗೆದುಕೊಂಡಿದ್ದಾನೆ ಒಬ್ಬನಂದ್ರೆ ಅವನಿಗೆ ಭಗವಂತನ ಕೃಪೆ ಇದೆ ಅಂತ ಅರ್ಥ. ಸೊ ಹಾಗಾಗಿ ಭಕ್ತನಿಗೆ ಎಲ್ಲ ರೀತಿಯಿಂದನೂ ಕೂಡ ಅವನು ರಕ್ಷಣೆ ಕೊಡ್ತಾನೆ. ಗುರುವಾಗಿ, ಆಧ್ಯಾತ್ಮಿಕ ಗುರುವಾಗಿ ರಕ್ಷಣೆ ಕೊಡ್ತಾನೆ. ಆಮೇಲೆ ಈ ಒಂದು ಧರ್ಮ ಗ್ರಂಥಗಳಿಂದ ಅವನು ರಕ್ಷಣೆ ಕೊಡ್ತಾನೆ. ಸಾಧು ಸಂತರ ಸಂಘದಿಂದ ರಕ್ಷಣೆ ಕೊಡ್ತಾನೆ. ಮತ್ತೆ ಅವನು ಚೈತ್ಯ ಗುರುವಾಗಿ ಅವನು ಆ ನಿರ್ದೇಶನ ಅಂತರಂಗದಿಂದ ಕೊಡ್ತಾ ಇರ್ತಾನೆ. ಹಾಗಾಗಿ ಭಕ್ತರು ಮಾಯೆಗೆ ಬೀಳುವ ಸಂಭವವೇ ಇರುವುದಿಲ್ಲ. ಅವರು ಎಲ್ಲ ಕಡೆಯಿಂದ ಕೂಡ ರಕ್ಷಿತರಾಗಿರುತ್ತಾರೆ. ಸೊ ಇದನ್ನ ಅಂತಿಮ ಹಂತವನ್ನ ತಲುಪುವುದು, ಇದು ತುಂಬಾ ಮುಖ್ಯವಾದ ಶ್ಲೋಕಗಳು. ಈ ಅಂತಿಮ ಹಂತದ ಶ್ಲೋಕಗಳು ಹೇಗಿದೆ ಕೇಳಿದ್ರೆ ತುಂಬಾ ಚೆನ್ನಾಗಿದೆ. ಶೃಣ್ವತಾಂ ಸ್ವಕತಾ ಕೃಷ್ಣ ಪುಣ್ಯಶ್ರವಣ ಕೀರ್ತನ ಹೃದಯಂತಸ್ಥೋ ಹಿ ಅಭದ್ರಾಣಿ ವಿದುನೋತಿ ಸುಹೃತ್ಸತಾಂ. ಅಂದರೆ ಈ ಒಂದು ಕೃಷ್ಣ ಕಥೆಗಳನ್ನು ಕೇಳುವುದು ಅತ್ಯಂತ ಪುಣ್ಯ ಕಾರ್ಯ. ಭಕ್ತಿ ಪುಣ್ಯ. ಇದು ಆರ್ಡಿನರಿ ಪುಣ್ಯ ಅಲ್ಲ. ಆರ್ಡಿನರಿ ಪುಣ್ಯ ಅಂದರೆ ಈ ಭೌತಿಕ ಪುಣ್ಯ, ಇದು ಭೌತಿಕ ಪುಣ್ಯ ಅಲ್ಲ. ಈ ಭಕ್ತಿ ಕಾರ್ಯಗಳನ್ನ ಕೇಳಿದ್ರೆ ಏನಾಗುತ್ತೆ ಅಂದರೆ ನಮಗೆ ಹೃದಯದಲ್ಲಿ ಕಲ್ಮಶಗಳು ಹೊರಟೋಗ್ಬಿಡುತ್ತೆ. ಆ ಭೋಗ ಲಾಲಸೆ, ಐಹಿಕ ಭೋಗ ಲಾಲಸೆ, ಇಚ್ಛೆಗಳು ಹೊರಟೋಗುತ್ತೆ. ಆಮೇಲೆ ಏನು ಹೇಳ್ತಾರೆ, ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವೆಯ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಟಿಕಿ. ಈ ಭಾಗವತ ಪ್ರವಚನ ನಿತ್ಯ ಕೇಳುವುದರಿಂದ ಏನಾಗುತ್ತೆ, ಶ್ರೀಮದ್ ಭಾಗವತವನ್ನು ಶ್ರವಣ ಮಾಡಿದರೆ ಆವಾಗ ಆ ಶುದ್ಧ ಭಕ್ತರಿಗೆ ಮತ್ತೆ ಸೇವೆ ಮಾಡಿದರೆ ನಮ್ಮ ಹೃದಯದಲ್ಲಿ ಇರ್ತಕ್ಕಂಥ ಎಲ್ಲ ತೊಂದರೆಗಳು, ಅಡಚಣೆಗಳು ಅದು ಹೊರಟು ಹೋಗುತ್ತೆ. ಭಗವಂತನ ಆ ಶುದ್ಧ ಪ್ರೇಮ ಸೇವೆ, ಆ ಪ್ರೇಮಮಯ ಸೇವೆ ಮಾಡಲಿಕ್ಕೆ ಶಾಶ್ವತವಾಗಿ ನಮಗೆ ಆ ಒಂದು ಸೇವೆ ಮಾಡುವ ಇಚ್ಛೆ ಸ್ಥಾಪಿತವಾಗಿರುತ್ತೆ, ಅಚಲವಾಗಿ ಸ್ಥಾಪಿತವಾಗತ್ತೆ. ಆಮೇಲೆ ಏನಾಗುತ್ತೆ, ಮುಂದೇನಾಗುತ್ತೆ, ತದಾ ರಜಸ್ತಮೋ ಭಾವಾಹ ಕಾಮಲೋಭಾದೆ ಯಶ್ಚಯೇ ಚೇತ ಏತೈ ಅನಾವಿದ್ದಂ ಸ್ಥಿತಂ ಸತ್ವೇ ಪ್ರಸೀದತಿ. ಅವಾಗ ಮತ್ತೆ ಮತ್ತೆ ಏನಾಗುತ್ತೆ, ಹೃದಯದಲ್ಲಿ ಯಾವಾಗ ಕೃಷ್ಣ ಬರ್ತಾನೆ, ಹೃದಯ ಪ್ರವೇಶ ಮಾಡ್ತಾನೆ ಭಕ್ತಿ ಮಾರ್ಗದಲ್ಲಿದ್ದ ಭಕ್ತರಿಗೆ, ಆವಾಗ ಆ ಹೃದಯದಲ್ಲಿ ಇರ್ತಕ್ಕಂಥ ರಜೋಗುಣ ತಮೋಗುಣ ಮಾಯವಾಗಿ ಬಿಡುತ್ತೆ. ಸೊ ರಜೋಗುಣ ತಮೋಗುಣ, ಆಮೇಲೆ ಅತಿ ಆಸೆ, ಲೋಭ ಇವೆಲ್ಲ ಮರೆಯಾಗಿ ಹೋಗುತ್ತೆ. ಸೊ ಆಗ ಭಕ್ತನು ಸತ್ವಗುಣದಲ್ಲಿ ನೆಲೆಯಾಗ್ತಾನೆ. ಸತ್ವಗುಣದಲ್ಲಿ ನೆಲೆಯಾದಾಗ ಏನಾಗುತ್ತೆ, ಏವಂ ಪ್ರಸನ್ನ ಮನಸೋ ಭಗವದ್ಭಕ್ತಿ ಯೋಗತಃ ಭಗವತ್ ತತ್ವ ವಿಜ್ಞಾನಂ ಮುಕ್ತ ಸಂಗಸ್ಯ ಜಾಯತೆ. ಸೊ ಹಾಗಾಗಿ ಇಲ್ಲಿ ಭಕ್ತಿ ಸೇವೆಯನ್ನ ಮಾಡ್ತಾ 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 ಇದ್ದಾಗ ಪ್ರಸನ್ನವಾಗುತ್ತೆ, ಮನಸ್ಸು ಪ್ರಸನ್ನವಾಗುತ್ತೆ. ಅಂದರೆ ಮನಸ್ಸು ಕಶ್ಮಲಗಳಿಂದ ದೂರವಾಗಿ ಭಗವಂತನ ಭಕ್ತಿಯು ಆ ಭಗವಂತನ ಮೇಲೆ ಭಕ್ತಿ ಮಾಡ್ತಾ ಇದ್ದಾನಲ್ಲ, ಅದು ಒಂಥರ ಸ್ಟ್ರಾಂಗ್ ಆಗಿಬಿಡುತ್ತೆ. ಸೊ ಅದಕ್ಕೆ ಸವೈ ಮನಃ ಕೃಷ್ಣ ಪದಾರವಿಂದ, ಮನಸ್ಸು ಯಾವಾಗಲೂ ಕೃಷ್ಣನ ಪಾದಾರವಿಂದಗಳಲ್ಲಿ ಅವನ ಸೇವೆಯಲ್ಲಿ ತೊಡಗಲಿಕ್ಕೆ ಮನಸ್ಸು ಬರುತ್ತದೆ. ಸೊ ಹಾಗಾಗಿ ಈ ಹಂತದಲ್ಲಿ ಭಕ್ತನು ಬ್ರಾಹ್ಮಣನ ಗುಣಗಳನ್ನು ಪಡಿಬೋದು. ಸೊ ಭಕ್ತನು ಬ್ರಾಹ್ಮಣನ ಗುಣಗಳನ್ನು ಪಡಿಬೇಕು. ಬ್ರಾಹ್ಮಣ ಹುಟ್ಟಿನಿಂದ ಅಲ್ಲ, ಅವನ ಗುಣವನ್ನು ಪಡ್ಕೊಳ್ಬೇಕು. ಹೇಗೆ ಪಡ್ಕೊಳ್ಳೋದು, ಭಕ್ತಿ ಸೇವೆಯಿಂದ. ಸೊ ಆಗ ತಮೋಗುಣ ರಜೋಗುಣಗಳು ಸಂಪೂರ್ಣವಾಗಿ ನಾಶವಾಗುತ್ತವೆ. ಭಕ್ತಿ ಸೇವೆಯಿಂದ ಭಕ್ತನಿಗೆ ಜ್ಞಾನೋದಯ ಉಂಟಾಗಿ ಭಗವಂತನನ್ನು ಸೇರುವ ಮಾರ್ಗ ಅವನಿಗೆ ತಿಳಿಯುತ್ತದೆ. ನಮಗೆ ಭಗವಂತನ ಸೇರುವ ಮಾರ್ಗ ಹೇಗೆ ಗೊತ್ತಿಲ್ಲ, ಸುಮ್ಮನೆ ಭಕ್ತಿ ಸೇವೆ ಮಾಡಿದರೆ ಸಾಕು, ಆಗ ಭಗವಂತನೇ ಜ್ಞಾನವನ್ನು ನಮಗೆ ಕೊಡ್ತಾನೆ.
ದದಾಮಿ ಬುದ್ಧಿ ಯೋಗಂ ತಂ ಯೇನ ಮಾಮುಪಯಾಂತಿತೆ. ಜ್ಞಾನ ಕೊಡ್ತಾನೆ. ಜ್ಞಾನದೀಪೇನ ಭಾಸ್ವತ ಇದೆ ತೇಷಾಮೇವಾನುಕಂಪಾರ್ಥಂ ಅಹಂ ಅಜ್ಞಾನಜಂ ತಮಃ ನಾಶಯಾಮಿ ಆತ್ಮಭಾವಸ್ಥೋ ಜ್ಞಾನದೀಪೇನ ಭಾಸ್ವತ. ನಿನ್ನ ಹೃದಯದಲ್ಲಿ ನಾನು ಜ್ಞಾನದೀಪವನ್ನು ಬೆಳಗ್ತೇನೆ, ಅಜ್ಞಾನವನ್ನು ತೆಗೆದು ಬಿಡ್ತೇನೆ ಅಂತ ಹೇಳ್ತಾನೆ. ಸೊ ಹಾಗಾಗಿ ಭಕ್ತಿ ಸೇವೆ ತೊಡಗೋದ್ರಿಂದ ಸಾಕು. ಅದರಿಂದ ಜ್ಞಾನೋದಯ ತನ್ನಿಂತಾನೇ ಆಗ್ತದೆ. ಭಕ್ತನಿಗೆ ಜ್ಞಾನಕ್ಕಾಗಿ ಕಷ್ಟಪಡಬೇಕಾಗಿಲ್ಲ, ಜ್ಞಾನವನ್ನು ಭಗವಂತನೇ ಕೊಡ್ತಾನೆ. ಆಮೇಲೆ ವೈರಾಗ್ಯವು ತನ್ನಿಂತಾನೇ ಬಂದ್ಬಿಡುತ್ತೆ. ಸೊ ಆದ್ದರಿಂದ ಭಕ್ತಿ ಸೇವೆ ಮಾಡೋದ್ರಿಂದ ಭಕ್ತನಿಗೆ ಜ್ಞಾನೋದಯ ಉಂಟಾಗಿ ಭಗವಂತನನ್ನು ಸೇರುವ ಮಾರ್ಗ ಅವನಿಗೆ ತಿಳಿಯುತ್ತದೆ. ಆಗ ಸಂಶಯಗಳೆಲ್ಲ ನಿವಾರಣೆಯಾಗಿ ಅವನು ಶುದ್ಧ ಭಕ್ತನಾಗ್ತಾನೆ. ಶುದ್ಧ ಭಕ್ತನಾದಾಗ ಅವನಿಗೆ ಭಗವಂತನ ಆ ಒಂದು ಭಗವದ್ಧಾಮವನ್ನು ತಲುಪಲಿಕ್ಕೆ ಅವನಿಗೆ ಎಲ್ಲ ಸಾಧ್ಯತೆಗಳಿವೆ. ಇಲ್ಲಿಗೆ ದೇವೋತ್ತಮ ಪರಮ ಪುರುಷನಾದ ಶ್ರೀಕೃಷ್ಣನ ಬಳಿಗೆ ಒಯ್ಯುವ ಜ್ಞಾನವಾದ ಶ್ರೀ ಈಶೋಪನಿಷತ್ತಿಗೆ ಭಕ್ತಿ ವೇದಾಂತ ವ್ಯಾಖ್ಯಾನವು ಮುಗಿಯಿತು. ಸೊ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಭಗವಂತ ಕೃಷ್ಣನ ಬಳಿಗೆ ಈ ಈಶೋಪನಿಷತ್ತು ನಮ್ಮನ್ನ ಒಯ್ಯುತ್ತದೆ. ಈಶೋಪನಿಷತ್ತನ್ನ ನಾವು ಸರಿಯಾಗಿ ತಿಳ್ಕೊಂಡ್ರೆ ನಾವು ಭಕ್ತಿ ಮಾರ್ಗಕ್ಕೆ ಬರಬಹುದು. ಹರೇ ಕೃಷ್ಣ. ಶ್ರೀಲ ಪ್ರಭುಪಾದ ಕಿ ಜೈ, ಈಶೋಪನಿಷತ್ ಕಿ ಜೈ. ಹರೇ ಕೃಷ್ಣ. ಎಲ್ಲರೂ ಕೂಡ ಧನ್ಯವಾದಗಳು. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಶ್ರೀ ಶ್ರೀ ರಾಧಾ ಗೋವಿಂದ ಕಿ ಜೈ, ಶ್ರೀ ಶ್ರೀ ಗೌರನಿತಾಯ್ ಕಿ ಜೈ, ಶ್ರೀಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ. ಎಲ್ಲರಿಗೂ ಕೂಡ ತಮ್ಮೆಲ್ಲರೂ ಕೂಡ ಧನ್ಯವಾದಗಳು. ಇಷ್ಟು ಹೊತ್ತು ನೀವು ಕೇಳಿದ್ದೀರಿ.